ಆನ್ಲೈನ್ನಲ್ಲಿ ಉಚಿತವಾಗಿ ಕಾನೂನಿನ ಪರಿಹಾರವನ್ನ ಸೂಚಿಸುವಂತಹ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇತ್ತು. ಪ್ರತಿ ಭಾನುವಾರ ನಾವು ಈ ಒಂದು ಕಾರ್ಯಕ್ರಮವನ್ನ ನಾವು ಜನಸಾಮಾನ್ಯರಿಗೆ, ಕಿರಿಯ ವಕೀಲರಿಗೆ ಹಾಗೂ ಕಾನೂನು ಆಸಕ್ತರಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯನ್ನ ಕಂಡಿರ್ತದೆ. ಸಾಕಷ್ಟು ಜನಮಾನಸದಲ್ಲಿ ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಇಂದು ಏನು ಮೊಬೈಲಿನ ಅತಿ ಹೆಚ್ಚು ಬಳಕೆಯ ವ್ಯಸನ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದು, ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದು, ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ತಮಗೇನಾದ್ರೂ ಕಾನೂನಿನ ವಿಚಾರವಾಗಿ ಅಥವಾ ಕೋರ್ಟು ನ್ಯಾಯಾಲಯದ ವಿಚಾರವಾಗಿ ಅಥವಾ ಯಾವ್ದಾದ್ರು ಕೇಸಿನ ವಿಚಾರವಾಗಿ ಏನಾದ್ರು ಪ್ರಶ್ನೆಗಳು, ತಮ್ಮ ಹಕ್ಕಿನ ವಿಚಾರವಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ನೇರವಾಗಿ ಆ ಪ್ರಶ್ನೆಗಳನ್ನ ತಾವು ಕೇಳ್ಬೋದು. ನೇರವಾಗಿ ತಮ್ಮ ಆ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಸರಿಯಾದಂತಹ ಉತ್ತರಗಳನ್ನ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನ್ನವರ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾವು ನೇರವಾಗಿ ಕೇಳ್ತಾ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಚಾಲನೆಯನ್ನು ಕೊಡ್ತಾ ಇದ್ದೀನಿ. ಸೊ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಹಲೋ, ಮಾತಾಡಿ ಸರ್, ಮಾತಾಡಿ. ಸರ್ ಸಾಹೇಬ್ರೆ ನಮಸ್ಕಾರ. ಸರ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಹೇಳಿ. ಸರ್, ಈಗ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕು ಅನ್ನೋ ವಿಚಾರ ಸ್ವಲ್ಪ ಬೇಕಾಗಿತ್ತು. ಅದು ಯಾವ ಡೇಟ್ ಇಂದ ಕಟ್ ಆಫ್ ಆಗಿದೆ, ಮತ್ತೆ ಹಿಂದೆ 1956ಗಿಂತ ಹಿಂದೆ ಹುಟ್ಟಿದವ್ರಿಗೂ ಹಕ್ಕಿದ್ಯಾ, ಅಥವಾ ಕೇಸ್ಗಳಲ್ಲಿ ಯಾಕೆ ಅಷ್ಟೊಂದು ಡಿಲೇ ಆಗುತ್ತೆ? ಅವರೆಲ್ಲ ಹಿಂದೆ ಡಿಗ್ರಿಗಳಾಗಿದ್ರು ಕೂಡ ಅಲೋ ಮಾಡ್ತದಲ್ಲ ಕೋರ್ಟ್ಗಳು. ಇದಕ್ಕೆ ಏನು, ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದು ವಿಚಾರ ಬೇಕಾಗುತ್ತೆ. ಮೊದಲು ಹೆಣ್ಮಕ್ಳಿಗೆ ತಂದೆ ಆಸ್ತಿಯಲ್ಲಿ ನೋಷನಲ್ ಶೇರ್ ಅಂತ ಇತ್ತು. ಹಿಂದೂ ಸಕ್ಸೆಷನ್ ಆಕ್ಟ್ 1956 ಜಾರಿ ಬಂದ ನಂತರ ಹೆಣ್ಮಕ್ಳಿಗೆ ತಂದೆ ಆಸ್ತಿಯಲ್ಲಿ ನೋಷನಲ್ ಶೇರ್ ಅಂತ ಇತ್ತು. ನೋಷನಲ್ ಶೇರ್ ಅಂದ್ರೆ ತಂದೆಯ ಭಾಗಕ್ಕೆ ಬಂದ ಆಸ್ತಿ ಪಾಲಿನಲ್ಲಿ ಅವರಿಗೆ ಸ್ವಲ್ಪ ಭಾಗ ಕೊಡ್ಲಾಗ್ತಿತ್ತು. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಆ ಕುಟುಂಬಕ್ಕೆ ಒಂದು 9 ಎಕರೆ ಜಮೀನ್ ಇತ್ತಂದ್ರೆ, ಇಬ್ಬರು ಗಂಡು ಮಕ್ಕಳಿದ್ರು, ಒಬ್ರು ಹೆಣ್ಮಕ್ಳಿದ್ರಂದ್ರೆ ತಂದೆ ಮತ್ತು ಇಬ್ಬರು ಗಂಡು ಮಕ್ಕಳಿಗೆ 3 ಎಕರೆ ಕೊಡ್ತಿದ್ರು, 1/3. ಸೊ ತಂದೆ ಸತ್ತ ಮೇಲೆ ತಂದೆಗೆ ಬಂದಂತ ಏನೋದು 3 ಎಕರೆ ಜಮೀನಿತ್ತು, ಅದನ್ನ ಮತ್ತೆ ಮಕ್ಕಳಲ್ಲಿ ವಿಭಾಗ ಮಾಡ್ತಿದ್ರು. ಅಂದ್ರೆ ಇಬ್ರು ಗಂಡು ಮಕ್ಕಳಿಗೆ 1 ಎಕರೆ, ಹೆಣ್ಣು ಮಗಳಿಗೆ 1 ಎಕರೆ. ಅಂದ್ರೆ ಇಬ್ರು ಗಂಡು ಮಕ್ಕಳಿಗೆ 4 ಎಕರೆ ಬರ್ತಿತ್ತು, ಹೆಣ್ಮಗಳಿಗೆ 1 ಎಕರೆ ಬರ್ತಿತ್ತು. ಇದಕ್ಕೆ ನೋಷನಲ್ ಶೇರ್ ಅಂತ ಕರೀತಾರೆ. ಸೊ ಅದರಿಂದ ನಾವು ಸಂವಿಧಾನದಲ್ಲಿ 14ನೇ ಕಲಮಿನಲ್ಲಿ ರೈಟ್ ಟು ಈಕ್ವಾಲಿಟಿ ಅಂತ ಹೇಳ್ಕೊಂಡಿವಿ, ಮತ್ತು ಸಂವಿಧಾನದ 15ನೇ ಕಲಮಿನಲ್ಲಿ ಲಿಂಗ ತಾರತಮ್ಯವನ್ನ ಮಾಡಬಾರದು ಅಂತ ನಾವು ಹೇಳ್ಕೊಂಡಿದ್ದೀವಿ. ಸೊ ಆದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸಮ ಹಕ್ಕನ್ನ ಕೊಡಬೇಕು, ಅವರಿಗೆ ವಿವಾಹ ವಿಚ್ಛೇದನದ ಹಕ್ಕು ಮತ್ತು ಜೀವನಾಂಶದ ಹಕ್ಕು ಮತ್ತು ದತ್ತಕ ಪಡೆದುಕೊಳ್ತಕ್ಕಂಥ ಹಕ್ಕು, ಅವರಿಗೆ ಮರು ಮದುವೆ ಆಗ್ತಕ್ಕಂಥ ಹಕ್ಕು, ಅವರಿಗೆ ಆಸ್ತಿಯಲ್ಲಿ ಸಮಪಾಲನ ತರಬೇಕಂತ ಹಕ್ಕನ್ನ ಕೊಡೋ ಸಲುವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಪ್ರಥಮ ಕಾನೂನು ಮಂತ್ರಿಯಾಗಿದ್ದಾಗ ಹಿಂದೂ ಕೋಡ್ ಬಿಲ್ ಅನ್ನ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಮತ್ತು ಅದನ್ನ 1950ರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಂಡಿಸಿದ್ರು. ಆದರೆ ಆಗ ಇನ್ನೂ ಅಷ್ಟೊಂದು ಸಮಾಜ ಇನ್ನೂ ಅಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ. ಆದ್ರಿಂದ ಆ ಮಸೂದೆ ಬಿದ್ದೋಯ್ತು. ಹೀಗಿರೋದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನನೊಂದು ತಮ್ಮ ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ಆದರೆ ಬಾಬಾ ಸಾಹೇಬರು ಕಂಡಂತ ಕನಸು 1956ರಲ್ಲಿ ಹಿಂದೂ ಸಕ್ಸೆಷನ್ ಆಕ್ಟ್, ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್, ಈ ರೀತಿ ಒಳಗೆ ಕಾನೂನುಗಳು ಬಂದು. ಆದರೆ 1956ನೇ ಆಕ್ಟ್ ನಲ್ಲಿ ಹೆಣ್ಮಗಳಿಗೆ ನೋಷನಲ್ ಶೇರ್ ಅನ್ನ ಮಾತ್ರ ಕೊಡಲಾಗಿತ್ತು. ಅದರಿಂದ 2005ರಲ್ಲಿ ಹಿಂದೂ ಸಕ್ಸೆಷನ್ ಆಕ್ಟ್ ಸೆಕ್ಷನ್ 6ಗೆ ತಿದ್ದುಪಡಿಯನ್ನ ಮಾಡಿ ಅದನ್ನ ಮಹಿಳೆಗೂ ಕೂಡ ಪುರುಷನಷ್ಟೇ ಸಮ ಹಕ್ಕನ್ನ ನೀಡಲಾಯಿತು. ಸೊ ಇಲ್ಲಿ ನಮಗೆ ಗೊಂದಲ ಏನು ಬರ್ತಪ್ಪ ಅಂದ್ರೆ, ವೆದರ್ ಈಸ್ ಇಟ್ ಪ್ರಾಸ್ಪೆಕ್ಟಿವ್ ಅಪ್ಲಿಕೇಬಲ್ ಆರ್ ವೆದರ್ ಈಸ್ ಇಟ್ ರಿಟ್ರೋಸ್ಪೆಕ್ಟಿವ್ ಅಪ್ಲಿಕೇಬಲ್ ಅಂತಕ್ಕಂಥ ಪ್ರಶ್ನೆ ಬಂತು. ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರಾದಂಥ ಎನ್ ಕುಮಾರ್ ಸಾಹೇಬರು ಒಂದು ಜಜ್ಮೆಂಟ್ನಲ್ಲಿ
ದಿಸ್ ಹ್ಯಾಸ್ ಗಾಟ್ ಅ ರಿಟ್ರೋಆಕ್ಟಿವ್ ಇಫೆಕ್ಟ್ ಅಂತಕ್ಕಂಥ ತೀರ್ಪನ್ನ ನೀಡಿದರು. ಸೊ ಅದರಿಂದ ಇದು 1956 ತನಕ ಅದು ಹಿಮ್ಮುಖವಾಗಿ ಅನ್ವಯ ಆಗ್ತದೆ. ಇಟ್ ಹ್ಯಾಸ್ ಗಾಟ್ ಅ ರಿಟ್ರೋಸ್ಪೆಕ್ಟಿವ್ ಇಫೆಕ್ಟ್ ಅಂತಕ್ಕಂಥ ಆ ತೀರ್ಪಿನಿಂದ ಅದನ್ನ ಪೂರ್ವಾನ್ವಯ ಅಂತ ಎಲ್ಲ ನಮ್ಮ ಕರ್ನಾಟಕದಂತ ನ್ಯಾಯಾಲಯಗಳು ಅದು ಮಾಡಿದ್ವು. ಆದ್ರೆ ಸರ್ವೋಚ್ಚ ನ್ಯಾಯಾಲಯ ಅಪೀಲ್ ಹೋದಾಗ ಏನ್ ಹೇಳ್ತಂದ್ರೆ ಸೆಕ್ಷನ್ 6 ಈಸ್ ಎ ಪ್ರಾಸ್ಪೆಕ್ಟಿವ್ ಇಫೆಕ್ಟ್. ಪ್ರಾಸ್ಪೆಕ್ಟಿವ್ ಇಫೆಕ್ಟ್ ಅಂದ್ರೆ ಅದು ಆ ಕಾನೂನು ಜಾರಿ ಬಂದಿದ್ದು 2005 ಆಗಸ್ಟ್ 9ರಂದು. ಅಲ್ಲಿಂದ ಮಾತ್ರ ಅದು ಮುಂದೆ ಅನ್ವಯ ಆಗ್ತದೆ ಅಂತಕ್ಕಂಥ ಮಾತನ್ನ ಸರ್ವೋಚ್ಚ ನ್ಯಾಯಾಲಯ ಹೇಳಿತು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂದ್ರೆ ವೆನ್ ಸಕ್ಸೆಷನ್ ಓಪನ್ಸ್, ಯಾವಾಗ ಈ ವಾರಸುದಾರಿಕೆ ಬರ್ತದೆ ಅಂದ್ರೆ ಆನ್ ದ ಡೇಟ್ ಆಫ್ ಡೆತ್ ಆಫ್ ಎ ಕರ್ತ, ಆ ಕುಟುಂಬದ ಮುಖ್ಯಸ್ಥ ಯಾವ ದಿನಾಂಕದಂದು ಮರಣ ಹೊಂದಿದ್ದಾನೆ ಅನ್ನೋದು ನಮ್ಗೆ ಬಹಳ ಮುಖ್ಯ. ಸೊ ಆ ಕುಟುಂಬದ ಮುಖ್ಯಸ್ಥ ಆಗಸ್ಟ್ 9, 2005 ನಂತರ ಒಂದೇಳೆ ಆತ ತೀರ್ಕೊಂಡಿದ್ದ ಅಂದ್ರೆ ಆನ್ ದಟ್ ಡೇ ಸಕ್ಸೆಷನ್ ಓಪನ್ಸ್, ಅವಾಗ ಆ ಹೆಣ್ಮಗಳಿಗೂ ಕೂಡ ಅಣ್ಣನಷ್ಟನೇ ಅಥವಾ ತಮ್ಮನಷ್ಟನೇ ಸಮಪಾಲು ಬರ್ತದೆ. ಇಲ್ಲದೆ ಹೋದ್ರೆ ಆ ಕರ್ತ ಅದ್ರ ಹಿಂದೆ ತೀರ್ಕೊಂಡಿದ್ದ ಅಂದ್ರೆ ನೋಷನಲ್ ಶೇರ್ ಬರ್ತದೆ ಅಂತ. ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ನಾನು ಭಾವಿಸ್ತೀನಿ ಸರ್. ಪ್ರಶ್ನೆಗಳಿದ್ರೆ ಕೇಳಿ, ದಯವಿಟ್ಟು ಪ್ರಶ್ನೆಗಳು ಕೇಳಿ. ಅವರು ಇನ್ನೊಂದು ಪೂರಕ ಪ್ರಶ್ನೆಯನ್ನು ಕೂಡ ಹೇಳಿ 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 ಕೇಳಿಸ್ತಾ ಇದೆ, ಹೇಳಿ. ಸಾಹೇಬ್ರ, ಅದು ಸಾಹೇಬ್ರ ಹೇಳಿದ್ದು ಆಯ್ತು ಸರ್. 2012-2004 ಅಮೆಂಡ್ಮೆಂಟ್ ಸ್ವಲ್ಪ ಬೇಕಿತ್ತು ಸರ್. ಆ ಸೆಕ್ಷನ್ 6 ಒಂದು ಪ್ರೊವಿಜೋ ಇದೆ. ಆಯ್ತು, ಅಂಡರ್ಸ್ಟುಡ್. ಆ ಸೆಕ್ಷನ್ 6 ಒಂದು ಪ್ರೊವಿಜೋ ಇದೆ. ಏನ್ ಪ್ರೊವಿಜೋ ಅಂದ್ರೆ 20/12/2004 ಹಿಂದೆ ಏನಾದ್ರೂ ಕೋರ್ಟಿನ ಡಿಕ್ರಿ ಆಗಿದ್ರೆ, ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಆಗಿದ್ರೆ, ಮತ್ತೆ ಏನಾದ್ರೂ ರಿಜಿಸ್ಟರ್ಡ್ ಸೇಲ್ ಡೀಡ್ ಆಗಿದ್ರೆ ಅಂತವುಗಳನ್ನ ಕೆದಕಬಾರದು. ದಟ್ ಹ್ಯಾಸ್ ರೀಚ್ಡ್ ದ ಫೈನಾಲಿಟಿ ಅಂತ ಅದು ಸೆಕ್ಷನ್ 6 ಇರ್ತಕ್ಕಂಥ ಪ್ರೊವಿಸೋ, ಅದು ಅನುಬಂಧ. ಅಂದ್ರೆ 20 ಡಿಸೆಂಬರ್ 2004 ಹಿಂದೆ ಆದಂತಹ ಕೋರ್ಟ್ ಡಿಕ್ರಿ ಇರ್ಬೋದು, ರಿಜಿಸ್ಟರ್ಡ್ ಸೇಲ್ ಡೀಡ್ ಇರ್ಬೋದು, ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಇರ್ಬೋದು, ಅವುಗಳನ್ನ ಮತ್ತೆ ಕೆದಕಬಾರದು ಅಂತ ಆ ಪ್ರೊವಿಷನ್ ಇದೆ. ಆ ಹಿಂದಿನ ಎಲ್ಲ ವಿವರಣೆಗಳನ್ನ ಮತ್ತೆ ನಾವು ಪಾಲ್ ಕೇಳಲಿಕ್ಕೆ ಬರುವುದಿಲ್ಲ. ಧನ್ಯವಾದಗಳು ಸರ್. ಪ್ರಶ್ನೆಗಳನ್ನು ಕೇಳಿ. ಅಲ್ಲ, ಇದ್ರ ಜೊತೆಗೆ ಅವ್ರು ಇನ್ನೊಂದು ಪೂರಕ ಪ್ರಶ್ನೆಯನ್ನು ಕೇಳಿದ್ರು. ಯಾಕೆ ನ್ಯಾಯಾಲಯದಲ್ಲಿ ಈ ನ್ಯಾಯದಾನ ವಿಳಂಬ ಆಗ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಅವರು ಕೇಳಿದ್ರು. ಅದ್ರಲ್ಲಿ ಹೇಳ್ಬೇಕಂದ್ರೆ ಈ ಪಾರ್ಟಿಷನ್ ಸೂಟ್ಗಳಲ್ಲಿ ಪಕ್ಷಗಾರರು ತಮ್ಮ ಪಾಲು ಕೋರಿ ದಾವೆ ಹಾಕಿರ್ತಾರೆ. ಅದಕ್ಕೆ ಒರಿಜಿನಲ್ ಸೂಟ್ ಅಂತ ಕರಿತೀವಿ, ಅಸಲು ದಾವೆ ಅಂತ ಕರಿತೀವಿ. ಅದರಲ್ಲಿ ಅವರ ಬರ್ತಕ್ಕಂಥ ಪಾಲು ಡಿಟರ್ಮಿನ್ ಆಗ್ತದೆ, ಅವ್ರಿಗೆ ಎಷ್ಟು ಪಾಲು ಬರಬೇಕಾಗಿದೆ ಅನ್ನೋದು ನಿರ್ಧಾರ ಆಗ್ತದೆ. ಸೊ ಅದರ ನಂತರ FDP ಅಂತ ಹಾಕೋತಾರೆ, ಫೈನಲ್ ಡಿಕ್ರಿ ಪ್ರೊಸೀಡಿಂಗ್ಸ್ ಅಂತ ಹಾಕೋತಾರೆ. ಸೊ ಆ ಫೈನಲ್ ಡಿಕ್ರಿ ಪ್ರೊಸೀಡಿಂಗ್ಸ್ ನಲ್ಲಿ ಸರ್ವೇಯರು ಅಳತೆ ಮಾಡಿ ಆ ಆಸ್ತಿಯನ್ನ ವಿಭಾಗ ಮಾಡ್ತಾರೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡಬೇಕು ಅಂತ ವಿಭಾಗ ಮಾಡ್ತಾರೆ. ಸೊ ನಂತರ ಅದನ್ನ EP ಹಾಕ್ತಾರೆ, ಎಕ್ಸಿಕ್ಯೂಷನ್ ಪಿಟಿಷನ್ ಅಂತ ಹಾಕ್ತಾರೆ. ಸೊ EP ಅಲ್ಲಿ ಯಾರ್ಯಾರ ಪಾಲಿಗೆ ಎಲ್ಲೆಲ್ಲಿ ಅವರ ಆಸ್ತಿಗಳು ಬಂದವೆ ಅವರಿಗೆ ಅದು ಹಸ್ತಾಂತರ ಆಗ್ತದೆ. ಸೊ ಈ 3 ಹಂತಗಳಲ್ಲಿ ಈ ಪಾರ್ಟಿಷನ್ ಸೂಟ್ ಆಗ್ತಾ ಇರೋದ್ರಿಂದ ಇದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಸರ್, ಇದೇ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಇದೆ ಸರ್. ಏನು ಅಂತಂದ್ರೆ, ನಮ್ಮ ತಂದೆ ತೀರಿ ಹೋಗಿದ್ದು ಯಾವುದೇ ಭಾಗವನ್ನು ಮಾಡಿರುವುದಿಲ್ಲ. ಈಗ ಭಾಗಕ್ಕೆ ಕೇಸನ್ನು ಹಾಕಿದ್ದೇವೆ, ನಮ್ಮಂತೆ ತೀರ್ಪುವಾಗಲು ಯಾವೆಲ್ಲ ದಾಖಲಾತಿಗಳನ್ನು ನೀಡಬೇಕು ಅಂತ ಕೇಳ್ತಾರೆ ಸರ್. ಅಲ್ಲ, ಇದೆಲ್ಲ ಸಹಜ ಪ್ರಶ್ನೆ. ಇದು ನಮ್ಮಲ್ಲಿ ಹಿಂದೂ ಲಾದಲ್ಲಿ ಅನ್ಸಿಸ್ಟ್ರಲ್ ಪ್ರಾಪರ್ಟಿ ಮತ್ತು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಕನ್ಸೆಪ್ಟ್ ಇದೆ. ಸೊ ಅದು ನಿಮ್ಮದು ಒಟ್ಟು ಕುಟುಂಬದ ಮತ್ತು ಅವಿಭಕ್ತ ಕುಟುಂಬದ ಆಸ್ತಿ ಆಗಿದ್ರೆ ನೀವು ಪಾಲು ದಾವೆ ಕೋರಿ ದಾವೆ ಹಾಕೋಬೇಕು. ಸೊ ಅದರಲ್ಲಿ ನಿಮ್ಮ ಪಾಲಿಗೆ ಎಷ್ಟು ಬರ್ತದೆ ಅಂತ ನೀವು ಅದರಲ್ಲಿ ಹೇಳಬೇಕು. ಸೊ ಅದರಿಂದ ಇದಕ್ಕೆ ನೀವು ಜಿನಿಯಾಲಜಿಕಲ್ ಟ್ರೀ ಕೊಡಬೇಕು ಮತ್ತು ನೀವು ಆ ಸಂಬಂಧಪಟ್ಟಂತ ಎಲ್ಲ ಆ ಸ್ವತ್ತಿನ ದಾಖಲೆಗಳನ್ನ ಕೊಡಬೇಕು. RTC ಇರ್ಬೋದು ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು. ಸೊ ಸೈಟ್ ಇದ್ರೆ ಆ ಥರದ ರಿಜಿಸ್ಟ್ರೇಷನ್ ಇರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ನೀವು ನ್ಯಾಯಾಲಯಕ್ಕೆ ಕೊಟ್ಟು ನೀವು ಅದನ್ನ ಸಿದ್ಧಪಡಿಸಬೇಕು. ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಯು. ಸೊ ನ್ಯಾಯಾಲಯಕ್ಕೆ ಯಾರು ದಾವೆಯನ್ನು ತಗೊಂಡು ಹೋಗಿರ್ತಾರೆ
ಅವ್ರ ಮೇಲೆ ಬರ್ಡನ್ ಆಫ್ ಪ್ರೂಫ್ ಇರ್ತದೆ, ಸಿದ್ಧಪಡಿಸುವ ಹೊಣೆಗಾರಿಕೆ ಇರ್ತದೆ. ನೀವು ಅದನ್ನ ಇದು ನಮ್ಮ ಒಟ್ಟು ಕುಟುಂಬದ ಆಸ್ತಿ, ನಮ್ಮ ಪಿತ್ರಾರ್ಜಿತ ಆಸ್ತಿ, ಸೊ ಈ ಆಸ್ತಿಯಲ್ಲಿ ನನಗೂ ಇಷ್ಟು ಪಾಲಿದೆ ಅಂತ ನೀವು ನ್ಯಾಯಾಲಯಕ್ಕೆ ಮನಗಾಣಿಸಿದ್ರೆ ನಿಮಗೆ ನಿಮ್ಮ ದಾವೆ ಡಿಕ್ರಿ ಆಗ್ತದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್, ಒಂದ್ ಪ್ರಶ್ನೆ ಯಾವ್ದ್ರ ಮೇಲೆ ಇದೆ ಅಂತಂದ್ರೆ, ಈ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಒಂದು ಕೇಸ್ ಇದೆ, ಒಂದು ಪ್ರಶ್ನೆ ಇದೆ ಸರ್. ಏನು ಅಂತಂದ್ರೆ, ನನ್ ಗಂಡ ಹಾಗೂ ಅವ್ರ ಮನೆಯವರ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ಕೇಸ್ ಹಾಕ್ಬೇಕಂದಿದ್ದೀನಿ, ಆದ್ರೆ ನನ್ನ ಹತ್ತಿರ ಯಾವುದೇ ಸಾಕ್ಷ್ಯಾಧಾರಗಳು ಇರುವುದಿಲ್ಲ, ನಾನು ಏನ್ ಮಾಡಬಹುದು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಇದು ಕೌಟುಂಬಿಕ ದೌರ್ಜನ್ಯ ಆಗ್ತಾ ಇರೋದು 4 ಗೋಡೆಗಳ ಮಧ್ಯೆ. ಆಕೆ ಮೇಲೆ ದೈಹಿಕ ಹಲ್ಲೆ ಆಗ್ಬಹುದು, ಅಥವಾ ಮಾನಸಿಕ ಹಿಂಸೆ ಆಗ್ಬಹುದು, ಅಥವಾ ಕಿರುಕುಳ ಆಗ್ಬಹುದು. ಸೊ ಆದ್ರಿಂದ ಆ ನೊಂದಂತ ಹೆಣ್ಮಗಳು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಹೋಗಿ ಈ 498A ವರದಕ್ಷಿಣೆ ಕಿರುಕುಳ ದಾವೆಯನ್ನು ಕೂಡ ಕೊಡಬಹುದು. ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿಯನ್ನು ಕೂಡ ಕೊಡಬಹುದು. ಅವಳಿಗೆ ರೈಟ್ ಟು ರೆಸಿಡೆನ್ಸ್, ಅಲ್ಲಿ ವಾಸ ಮಾಡಲಿಕ್ಕೆ ಅವಳಿಗೆ ಅವಕಾಶ ಇದೆ. ಜೀವನಾಂಶಕ್ಕೂ ಕೂಡ ಆಕೆಗೆ ಅವಕಾಶ ಇದೆ. ಸೊ ಈ ಕಾನೂನಿನ ಪ್ರಯೋಜನವನ್ನ ಅವಳು ಪಡೆದುಕೊಳ್ಬಹುದು. ಮತ್ತು ಅವಳ ಮೇಲೆ ಏನಾದ್ರು ದೈಹಿಕ ಹಲ್ಲೆ ಆದಕ್ಕೆ ಏನಾದರೂ ಮೆಡಿಕಲ್ ಎವಿಡೆನ್ಸ್ ಇದ್ರೆ, ವೈದ್ಯಕೀಯ ಪ್ರಮಾಣ ಪತ್ರಗಳಿದ್ರೆ, ಸೊ ಆಕೆ ತನ್ನ ಪ್ರಕರಣವನ್ನ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಕೇವಲ ದೈಹಿಕ ಹಲ್ಲೆನೇ ಆಗ್ಬೇಕಂತಿಲ್ಲ, ಮಾನಸಿಕ ಕಿರುಕುಳ ಕೂಡ ಕೌಟುಂಬಿಕ ದೌರ್ಜನ್ಯ ತಡೆ ಕಾನೂನಿನ ಪರಿವ್ಯಾಪ್ತಿ ಒಳಗೆ ಅದು ಬರ್ತದೆ. ಆಕೆ ಏನ್ ಹೇಳ್ತಾಳೆ ಅಂದ್ರೆ, ನನ್ನ ಹತ್ರ ಯಾವ ಸಾಕ್ಷ್ಯಾಧಾರಗಳು ಇರುವುದಿಲ್ಲ ಅಂತ ಹೇಳ್ತಾಳೆ ಸರ್. ಇಲ್ಲ, ಅಂತದಕ್ಕೆ ಸಾಕ್ಷಿ ಪ್ರಶ್ನೆ ಬರಲ್ಲ. ಯಾಕಂದ್ರೆ ಅದು ದೌರ್ಜನ್ಯ ಆಗ್ತಾ ಇರೋದು 4 ಗೋಡೆಗಳ ಮಧ್ಯೆ. ದೈಹಿಕ ಹಲ್ಲೆ ಆದ್ರೆ ಬಹಳ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಇರಬಹುದು, ಆದ್ರೆ ಕಿರುಕುಳ, ನಿಂದನೆ, ಸೊ ಮಾನಸಿಕ ಅವಳ ಹಿಂಸೆ, ಸೊ ಇದೆಲ್ಲ 4 ಗೋಡೆಗಳ ಮಧ್ಯೆ ಆಗೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇರುವುದಿಲ್ಲ. ಹರ್ ಸೋಲ್ ಟೆಸ್ಟಿಮನಿ, ಹರ್ ಓನ್ ಸ್ಟೇಟ್ಮೆಂಟ್, ದಟ್ ಸೆಲ್ಫ್ ಇಸ್ ಸಫಿಷಿಯಂಟ್ ಟು ಅಟ್ರಾಕ್ಟ್ ದಟ್ ಅಫೆನ್ಸ್. ಅದರಲ್ಲಿ ಏನು ಅಡ್ಮಿಷನ್ಸ್ ಅಥವಾ ಕಾಂಟ್ರಡಿಕ್ಷನ್ಸ್ ಅಂತ ಹೇಳ್ತಾರಲ್ಲ ಸರ್, ಅದರಲ್ಲಿ ಏನಾದ್ರು ತಾವು ಹೇಳೋದಿದೆಯಾ ಸರ್? ಅವಳು ತನ್ನ ದೂರಿನಲ್ಲಾಗ್ಬೋದು ಅಥವಾ ತನ್ನ ಹೇಳಿಕೆಯಲ್ಲಾಗ್ಬೋದು, ಅವಳು ತನ್ನ ಮೇಲೆ ಆದಂತಹ ದೌರ್ಜನ್ಯ, ತನ್ನ ಮೇಲೆ ಆದಂತಹ ಕಿರುಕುಳ, ತನ್ನ ಮೇಲೆ ಆದಂತಹ ಮಾನಸಿಕ ಕ್ರೌರ್ಯ, ಅದ್ರ ಬಗ್ಗೆ ಅದನ್ನ ಅವಳು ಕಂಪ್ಲೇಂಟ್ ದಲ್ಲಿ ಬರೆದು ಕೊಟ್ರೆ ಸಾಕು. ಅದರಲ್ಲಿ ಅದು 498A ಬರ್ತದ, ಅಥವಾ ಆಕಿನ್ ಹೊಡೆದ್ರೆ 323, 324, ಬೈದ್ರೆ 504, ಅಥವಾ ಆಕೆಗೆ ಜೀವ ಧಮಕಿ ಹಾಕಿದ್ರೆ 506. ಸೊ ಇವೆಲ್ಲ ಕಲಂಗಳನ್ನ ಸಂಬಂಧಪಟ್ಟ ಪೊಲೀಸರು ಅದಕ್ಕೆ ಯಾವ್ಯಾವ ಪ್ರೊವಿಷನ್ ಅಥವಾ 498A ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕಲಂಗಳನ್ನ ಸಂಬಂಧಪಟ್ಟ ಪೊಲೀಸರು ದಾಖಲಿಸಿ ಒಂದು FIR ಮಾಡ್ಲಿಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ಒಂದು ಪ್ರಶ್ನೆ ಇದೆ ಸರ್. ಬೇರೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ, ಪ್ರಶ್ನೆಗಳನ್ನು ಕೇಳಿ. ಸಾಹೇಬ್ರ, ಇನ್ನೊಂದು ಪ್ರಶ್ನೆ ಇದೆ ಸರ್. ಒಂದು ಪಾರ್ಟಿಷನ್ ಡೀಡ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿ ಅದು ಖಾತೆಗಳು ಪಾಣಿಗಳು ಆಗಿಲ್ಲ ಅಂದ್ರೆ ಅದಕ್ಕೆ ವ್ಯಾಲಿಡ್ ಇದೆಯಾ ಸಾಹೇಬ್ರೆ? ಅಂದ್ರೆ ಸುಮಾರು ವರ್ಷಗಳ ಕಾಲ, 25 ವರ್ಷಗಳ ಕಾಲ ಒಂದು ಪಾರ್ಟಿಷನ್ ರಿಜಿಸ್ಟರ್ ಆಗಿದೆ, ಪಾರ್ಟಿಷನ್ ಡೀಡ್, ಆದ್ರೆ ಅದು ಯಾವುದೇ ಖಾತೆಗಳಾಗ್ಲಿ ಪಾಣಿಗಳಾಗ್ಲಿ ಆಗಿಲ್ಲ, ಅದಕ್ಕೆ ಮಾನ್ಯತೆ ಇದೆಯಾ ನ್ಯಾಯಾಲಯದಲ್ಲಿ ಅಂತ ಒಂದು ಕ್ವಶನ್. ಅದು ಪಾರ್ಟಿಷನ್ ಡೀಡ್ ರಿಜಿಸ್ಟರ್ಡ್ ಆಗಿರೋದ್ರಿಂದ ಈಗ ಸೆಕ್ಷನ್ 16 ಆಫ್ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ ಅದ್ರ ಪ್ರಕಾರ ದಟ್ ಪಾರ್ಟಿಷನ್ ಡೀಡ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್, ಹೌದಾ? ಬಟ್ ಓನ್ಲಿ ಏನು ಅದು ದಟ್ ಇಸ್ ನಾಟ್ ಬೀನ್ ಆಕ್ಟೆಡ್ ಅಪಾನ್. ಅದನ್ನ ಆಧರಿಸಿ ಇಲ್ಲಿ ಮ್ಯೂಟೇಷನ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಪಹಣಿಯಲ್ಲಿ ಹೆಸರು ಬಂದಿಲ್ಲ. ದಟ್ ಇಸ್ ಅ ಸಬ್ಸಿಕ್ವೆಂಟ್ ಕಾನ್ಸಿಕ್ವೆನ್ಸ್ ಆಗಿಲ್ಲ ಅಷ್ಟೇ. ಸೊ ಇಟ್ ಡಸಂಟ್ ಮೀನ್ ದಟ್ ಪಾರ್ಟಿಷನ್ ಡೀಡ್ ಇಸ್ null and void. That registered partition deed is there, but that has not been acted upon. ಸೊ ಅದನ್ನ ನೀವು ಏನೋ ಕಣ್ತಪ್ಪಿನಿಂದನೋ ಅಥವಾ ಇವರು ಅದನ್ನ ಫಾಲೋ ಅಪ್ ಮಾಡಲಿಲ್ಲ ಅನ್ನೋ ಕಾರಣಕ್ಕನೋ ಸೊ ಅದು ಬಿದ್ದೋಗಿದೆ. ಬಟ್ ನೀವು ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಮಾಡಿದ ನಂತರ ಅದರ ಕಾಪಿಯನ್ನ ನೀವು ಸಂಬಂಧಪಟ್ಟಂತ ಕಂದಾಯ ಅಧಿಕಾರಿಗಳಿಗೆ ಕೊಟ್ಟು ನೀವು ಅದನ್ನ ಫಾಲೋ ಅಪ್ ಮಾಡಬೇಕಾಗಿತ್ತು, ನೀವು ಮಾಡಲಿಲ್ಲ. ಬಟ್ ಈ ಒಂದು ದರ್ ಇಸ್ ನೋ ಕ್ವಶನ್ ಆಫ್ ಲಿಮಿಟೇಷನ್. ನೀವು ಈಗಲೂ ಕೂಡ ಕಣ್ತಪ್ಪಿನಿಂದ ಬಿಟ್ಟು ಹೋಗಿದೆ, ಇದ್ರ ಪ್ರಕಾರ ನೀವು MR ಮಾಡಿ ನಮ್ಮ ಹೆಸರಿಗೆ ಖಾತೆ, ನಮ್ಮ ಹೆಸರಿಗೆ ಕೊನೆಯಲ್ಲಿ ಹೆಸರು ಬರೋ ಮಾಡಿ ಅಂತ ನೀವು ಅರ್ಜಿಯನ್ನು ಕೊಡಬಹುದು. ಸರ್, ಅದಾದ ನಂತರ ಏನಾಗಿದೆ, ಪಾರ್ಟಿಷನ್ ಡೀಡ್ ಆಗಿರೋದು ಯಾರಿಗೂ ಗೊತ್ತಿಲ್ಲ. ಅದು
ಇಬ್ರು ತಂದೆ ಮತ್ತು ಮಗ ಇಬ್ರು ಹೋಗಿ ಪಾರ್ಟಿಷನ್ ಡೀಡ್ ಮಾಡ್ಕೊಂಡಿದ್ದಾರೆ. ಅದು ಅದಾದ ನಂತರದೆಲ್ಲ ಕೋರ್ಟ್ ಕೇಸ್ಗಳೆಲ್ಲ ನಡೆದಿದೆ. ಅಲ್ಲೆಲ್ಲೂ ಕೂಡ ಸಬ್ಮಿಟ್ ಮಾಡಿಲ್ಲ ಅವರು. ಪಾರ್ಟಿಷನ್ ಡೀಡ್ ಆಗಿದೆ ಅಂತ ಎಲ್ಲೂ ಕೂಡ ಸಬ್ಮಿಟ್ ಮಾಡಿಲ್ಲ. ಟಿಲ್ 1992 ವರೆಗೂ ಅದು ಪಾರ್ಟಿಷನ್ ಡೀಡ್ ಆಗಿದೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿವರೆಗೂ ಕೂಡ ಕೇಸ್ ನಡೆದಿದೆ. ಅದಾದ ನಂತರ ತಂದೆ ತೀರೋಗಿದ್ದಾರೆ. ಇಬ್ರೇ ಅಪ್ಪ ಮತ್ತು ಮಗ ಇಬ್ಬರೇ ಪಾರ್ಟಿಷನ್ ಡೀಡ್ ಮಾಡ್ಕೊಂಡಿದ್ದಾರೆ. ಅವರಿಬ್ರಲ್ಲಿ ಒಬ್ರು ತಂದೆ ತೀರೋಗಿದ್ದಾರೆ. ಅಲ್ಲೂ ಕೂಡ ಕೋರ್ಟ್ ಅಲ್ಲಿ ಕೂಡ ಪಾರ್ಟಿಷನ್ ಡೀಡ್ ಬಗ್ಗೆ ಎಲ್ಲೂ ಪ್ರಸ್ತಾಪ ಆಗಿಲ್ಲ. ಅದಾದ ನಂತರ ಮಗ ಮತ್ತು ಮೊಮ್ಮಗಗೆ ಕೋರ್ಟ್ ಡಿಗ್ರಿ ಆಗಿದೆ. ಅವರಿಬ್ರು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಈಗ 2018 ನಲ್ಲಿ ಆ ಪಾರ್ಟಿಷನ್ ಡೀಡ್ ಪ್ರಕಾರ ನಮ್ಗೆ ಆಸ್ತಿ ಕೊಡಿ ಅಂತ ನಮ್ಮ ತಾತನ ಮಕ್ಕಳುಗಳು ಅಂದ್ರೆ ನಮ್ಮ ತಂದೆ ಅಕ್ಕಂದ್ರು ಆ ಪಾರ್ಟಿಷನ್ ಡೀಡ್ ಪ್ರಕಾರ ನಮಗೆ ಭಾಗ ಕೊಡಿ ಅಂತ ಕೇಸ್ ಹಾಕಿದ್ದಾರೆ ಮಾಸ್ಟರ್. ಈಗ ಅದು ಪಾರ್ಟಿಷನ್ ಡೀಡ್ ಮಾಡ್ಕೊಂಡವ್ರನ್ನೇ ತಂದೆ ಮಕ್ಕಳು, ಹೌದು ಹೌದಾ? ಸರ್. ಅದನ್ನ ಹೌದು ಅವರು ಪಾರ್ಟಿಷನ್ ಸೂಟ್ ಇದ್ದಾಗ ಅದನ್ನ ನ್ಯಾಯಾಲಯದ ಗಮನಕ್ಕೆ ತರಬೇಕಾಗಿತ್ತು. ಅವ್ರು ತಂದಿಲ್ಲ. ತಂದಿಲ್ಲ ಸರ್. ಹೌದು ತಂದಿಲ್ಲ ಸರ್. ಅಂದ್ರೆ ದೇ ಹ್ಯಾವ್ ಕನ್ಸೀಲ್ಡ್ ದ ಮಟೀರಿಯಲ್ ಫ್ಯಾಕ್ಟ್ ಬಿಫೋರ್ ದ ಕೋರ್ಟ್. ಹೌದು ದೇ ಸರ್. ಹ್ಯಾವ್ ಕನ್ಸೀಲ್ಡ್ ದ ಮಟೀರಿಯಲ್ ಫ್ಯಾಕ್ಟ್ ಬಿಫೋರ್ ದ ಕೋರ್ಟ್. ಬಹಳ ಮುಖ್ಯವಾದಂತ ಆ ಆಸ್ತಿಗೆ ಸಂಬಂಧಪಟ್ಟಂತ ದಾಖಲೆಯನ್ನ ಅವರು ತಂದಿದ್ದಾರೆ. ಅವರು ತರಲು ವಿಫಲರಾಗಿದ್ದಾರೆ. ಸೊ ಆದ್ರಿಂದ ನ್ಯಾಯಾಲಯ ಅದರ ಮುಂದೆ ಇರತಕ್ಕಂತ ಸಾಕ್ಷ್ಯಾಧಾರಗಳನ್ನ ಆಧರಿಸಿ ಈಗ ತೀರ್ಪು ನೀಡಿದೆ. ಸೊ ಆದ್ರಿಂದ ಈಗ ಅದನ್ನ ಅವರು ಹೇಳದೆ ಇದ್ದವರು ಈಗ ಅದನ್ನ ಹೇಳಲಿಕ್ಕೆ ಆಧರಿಸಿ ಹಕ್ಕು ಚಲಾಯಿಸಲಿಕ್ಕೆ ಬರೋದಿಲ್ಲ. ಬಿಕಾಸ್ ದೇ ಆರ್ ಎಸ್ಟಾಪ್ಡ್ ಫ್ರಮ್ ಕಂಟೆಂಡಿಂಗ್ ಅದರ್ವೈಸ್. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ದಲ್ಲಿ ಲಾ ಆಫ್ ಎಸ್ಟಾಪೆಲ್ ಅಂತ ಇದೆ. ಲಾ ಆಫ್ ಎಸ್ಟಾಪೆಲ್. ಸೊ ಲಾ ಆಫ್ ಎಸ್ಟಾಪೆಲ್ ಅಂದ್ರೆ ನೀವು ಆ ವಿಷಯವನ್ನ ಆ ಸಂದರ್ಭದಲ್ಲಿ ನ್ಯಾಯಾಲಯದ ಗಮನಕ್ಕೆ ತರಬೇಕಾಗಿತ್ತು, ತಂದಿಲ್ಲ. ಸೊ ಯು ಹ್ಯಾವ್ ಕನ್ಸಿಡರ್ಡ್ ದ ಮಟೀರಿಯಲ್ ಫ್ಯಾಕ್ಟ್. ಸೊ ಆದ್ರಿಂದ ಅದನ್ನು ಈಗ ಆಧರಿಸಿ ಅದರ ಮೇಲೆ ನೀವು ಹಕ್ಕು ಕೇಳಲಿಕ್ಕೆ ನಿಮ್ಗೆ ಬರೋದಿಲ್ಲ. ಯು ಆರ್ ಎಸ್ಟಾಪ್ಡ್ ಫ್ರಮ್ ಕಂಟೆಂಡಿಂಗ್ ಅದರ್ವೈಸ್. ಸೊ ಆದ್ರಿಂದ ಈಗ ಅದಕ್ಕೆ ಯಾವುದೇ ಕಾನೂನಲ್ಲಿ ಬೆಲೆ ಇಲ್ಲ. ಥ್ಯಾಂಕ್ ಯು ಸಾಹೇಬ್ರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಇನ್ನೊಂದು ಕ್ವಶನ್ ಸರ್. ಒಂದು ಶಾಪ್ ಅಲ್ಲಿ ಒಬ್ರು ವರ್ಕ್ ಮಾಡ್ತಿದ್ರು. ಸೊ ಎಂಪ್ಲಾಯಿಗೆ ಇರೋದಕ್ಕೆ ಎಂಪ್ಲಾಯರ್ ಅವ್ರದ್ದೊಂದು ಸೆಟ್ ಕೊಟ್ಟಿದ್ರು. ಸೊ ಅವರು ಸುಮಾರು ಒಂದು 5-6 ವರ್ಷ ಕೆಲಸ ಮಾಡಿ ಬಿಟ್ಟು ಹೊರಟೋದ್ರು. ಇದಕ್ಕಿದಂಗೆ ಆ ಸೆಟ್ನ ಖಾಲಿ ಮಾಡ್ಕೊಂಡು. ಎಂಪ್ಲಾಯರ್ ಗೊತ್ತಿಲ್ಲದೆ ಮತ್ತೆ ಬಂದು ಬೀಗ ಹಾಕಿರೋದನ್ನ ಹೊಡೆದು ಮತ್ತೆ ಸೇರ್ಕೊಂಡಿದ್ದಾರೆ ಎಂಪ್ಲಾಯಿ. ಬಟ್ ಈಗ ಅವ್ರ ಎಂಪ್ಲಾಯಿ ಅಲ್ಲ ಅವ್ರಿಗೆ. ಟ್ರೆಸ್ಪಾಸ್. ಓಕೆ. ಇಟ್ ಅಮೌಂಟ್ಸ್ ಟು ಟ್ರೆಸ್ಪಾಸ್. ಮತ್ತ ಅವನು ಬೀಗ ಹೊಡೆದು ಮನೆ ಹೋಗಿದಾನಂದ್ರೆ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿ. ಓಕೆ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಟ್ರೆಸ್ಪಾಸ್. ಓಕೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಮುತ್ತಪ್ಪ ಕಂಬಳಿ ಅವರ ಪ್ರಶ್ನೆ ಕೇಳಿ ಸರ್. ನಾವೇ ಕೇಳ್ತಿರ್ಬೋದಾ? ಬೇರೆ ಯಾರು ಇದ್ರೆ ಕೇಳಿ ಸರ್. ಅಲ್ಲ, ಮುತ್ತಪ್ಪ ಕಂಬಳಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರಾದ್ಮೇಲೆ ಕೇಳಿ ಸರ್. ಮುತ್ತಪ್ಪ ಕಂಬಳಿ ಅವರೇ ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ ಸರ್. ನೀವು ಕೇಳಿ ಸರ್ ಪ್ರಶ್ನೆ. ಈಗ ರುದ್ರಪ್ಪ ಅವರ ಸಾಹೇಬ್ರೆ. ಸಾಹೇಬ್ರೆ, ಈಗ ಏನಾಗುತ್ತೆ ಅಂದ್ರೆ ಒಂದು ಡೇಟ್ ಅಲ್ಲಿ ಒಬ್ರು ಕೇಸ್ ಹಾಕ್ತಾರೆ ಸರ್. ನಮ್ಮ ಅತ್ತೆ ಅವರು ಒಂದು ಕೇಸ್ ಹಾಕ್ತಾರೆ ಸರ್. 1998 ಅಲ್ಲಿ 18/1998 ಅಲ್ಲಿ ಕೇಸ್ ಹಾಕ್ತಾರೆ ಸರ್. ಆ ಕೇಸು ನನ್ನ ಮೇಲೆ, ನಮ್ಮ ತಂದೆ ಮೇಲೆ ಮತ್ತೆ ನಮ್ಮ ತಾಯಿ ಮೇಲೆ 3 ಜನದ ಮೇಲೆ ಕೇಸ್ ಹಾಕ್ತಾರೆ. ಅದು ಒಂದು 2 years ಆಗಿ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಆಗುತ್ತೆ ಸರ್. ಆ ಟೈಮಲ್ಲೇ ನಮ್ಮ ತಂದೆ ತೀರೋಗಿರ್ತಾರೆ. ಆ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಆಗೋ ಟೈಮಲ್ಲೇ 98 ಅಲ್ಲಿ ಹಾಕಿರ್ತಾರೆ. 98 ಅಲ್ಲೇ ಒಂದು 4-5 ತಿಂಗಳ ನಂತರ ನಮ್ಮ ತಂದೆ ತೀರೋಗ್ತಾರೆ. ಅದು ಅವರು ನಮ್ಮ ಅತ್ತೆ ಅಂದ್ರು ಕೇಸ್ ನಡೆಸ್ದಲ್ಲೇ ಬಿಟ್ಬಿಟ್ಟು ಅದು ಹಂಗೆ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಆಗುತ್ತೆ ಸರ್. ಅದನ್ನ ಮುಚ್ಚಿಟ್ಟು 2018 ಅಲ್ಲಿ ಮತ್ತೆ ಹೊಸದಾಗಿ ಪಾರ್ಟಿಷನ್ ಕೇಳ್ತಾರೆ. ಸೊ ಇದನ್ನ ಮುಚ್ಚಿಟ್ಟಿರೋದಕ್ಕೆ ನಾವು ಕೋರ್ಟ್ ಅಲ್ಲಿ ಯಾವ ತರ ಕಂಟೆನ್ಷನ್ ತಗೋಬೇಕು ಸಾಹೇಬ್ರೆ? ಮುಚ್ಚಿಟ್ಟು ಕೇಸ್ ಹಾಕಿ ಹೇಳಿ ನೀವು. ಅಲ್ಲ, ಇದನ್ನೇ ಹೇಳಿ ನೀವು. ಈಗ ಏನ್ ಹೇಳಿದ್ರಲ್ಲ ಇದನ್ನೇ ಹೇಳಿ. ಆಲ್ರೆಡಿ ಕೇಸ್ ಅದು ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಆಗಿದೆ. ಅದನ್ನ ಅವರು ರಿಸ್ಟೋರೇಷನ್ ಕೇಳಬೇಕಾಗಿತ್ತು. ಮಿಸ್ ಕೇಸ್ ಹಾಕೊಂಡು ರಿಸ್ಟೋರೇಷನ್ ಕೇಳಬೇಕಾಗಿತ್ತು. ಅದನ್ನ ರಿಸ್ಟೋರೇಷನ್ ಕೇಳಲಾರ್ದೇನೆ ಅವರು ಇನ್ನೊಂದು ಸೂಟ್ ಹಾಕೊಂಡಿದ್ದಾರೆ. ಸೊ ಆದ್ರಿಂದ ಇನ್ನೊಂದು ಸೂಟ್ ಹಾಕ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಇಟ್ ಇಸ್ ಬಾರ್ಡ್ ಬೈ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಟಾ. ಸೊ ಆದ್ರಿಂದ ಈ ದಾವೆಯನ್ನ ವಜಾ ಮಾಡಿ ಅಂತ ನೀವು ನಿಮ್ WS ಅಲ್ಲಿ ಹೇಳ್ಕೊಳ್ಳಿ. ನಾವ್ ಹೇಳಿದ್ರು ಕೂಡ ಕೋರ್ಟ್ ಅಲ್ಲಿ ನಾವು ಕೇಸ್ ಹಾಕಿಲ್ಲ ಅಂತಾರೆ ಸರ್. ಕೇಸ್ ಹಾಕಿಲ್ಲ ನಾವು. ಕೇಸ್ ಹಾಕಿಲ್ಲ ಅಂದ್ರೆ ಅವ್ರ ಹಿಂದಿನ ಆದಂತ ಅದು ಪ್ಲೇಂಟು, ಅದ್ರ ಆರ್ಡರ್ ಶೀಟು ಅದೆಲ್ಲ ನೀವು ಸರ್ಟಿಫಿಕೇಟ್ ಕಾಪಿ ತಗೊಂಡು ಕೋರ್ಟಿಗೆ ಕೊಡಿ.
ಕೊಟ್ಟಿದೀವಿ ಸರ್, ಕೊಡ್ತಾ ಇದೀವಿ ಆಯ್ತು. ಮತ್ತೆ ಅಲ್ಲ, ನೀವು ಹಿಂದಿನ ಕೇಸಿಂದು ನೀವು ಪ್ಲೇನ್ ಟು ಆರ್ಡರ್ ಶೀಟ್ ಕೊಟ್ರೆ ಸಾಕಲ್ಲ, ಅದರಲ್ಲಿ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಆಗಿದೆಲ್ಲ. ಸರ್ ಕೆಲವು ಸಾಹೇಬ್ರೆ, ಕೆಲವು ಕೋರ್ಟ್ಗಳಲ್ಲಿ 15 ವರ್ಷ ಆದ್ಮೇಲೆ ಕೆಲವು ಡಾಕ್ಯುಮೆಂಟ್ ಎಲ್ಲ ಸಿಗಲ್ವಂತೆ, ನಿಜಾನ ಸಾಹೇಬ್ರೆ? 15 ವರ್ಷ ಆದ್ಮೇಲೆ ಅಲ್ಲ, ಕೆಲವೊಂದು ಅದು ಎ ಫೈಲು ಬಿ ಫೈಲ್ ಹಂಗ ಇರ್ತದೆ. ಅಲ್ಲಿ ನಮ್ಗೆ ಜಡ್ಜಿ ಸಾಹೇಬ್ರದ್ದು ಡೈರಿ ಮಾತ್ರ ಸಿಕ್ಕಿದೆ. ಡೈರಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಿರೋದು ಎಷ್ಟು. ಈಗ ಪ್ರತಿ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಸೆಂಟ್ರಲ್ ರೆಕಾರ್ಡ್ ರೂಮ್ ಅಂತ ಇರ್ತದೆ. ಹಾ ಸಾಹೇಬ್ರೆ, ಪ್ರತಿ ಕೋರ್ಟ್ ಅಲ್ಲಿ ಸೆಂಟ್ರಲ್ ರೆಕಾರ್ಡ್ ರೂಮ್ ಅಂತ ಇರ್ತದೆ. ಹಳೆಯ ಕಡತಗಳನ್ನೆಲ್ಲ ಇಟ್ಟಿರ್ತಾರೆ. ಸೊ ನೀವು ಸಂಬಂಧಪಟ್ಟಂತ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಕೊಟ್ಟು ಆ ಪ್ರಕರಣದ ಪ್ಲೇಟ್ ಮತ್ತು ಆರ್ಡರ್ ಶೀಟು ಅಥವಾ ನಿಮ್ದು ಏನಾದ್ರು ಡಬ್ಲ್ಯೂ ಇದ್ರೆ ನಿಮ್ WS ಅದರದ್ದು ನೀವು ಸರ್ಟಿಫಿಕೇಟ್ ಕಾಪಿಗೆ ಅರ್ಜಿ ಕೊಡಿ. ಆ ಸರ್ಟಿಫಿಕೇಟ್ ಕಾಪಿಗಳನ್ನ ತಂದು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿ, ನೋಡಿ ಈ ಹಿಂದೆನೆ ಇವರು ಕೇಸ್ ಹಾಕಿದ್ರು, ಇವ್ರು ಬರ್ಲಿಕ್ಕೆ ಅನ್ನೋ ಕಾರಣಕ್ಕೆ ಅದು ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಆಗಿದೆ. ಇದನ್ನ ಅವ್ರು ಬಹಳ ರಿಸ್ಟೋರೇಷನ್ ಕೇಳಬಹುದಾಗಿತ್ತು. ರಿಸ್ಟೋರೇಷನ್ ಕೇಳಲಾರ್ದ್ರೆ ಅವ್ರು ಇನ್ನೊಂದು ಸೂಟ್ ಹಾಕಿದ್ದಾರೆ. ಇನ್ನೊಂದು ಸೂಟ್ ಹಾಕ್ಲಿಕ್ಕೆ ಕಾರಣದಲ್ಲಿ ಅವಕಾಶ ಇಲ್ಲ. ದಟ್ ಇಸ್ ಹಿಟ್ ಬೈ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟಾ. ಸೊ ಆದ್ರಿಂದ ಈ ದಾವೆಯನ್ನ ವಜಾ ಮಾಡಿ ಅಂತ ನೀವು ನಿಮ್ಮ WS ದಲ್ಲಿ ಹೇಳ್ಕೊಡಿ. ಸಾಹೇಬ್ರೆ, ಈಗ ನಮ್ಗೆ ಸಮಯ ಮತ್ತು ಹಣ ಮತ್ತು ಎಲ್ಲ ವೇಸ್ಟ್ ಮಾಡ್ತಾರಲ್ಲ ಈ ತರದ ಕೇಸ್ಗಳನ್ನ ಹಾಕ್ಸಿ, ಅದನ್ನ ನಾವು ಯಾವ ರೀತಿ ರಿಕವರ್ ಮಾಡ್ಕೊಳ್ಳೋದು? ಈಗ ಸುಮ್ನೆ ನಮ್ಗೆ ಅವ್ರ ಹತ್ರ ಏನೂ ಇರಲ್ಲ, ಸುಮ್ನೆ ನ್ಯಾಯಾಲಯಕ್ಕೆ ಸುಳ್ಳು ಹೇಳ್ತಾರೆ. ಅಲ್ಲಿ ಡಾಕ್ಯುಮೆಂಟ್ಗಳಿಗೂ ಅವ್ರು ಹೇಳೋದಕ್ಕೂ ಸಂಬಂಧನೇ ಇರಲ್ಲ. ನಾವ್ ಹಿಂದೆ ಪಾರ್ಟಿಷನ್ ಆಗಿದೆ 1977 ಅಲ್ಲಿ ಅಂತಾರೆ, 1998 ಅಲ್ಲಿ ಹಾಕ್ಬೇಕಾದ್ರು ಕೂಡ ಪ್ರಸ್ತಾಪ ಮಾಡಲ್ಲ. ಈಗಲೂ ಕೂಡ ಅದೇ ಪ್ರಶ್ನೆ, ನಮ್ಗೆ ಇದುವರೆಗೂ ಪಾರ್ಟಿಷನ್ ಕೊಟ್ಟಿಲ್ಲ, ಈಗ ಮೊನ್ನೆ ಕೇಳ್ದು ಅಂತಾನೆ ಹಾಕ್ತಾರೆ. ಯಾರು ಸತ್ಯ ಹೇಳೋದೇ ಇಲ್ಲ ಕೋರ್ಟಿಗೆ ಅಂದ್ರೆ. ಬರೀ ಯಾವಾಗ್ಲೂ ಈಗ 6 ತಿಂಗಳಿಂದ ಕೇಳಿದ್ರು 3 ತಿಂಗಳಿಂದ ಕೇಳಿದ್ರು ಅಂತ ಹಾಕ್ತಾರೆ, ಬಿಟ್ರೆ ಹಿಂದೆ ಕೇಸ್ ಹಾಕಿರೋದನ್ನೇ ಮುಚ್ಚಿಟ್ಟಿರ್ತಾರೆ. ಪಾರ್ಟಿಷನ್ ಡೀಡ್ ನ ಈಗ ತಂದು ಹಾಕ್ತಾರೆ, 98 ಅಲ್ಲಿ ಹಾಕಿರಲ್ಲ ಅವರು. ಅದ್ರ ಹಿಂದೆ ಯಾವಾಗ್ಲೂ ಕೇಳಲ್ಲ. ನಿಮ್ ಕೇಸ್ ಏನಂತ ನೀವ್ ಹೇಳ್ಕೊಡಿ. ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆ ಅವ್ರು ಹೇಳ್ಕೊಂಡಿರ್ತಾರೆ. ಹಾ ಸಾಹೇಬ್ರೆ, ಅವ್ರ ಕೇಸಿಗೆ ಎಷ್ಟು ಅವಶ್ಯಕತೆ ಇದೆ ಅವ್ರು ಹೇಳ್ಕೊಂಡಿರ್ತಾರೆ. ಅಲ್ಲ, ಅವ್ರು ಹೇಳೋದು ಸುಳ್ಳು. ದೇ ಹ್ಯಾವ್ ಕನ್ಸೀಲ್ಡ್ ದ ಮಟೀರಿಯಲ್ ಫ್ಯಾಕ್ಟ್. ಅಲ್ಲ, ದೇ ಹ್ಯಾವ್ ಕನ್ಸೀಲ್ಡ್ ದ ಮಟೀರಿಯಲ್ ಫ್ಯಾಕ್ಟ್. ಈ ಕೇಸಿಗೆ ಸಂಬಂಧಪಟ್ಟಂತ ಬಹುಮುಖ್ಯವಾದ ಅಂಶವನ್ನು ಅವರು ಮುಚ್ಚಿಟ್ಟಿದ್ದಾರೆ. ದೇ ಹ್ಯಾವ್ ಅಪ್ರೋಚ್ಡ್ ದ ಕೋರ್ಟ್ ವಿತ್ ಅನ್ಕ್ಲೀನ್ ಹ್ಯಾಂಡ್ಸ್. ಅವರು ಸ್ವಚ್ಛವಾದ ಕೈಗಳಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ. ದಿಸ್ ಇಸ್ ಎ ಫಾಲ್ಸ್, ವೆಕ್ಸೇಷಿಯಸ್ ಅಂಡ್ ಫ್ರಿವಲಸ್ ಸೂಟ್. ಇದು ಸುಳ್ಳು, ಕೊಟ್ಟಿ ಮತ್ತು ಮೊತಲಬಿಯಿಂದ ಕೂಡಿದಂತ ಪ್ರಕರಣ ಅಂತ ನೀವು ನಿಮ್ WS ಬರ್ಕೊಳ್ಳಿ. ಅಷ್ಟೇ ಅಲ್ಲದೆ ಸೂಟ್ ವಿತ್ ಎಕ್ಸಾಂಪ್ಲರಿ ಕಾಸ್ಟ್. ಈ ದಾವೆಯನ್ನ ಖರ್ಚು ಸಮೇತ ವಜಾ ಮಾಡಿ ಅಂತ ನಿಮ್ಮ ಪ್ರೇಯರ್ದಲ್ಲಿ ನೀವು ಹೇಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಒಳ್ಳೆ ಮಾಹಿತಿ ಕೊಟ್ಟರೆ ತಮಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ರುದ್ರಪ್ಪ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಪ್ರಶ್ನೆಗಳನ್ನು ಕೇಳಿ ಸರ್. ನಮಸ್ತೆ. ನಮಸ್ತೆ, ಹೇಳಿ. ಮಾತಾಡಿ, ಪ್ರಶ್ನೆ ಕೇಳಿ, ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್, ಇತ್ತೀಚಿನ ದಿನಗಳಲ್ಲಿ ಏನು ಸೈಟ್ ಪರ್ಚೇಸ್ ಮಾಡಬೇಕು, ಮನೆ ಪರ್ಚೇಸ್ ಮಾಡಬೇಕು ಅಂತ ಜನರು ಲೀಗಲ್ ಒಪಿನಿಯನ್ ತಗೋತಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಬೆಂಗಳೂರಿನಲ್ಲಿ ಮನೆ ತೆಗೆದುಕೊಳ್ಬೇಕು ಅಂತಿದ್ದು, ಕಾನೂನಿನ ಅಡಿಯಲ್ಲಿ ಯಾವೆಲ್ಲ ಪತ್ರಗಳನ್ನು ಪರಿಶೀಲಿಸಬೇಕು ಅಂತ ಕೇಳ್ತಿದ್ದಾರೆ ಸರ್. ಮನೆ ಅಂದ್ರೆ ಅದು ಖಾಸಗಿ ಮನೆನಾ, ಅಪಾರ್ಟ್ಮೆಂಟು ಮತ್ತೆ ಖಾಸಗಿ ಮನೆ? ಅಲ್ಲ, ಯಾವ್ದಾದ್ರು ತಗೋಬೇಕು ಅಂತಿದ್ದಾರೆ ಸಾಹೇಬ್ರೆ. ಹಾಗಲ್ಲ, ಈಗ ಖಾಸಗಿ ಮನೆ ಇದ್ರೆ ಒಂದು ನೀವು ಫ್ಲೋ ಆಫ್ ಟೈಟಲ್ ನೋಡ್ಬೇಕು. ಅವನಿಗೆ ಹೆಂಗ್ ಬಂತು, ಅವನಿಗೆ ಏನದು, ಅದೇ ಅವ್ನಿಗೆ ಅನ್ಸಿಸ್ಟಲ್ ಪ್ರಾಪರ್ಟಿ ಬಂತ, ಸಕ್ಸೆಷನ್ ಮೂಲಕ ಬಂತ, ಇನ್ಹೆರಿಟೆನ್ಸ್ ಮೂಲಕ ಬಂತ, ಗಿಫ್ಟ್ ಮೂಲಕ ಬಂತ, ವಿಲ್ ಮೂಲಕ ಬಂತ, ಸೇಲ್ ಡೀಡ್ ಮೂಲಕ ಬಂತ. ಸೊ ಯು ಹ್ಯಾವ್ ಟು ಟ್ರೇಸ್ ಔಟ್ ಹಿಸ್ ಟೈಟಲ್, ಫ್ಲೋ ಆಫ್ ಟೈಟಲ್, ಅದ್ ನೋಡ್ಬೇಕು. ಸೊ ಅದ್ರ ಮೇಲೆ ಏನಾದ್ರು ಎನ್ಕಂಬ್ರೆನ್ಸ್ ಐತಿ ನೋಡ್ಬೇಕು. ಸೊ ಆ ಪ್ರಾಪರ್ಟಿ ಬಗ್ಗೆ ಏನಾದ್ರು ಅವನ ಅಗ್ರಿಮೆಂಟ್ ಆಫ್ ಸೇಲ್ಗೆ, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಆಫ್ ಸೇಲ್ಗೆ ಏನಾದ್ರು ಮಾಡಿಕೊಟ್ಟಾನ ಏನಾದ್ರು ಚೆಕ್ ಮಾಡ್ಬೇಕು. ಅದ್ರ ಮೇಲೆ ಏನಾದ್ರು ಅವ್ನು ಬ್ಯಾಂಕ್ ನಿಂದ ಸಾಲ ತಗೊಂಡ ಚೆಕ್ ಮಾಡ್ಬೇಕು. ಈ ಪ್ರಾಪರ್ಟಿ ವಿಷಯವಾಗಿ ಕೋರ್ಟ್ ಅಲ್ಲಿ ಈಗಾಗಲೇ ಏನಾದ್ರು ಪೆಂಡಿಂಗ್ ಕೇಸ್ ಇದೆ ಏನಂತ ಚೆಕ್ ಮಾಡ್ಬೇಕು. ಮತ್ತ ಅವನು ಕಂದಾಯ ಕಟ್ಟಿದಾನೆ ಅಂತ ಚೆಕ್ ಮಾಡ್ಬೇಕು. ಮತ್ತ ಒಂದು ವೆದರ್ ಈಸ್ ಇನ್ ಪೊಸೆಷನ್ ಆಫ್ ದಟ್ ಪ್ರಾಪರ್ಟಿ, ಆ ಆಸ್ತಿಯಲ್ಲಿ ಅವನು ಸ್ವಾಧೀನ ಇದಾನೋ ಅಥವಾ ಇನ್ನೊಬ್ಬರು ಯಾರಾದ್ರೂ ಅದು ಸ್ವಾಧೀನ ಇದಾರ ಅಥವಾ ಯಾರಿಗಾದ್ರೂ ಲೀಸ್ ಕೊಟ್ಟಿದಾನ, ಅದನ್ನ ನಾವು ಚೆಕ್ ಮಾಡ್ಬೇಕು. ಮನೆ ಆಗಿದ್ರೆ, ಅಂದ್ರೆ ಅಪಾರ್ಟ್ಮೆಂಟ್ ಆಗಿದ್ರೆ ಅವನು ವೆದರ್ ಇಸ್ ಇಟ್ ಎ BDA ಅಪಾರ್ಟ್ಮೆಂಟ್
or whether is it a KHB apartment, or whether is it approved by the RERA, ರಿಯಲ್ ಎಸ್ಟೇಟ್ ರೆಗ್ಯುಲೇಟರ್ ಅಥಾರಿಟಿ, ಅಲ್ಲಿಂದ ಅದು ಅಪ್ರೂವ್ ಆಗಿದೆಯಾ, ಅದಕ್ಕೆ ಎಲ್ಲ ಈ BBMP ಇರ್ಬೋದು, BWSSB ಇರ್ಬೋದು, ಅಥವಾ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇವರೆಲ್ಲ ಅವರಿಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿದಾರಾ, ಅಥವಾ BBMP ಅವರು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿದಾರಾ, ಅಥವಾ ಅಗ್ನಿಶಾಮಕ ದಳದವರು ಅದಕ್ಕೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿದಾರಾ. ಸೊ ಇದೆಲ್ಲ ದಾಖಲೆಗಳನ್ನ ಚೆಕ್ ಮಾಡಬೇಕು. ಇವೆಲ್ಲ ದಾಖಲೆಗಳು ಕರೆಕ್ಟ್ ಆಗಿದ್ರೆ, ಕ್ರಮಬದ್ಧವಾಗಿದ್ರೆ, ಆ ಲೀಗಲ್ ಒಪಿನಿಯನ್ಗೂ ಮತ್ತು ಆ ದಾಖಲೆಗಳಿಗೂ ತಾಳೆ ಆಗ್ತಕ್ಕಂತಿದ್ರೆ ಆವಾಗ ತಾವು ಆ ಆಸ್ತಿಯನ್ನು ಕೊಳ್ಳಲಿಕ್ಕೆ ಅವಕಾಶ ಇದೆ. ಧನ್ಯವಾದಗಳು ಸರ್. ಪ್ರಸಾದ್ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಒಂದು ಪಾರ್ಟಿಷನ್ ಕೇಸ್ ರನ್ನಿಂಗ್ ನಡೀತಾ ಇದೆ ಸರ್. ಹಲೋ ಸರ್. ಹೇಳಿ ಹೇಳಿ, ಕೇಳ್ತದೆ ಹೇಳಿ. ಪ್ರಸಾದ್ ಅವರ ಪ್ರಶ್ನೆ ಕಟ್ ಆಯ್ತು, ಕಂಟಿನ್ಯೂ ಮಾಡಿ. ಉತ್ತಪ್ಪ ಕಾಂಬ್ಳೆ ಅವರ ಪ್ರಶ್ನೆ ಕೇಳಿ. ಹಲೋ, ಕಂಟಿನ್ಯೂ ಮಾಡಿ ಸರ್. ಪ್ರಸಾದ್ ಅವರ ಕಂಟಿನ್ಯೂ ಮಾಡಿ, ಕೇಳಿಸ್ತಾ ಇದೆ. ಸರ್ ಒಂದು ಪಾರ್ಟಿಷನ್ ಶೂಟ್ ನಡೀತಾ ಇದೆ ಸರ್. ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ಅದ್ರ ನಡೀತಾ ಇರ್ಬೇಕಾದ್ರೆ ಅಂತಂದ್ರ ನಡುವೆ ತಮ್ಮ ಸೀಕ್ರೆಟ್ ಆಗಿ ತಂದೆ ಹತ್ರ ವಿಲ್ ಮಾಡಿಸ್ಕೊಳ್ಳೋ ಸಾಧ್ಯತೆ ಇದೆ. ಫ್ಯೂಚರ್ಗೆ ನಮ್ಮ ತಂದೆ ಡಿಮೈಸ್ ಆದ್ರೆ ಆ ವಿಲ್ ಕೆಲ್ಸಕ್ಕೆ ಬರ್ತದ ಸರ್, ಕೇಸ್ ಪೆಂಡಿಂಗ್ ಇದ್ದಂಗೆ ಅಂತ ತಮ್ಮಲ್ಲಿ ಪ್ರಶ್ನೆ ಕೇಳೋಣ ಅಂತ ಬಹಳ ದಿವಸದಿಂದ ವೇಟ್ ಮಾಡ್ತಾ ಇದ್ದೀನಿ ಸರ್. ಈಗ ಹಿಂದೂ ಲಾದಲ್ಲಿ ಅನ್ಸಿಸ್ಟಲ್ ಪ್ರಾಪರ್ಟಿ ಮತ್ತು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಎರಡು ಕನ್ಸೆಪ್ಟ್ ಇದೆ. ಹೌದು ಸರ್. ಸೊ ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿ. ಸೊ ಪಿತ್ರಾರ್ಜಿತ ಆಸ್ತಿ ಆಗಿದ್ರೆ ಅದರಲ್ಲಿ ಎಲ್ಲಾ ಕೋ ಪಾರ್ಟ್ನರ್ಸ್, ಎಲ್ಲಾ ದಾಯಾದಿಗಳಿಗೂ ಹಕ್ಕು, ಅಧಿಕಾರ, ಹಿತಾಸಕ್ತಿ ಇದೆ. ಅದು ಒಂದ್ ವೇಳೆ ಸ್ವಯಾರ್ಜಿತ ಆಸ್ತಿ ಆಗಿದ್ರೆ ಅದು ಯಾರು ಅದು ಒಂದ್ ವೇಳೆ ನಿಮ್ ತಂದೆ ಸ್ವಯಾರ್ಜಿತ ಆಸ್ತಿ ಆಗಿದ್ರೆ ಆ ಆಸ್ತಿಯನ್ನ ಅವರು ಯಾರಿಗಾದ್ರೂ ವಿಲ್ ಮಾಡಬಹುದು, ಗಿಫ್ಟ್ ಮಾಡಬಹುದು, ಮಾರಾಟ ಮಾಡಬಹುದು. ಅದನ್ನ ಕೇಳೋ ಅಧಿಕಾರ ನಿಮಗಿಲ್ಲ. ಸೊ ಅದು ಏನ್ ಡಿಪೆಂಡ್ ಅಂದ್ರೆ ವೆದರ್ ಇಸ್ ಇಟ್ ಎ ಅನ್ಸಿಸ್ಟ್ರಲ್ ಆರ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆರ್ ವೆದರ್ ಇಸ್ ಇಟ್ ಎ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಅದು ಸೆಲ್ಫ್ ಅಕ್ವೈರ್ಡ್ ಸರ್. ಸೆಲ್ಫ್ ಅಕ್ವೈರ್ಡ್ ಒಂದು ನನಗೊಂದು ಪೂರ್ತಿ ಕೇಳಿ. ಅದು ಒಟ್ಟು ಕುಟುಂಬದ ಪಿತ್ರಾರ್ಜಿತ ಆಸ್ತಿಯಾಗಿದ್ರೆ ನಿಮ್ ತಂದೆಗೆ ವಿಲ್ ಮಾಡ್ಲಿಕ್ಕೆ ಬರುದಿಲ್ಲ. ಅದು ಒಂದ್ ವೇಳೆ ಅವರ ಸ್ವಯಾರ್ಜಿತ ಆಸ್ತಿಯಾಗಿದ್ರೆ ಅದನ್ನ ಅವರು ವಿಲ್ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ಅದೇ ಸರ್, ಬಟ್ ಕೇಸ್ ನಡೀತಾ ಇದೆಯಲ್ಲ ಸರ್. ಅವ್ರು ಒಂದು ಕಾಂಟ್ರಾಕ್ಟ್ ಮಾಡಿದ್, ನಮ್ದು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೆ, ಅದ್ರ ಮೇಲೆ ಪಾರ್ಟಿಷನ್ ಹಾಕಿದ್ವಿ, ಒಪ್ಪಂದ ಪತ್ರ ಮಾಡಿದ್ದಾರೆ, ನನ್ನ ಮಗನ ಕೊಡ್ತೀನಿ ಅಂತ ಹೇಳಿ. ಅದ್ರದ್ದೇ ಲಿಟಿಗೇಷನ್ ಮಾಡಿದ್ದೀವಿ. ಅಲ್ಲ, ಅದೇ ಹೇಳಿದ್ ನಾನು, ನಿಮ್ದು ಏನೇ ಒಪ್ಪಂದ ಮಾಡ್ಕೊಳ್ಳಿ, ಬಟ್ ಅದು ವೆದರ್ ಇಸ್ ಇಟ್ ಇನ್ಸ್ಟಿಟ್ಯೂಟ್ ಪ್ರಾಪರ್ಟಿ ಆರ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಬಹಳ ಮುಖ್ಯ. ಸೆಲ್ಫ್ ಅಕ್ವೈರ್ಡ್ ಸರ್, ಸೆಲ್ಫ್ ಅಕ್ವೈರ್ಡ್ ಜಾಯಿಂಟ್ಲಿ ಎಲ್ಲ ಅವ್ರಿಗೆ ಯಾರು ಬಂದಾರ ಕೊಡ್ಬೋದು ಮುಂದಕ್ಕೆ. ಬಟ್ ಈ ನಾವು ಕೇಸ್ ಹಾಕಿರೋದು ಯಾವ್ದು ಕೆಲ್ಸಕ್ಕೆ ಬರಲ್ವಾ ಸರ್? ಕೇಸ್ ಹಾಕಿರೋ ಮುಂದೆ ಅವ್ರಿಗೆ ಕೇಸ್ ಡಿಮೈಸ್ ಆಗೋದು. ನೀವು ನೋಡ್ರಿ, ನೀವು ಕೇಸ್ ಎದಕ್ಕೆ ಹಾಕ್ಬೇಕು? ಅದು ಪಿತ್ರಾರ್ಜಿತ ಆಸ್ತಿ ಆಗಿದ್ರೆ, ಒಟ್ಟು ಕುಟುಂಬದ ಆಸ್ತಿ ಆಗಿದ್ರೆ ಅದ್ರಲ್ಲೂ ನನಗೆ ಹಕ್ಕು ಇದೆ ಅಂತ ನೀವು ಹಕ್ಕು ಪ್ರತಿಪಾದಿಸಬಹುದು. ಇದು ಅವರ ವೈಯಕ್ತಿಕ ಆಸ್ತಿ ಆಗಿದ್ರೆ, ಸ್ವಯಾರ್ಜಿತ ಆಸ್ತಿ ಆಗಿದ್ರೆ ಅದನ್ನ ಹಕ್ಕೇನೆ ಇರಲ್ಲ. ನೀವು ಕೇಸ್ ಹಾಕಿದ್ರೆ ನೀವು ಕೇಸ್ ಹಾಕಿರೋ ಕೇಸ್ ಬಿದ್ದು you don't have inherent right. You don't have inherent right to the self property. So ಹಂಗಿದೆ, ನೀವು ಅದರಲ್ಲಿ ಹಕ್ಕಿದೆ ಅಂದ್ರೆ ನೀವು ಅದು ಸೆಲ್ಫ್ ಅಕ್ವೈರ್ಡ್, ಅದು ancestral ಪ್ರಾಪರ್ಟಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇಲ್ವೇ ancestral ಮತ್ತು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯ ಉತ್ಪನ್ನದಿಂದ ಈ ಆಸ್ತಿಯನ್ನ ಖರೀದಿಸಿದೆ ಅಂತ ನಿಮ್ ಕಂಡೀಷನ್ ಇರಬೇಕು. ನೀವೇನಾದ್ರೂ ನಮ್ಮ ತಂದೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂದ್ರೆ he is the absolute owner. ಬಟ್ ಒಂದು ಒಪ್ಪಂದ ಮಾಡಿದ್ದಾರೆ ಸರ್, ಒಂದು ಸಂಪೂರ್ಣ ಮಾಲೀಕರಾದ್ರೆ ಅವರು ಅದನ್ನ ಯಾರಿಗಾದ್ರೂ ಕೊಡ್ಬೋದು. ಒಂದು ಒಪ್ಪಂದ ಮಾಡಿದ್ದಾರೆ ಸರ್, ನಮ್ಗೊಂದು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ. ಈಗ ಇಲ್ಲ ಅಂತ ಅಲ್ಗಳಿತಾರೆ, ಅದಕ್ಕೆ ಕೇಸ್ ಹಾಕಿದ್ವಿ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಹಾಕ್ಬೇಕಾಯ್ತು, ಲಿಮಿಟೇಷನ್ ಅದಲ್ಲ. ಅಗ್ರಿಮೆಂಟ್ ಅಂದ್ರೆ ಏನು? ಕಾಂಟ್ರಾಕ್ಟ್. ಅದು ಹೌದಾ? ಕಾಂಟ್ರಾಕ್ಟ್ ಅಂದ್ರೆ ಕನ್ಸಿಡರೇಷನ್ ಅಲ್ಲ, ದೇರ್ ಮಸ್ಟ್ ಬಿ ಎ ಕನ್ಸಿಡರೇಷನ್. ಅಲ್ಲ, ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಎಲ್ಲಿ ಬರ್ತದೆ? ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಬರ್ತದೆ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಒಂದು ಅಗ್ರಿಮೆಂಟ್ ಆಗಬೇಕಾದ್ರೆ ದೇರ್ ಮಸ್ಟ್ ಬಿ ಕನ್ಸಿಡರೇಷನ್. ನಿಮಗವರು ಒಪ್ಪಂದ ಮಾಡಿ ಕೊಟ್ಟಿದ್ದಕ್ಕೆ ನೀವೇನಾದ್ರು ದುಡ್ಡು ಕೊಟ್ಟಿದ್ದೀರಾ?
ದುಡ್ಡು ಕೊಟ್ಟಿದ್ದೀವಿ, ಒಂದ್ ಸೈಟ್ ಕೊಟ್ಟಿದ್ದೀವಿ ಸರ್. ತಂಗಿಗೆ ಅರ್ಶನ ಕುಂಕುಮ ನನ್ನ ಕಡೆಯಿಂದ ಒಂದ್ ಸೈಟ್ ಗಿಫ್ಟ್ ಡೀಡ್ ಮಾಡಿಸ್ಕೊತಾರೆ ಸರ್. ಹಂಗಾದ್ರೆ ಆದ್ರೆ ನನಗೆ ಕೊಡೋದಿಲ್ಲ ಸರ್ ಆಸ್ತಿ. ಹಂಗಿದ್ರೆ ದೇರ್ ಇಸ್ ಸಮ್ ಹೆಂಗ? ಕನ್ಸಿಡರೇಷನ್. ಹೌದು ಸರ್. ಕನ್ಸಿಡರೇಷನ್ ಇದ್ರೆ ಅದಕ್ಕೆ ಆ ಕಾಂಟ್ರಾಕ್ಟ್ಗೆ ಅಂದ್ರೆ ಅದು ಕಾನೂನಲ್ಲಿ ಮಾನ್ಯತೆ ಇದೆ. ಹೌದು ಸರ್. ಅದೇ ಅಂದ್ರೆ ಪಾರ್ಟಿಷನ್ ಹಾಕಿದೀವಿ ಅಂದ್ರೆ. ಅಲ್ಲ, ನೀವು ಪಾರ್ಟಿಷನ್ ನಲ್ಲಿ ಅವರು ಸೆಲ್ಫ್ ಹೇಳಿ ಸರ್. ಪ್ರಾಪರ್ಟಿ ಅವರು ಪ್ರೂವ್ ಮಾಡಿದ್ರೆ ನೀವು ನಿಮ್ ಕೇಸ್ ಬಿದ್ದು ಹೋಗ್ತದೆ. ನೀವು ನಾವು ಹೌದಾ ಸರ್? ಇತ್ತಿನ ಕುಂಕುಮ ಕೊಟ್ಟಿದ್ದೀವಿ, ನಾವೊಂದು ಸೈಟ್ ಕೊಟ್ಟಿದ್ದೀವಿ, ಅದಕ್ಕೆ ಬದಲಾಗಿ ಅವ್ರು ಇದನ್ನ ಕೊಟ್ಟಿದ್ದಾರೆ ಅಂತ ಹಾ. ನೀವು ಈ ಒಪ್ಪಂದ ಕರಾರು ಪತ್ರವನ್ನು ಸಿದ್ಧಪಡಿಸಿದ್ರೆ ನೀವು ಗೆಲ್ತೀರಿ. ಹಾ ಅದೇ ಸರ್, ಅದೇ ತರನೇ ಹೋಗ್ತಾ ಇದೀವಿ ಕೇಸು. ಬಟ್ ಜೂನಿಯರ್ ಲಾಯರ್ ಅವಾಗ ಮಿಸ್ಟೇಕ್ ಮಾಡಿಸಿ ಇವಾಗ ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿದೀವಿ. ಅಂದ್ರೆ ಲಿಮಿಟೇಷನ್ ಹೋಗ್ಬಿಟ್ಟಿದೆ. ನಾವು ಡಿಕ್ಲರೇಷನ್ ಇಂಜೆಕ್ಷನ್ಗೆ ಹಾಕಿಲ್ಲ, ಗಿಫ್ಟ್ ಡೀಡ್ ಕೊಟ್ಟಿರೋದ್ ಮೇಲೆ ಕಂಡೀಷನ್ ಬರ್ಕೊಂಡಿಲ್ಲ ಗಿಫ್ಟ್ ಡೀಡ್ ಅಲ್ಲಿ. ಅಂದ್ರೆ ಅವ್ರು ನಮ್ಮ ತಂದೆ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಒಪ್ಕೊಂತಾರೆ, ಸಿಗ್ನೇಚರ್ ನಂದೆ, ಅಲ್ಲಿರೋ ಮ್ಯಾಟರ್ ನಂದಲ್ಲ ಅಂತಾರೆ. ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಹಾಕಿದ್ರು ಸಂಬಂಧ ಎನ್ಕ್ರೋಚ್ಮೆಂಟ್ಗೆ, ಅಲ್ಲಿ ಒಪ್ಕೋತಾರೆ ಹೈಕೋರ್ಟ್ ಅಲ್ಲಿ. ಹೌದು ಇದು ನಾನು ಮಾಡ್ಕೊಟ್ಟಿದೀವಿ ಪೇಪರ್ ಅಂತ ಅಂತಾರೆ. ಸೆಕೆಂಡರಿ ಎವಿಡೆನ್ಸ್ ಆಗಿ 65B ಅಲ್ಲಿ ಹಾಕಿದೀವಿ ಸರ್, ಒಂದು ಎವಿಡೆನ್ಸ್ ಅವ್ರು ಕೊಟ್ಟಿರೋ ಪೇಪರ್ ಅಗ್ರಿಮೆಂಟ್, ಅದು ಒರಿಜಿನಲ್ ಅವರೇ ಇಟ್ಕೊಂಡಿದ್ದಾರೆ. ಆತರ ಇದೆ ಸರ್ ಮ್ಯಾಟ್ರು. ಆಯ್ತು, ನೀವು ಕೋರ್ಟ್ ಅಲ್ಲಿ ಪ್ರೂವ್ ಮಾಡಿ, ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ, ದಿಸ್ ಇಸ್ ವ್ಯಾಲಿಡ್ ಅಗ್ರಿಮೆಂಟ್, ಇದಕ್ಕೆ ನಾವು ಕನ್ಸಿಡರೇಷನ್ ಕೊಟ್ಟಿನಿ, ಅರ್ಸಿನ ಕುಂಕುಮಕ್ಕೆ ಒಂದು ಸೈಟ್ ಕೊಟ್ಟಿದ್ದೀನಿ, ಸೊ ಅದರ ಬದಲಾಗಿ ಇದನ್ನ ಕೊಟ್ಟಿದ್ದಾರೆ, ಸೊ ಹೀಗಾಗಿ ಅದನ್ನ ಅದನ್ನ ಕೊಡಬೇಕು ಅಂತ ನೀವು ಕೋರ್ಟ್ಗೆ ಮನಗಾಣಿಸಿ. ಅಂದ್ರೆ ನಂಗೆ ಲಿಮಿಟೇಷನ್ಸ್ ಎಲ್ಲ ಹೋಗ್ಬಿಟ್ಟಿದೆ ಸರ್. ಅದ್ರ ಮೇಲೆ ಡಿಕ್ಲರೇಷನ್ ಆಗಲಿ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಲಿಮಿಟೇಷನ್ ಹೊಟ್ಟೋಗ್ಬಿಟ್ಟಿದೆ. ನಮ್ಮ ಲಾಯರ್ ಏನೋ ತಪ್ಪು ಮಾಡ್ಬಿಟ್ರೆ, ಈಗ ಸೀನಿಯರ್ ಹತ್ರ ಮೀಟ್ ಮಾಡಿದ್ದಕ್ಕೆ, ನಿಮ್ಮಂಥವ್ರ ಹತ್ರ ಮೀಟ್ ಮಾಡಿದ್ದಕ್ಕೆ ಈಗ ಅಮೆಂಡ್ಮೆಂಟ್ ಮಾಡಿದ್ದಾರೆ ಸರ್. ಬಟ್ ಸ್ವಲ್ಪ ಅಸಮಾಧಾನ ಇದೆ ಸರ್, ಅದಕ್ಕೆ ತಮ್ಮಲ್ಲಿ ಕೇಳೋಣ ಅಂತ ಮಾಡಿದ್ದೀನಿ ಸರ್. ನಾನು ಭೇಟಿನೂ ಆಗ್ತೀನಿ ಸರ್ ತಮಗೆ. ಅಲ್ಲ, ಅಮೆಂಡ್ಮೆಂಟ್ ಮಾಡಿದಾರೆ, ಅಮೆಂಡ್ಮೆಂಟ್ ಅಬ್ಜೆಕ್ಷನ್ ಈಗ ಹಾಕ್ಬೇಕಾ? ಹಾಕಿದ್ದಾರೆ ಸರ್, ಅಪ್ಲಿಕೇಶನ್ ಹಾಕಿದ್ದಾರೆ ಸರ್, ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಹಾಕಿದ್ದಾರೆ ಸರ್. ಅಂಡರ್ ಆರ್ಡರ್ 6 Rule 17 ಆಫ್ CPC ಕೆಳಗೆ ನೀವು ಹೌದು ಸರ್, ಹಾಕಿದೆ ಸರ್. ಹೌದು ಸರ್, ಹೌದು ಸರ್. ಅದು ಅಲೋ ಆಗಬೇಕು. ಅದು ಅಲೋ ಆಗಕ್ಕೆ ನಾವು ಆರ್ಗ್ಯುಮೆಂಟ್ ಮಾಡ್ಬೇಕಲ್ವಾ ಸರ್? ನೀವು ಅರ್ಜಿ ಹಾಕಿರ್ತೀರಿ, ಅದಕ್ಕೆ ಅವ್ರು ಅಬ್ಜೆಕ್ಷನ್ ಹಾಕಿರ್ತಾರೆ. ಅವ್ರೇನೋ ಅಬ್ಜೆಕ್ಷನ್ ಹಾಕ್ತಾರೆ ಅಂದ್ರೆ, ದಿಸ್ ವಿಲ್ ಚೇಂಜ್ ದ ನೇಚರ್ ಆಫ್ ದಿ ಸೂಟ್, ದಿಸ್ ಇಸ್ ಬಾರ್ಡ್ ಬೈ ಲಿಮಿಟೇಷನ್, ದಿಸ್ ಇಸ್ ಆಫ್ಟರ್ ಥಾಟ್. ಈ ಹಂತದಲ್ಲಿ ಇದನ್ನ ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಕೊಡಬಾರದು ಅಂತ ಅವ್ರು ತಕರಾರು ಹಾಕಿರ್ತಾರೆ. ಓಕೆ ಸರ್. ಸೊ ಅದಕ್ಕೆ ನೀವು ಸುಪ್ರೀಂ ಕೋರ್ಟ್ ಎಲ್ಲ ಸೈಟೇಷನ್ಸ್ ಎಲ್ಲ ಕೊಡಿ. ಸರಿ ಸರ್. Amendment application should be liberally construed. Amendment application should not be dismissed on technical grounds. Sir. The recording has Justice stopped. Not only be done. Purti kelri. Okay. Justice is Okay, not sir. only be done. It manifestly and seem to be done. Okay, sir. ಆದ್ದರಿಂದ ನ್ಯಾಯದಾನದ ಹಿತದೃಷ್ಟಿಯಿಂದ ಈ ತಿದ್ದುಪಡಿ ಈ ದಾವೆಗೆ ಅವಶ್ಯಕ ಇದೆ. ಆದ್ದರಿಂದ ಈ ತಿದ್ದುಪಡಿಯನ್ನ ಘನ ನ್ಯಾಯಾಲಯ ಮಾಡಬೇಕು ಅಂತ ನೀವು ಕೋರ್ಟ್ಗೆ ಆರ್ಗ್ಯುಮೆಂಟ್ ಮಾಡಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸೈಟೇಷನ್ ಕೊಡಿ. ಸರ್, ಅಪ್ಲೈ ಅಲೋ ಮಾಡಿಸ್ಬೇಕು ಸರ್, ನಾವು ಸಾಧನೆ ಮಾಡಿ. ಅಲಾವ್ ನೀವು ಮಾಡಿಸೋದಲ್ಲ, ಅಲಾವ್ ಕೋರ್ಟ್ ಮಾಡ್ತದೆ, ನೀವು ಕೋರ್ಟ್ಗೆ ಮನಗಾಣಿಸ್ಬೇಕು. ಮನಗಾಣಿಸ್ಬೇಕು ಸರ್. ಹೌದು ಸರ್. ಓಕೆ ಸರ್. ಅದೇ ಅಮೆಂಡ್ಮೆಂಟ್ ಆದ್ಮೇಲೆ ಆಮೇಲೆ ಕೇಸ್ ನಡೀತದೆ ಸರ್. ನಾವು ಸೈಟ್ ಕೊಟ್ಟಿರೋದು, ದುಡ್ಡು ಕೊಟ್ಟಿರೋ ಕನ್ಸಿಡರೇಷನ್ ನಾವು ಪ್ರೂವ್ ಮಾಡ್ಬೇಕು ಸರ್. ನಿಮ್ಮ ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಅಲಾವ್ ಆದ್ಮೇಲೆ ನಿಮ್ಮ ಪ್ಲೇಂಟ್ ಅನ್ನ ತಿದ್ದುಪಡಿ ಮಾಡಿ ಹೊಸ ಪ್ಲೇಂಟ್ ಕೊಡಬೇಕಾಗ್ತದೆ. ಅದೇ ಸರ್, ಇವಾಗ ಮಾಡಿನೇ ಅಪ್ಲಿಕೇಶನ್ ಹಾಕ್ಬಿಟ್ಟಿದೆ, ಅಲಾಂಗ್ ವಿತ್ ಮಾಡಿನೇ ಹಾಕ್ಬಿಟ್ಟಿದೀವಿ ತಿದ್ದುಪಡಿ. ಕೆಲವು ಮಾಡ್ಲೇಬೇಕಾಯ್ತು, ಅನಿವಾರ್ಯ. ಅದು ಡೇಟ್ಗಳೆಲ್ಲ ಇತ್ತು, ಕೆಲವು ದಾಖಲೆ ಸಿಕ್ಕಿರ್ಲಿಲ್ಲ, ಅವಾಗ ಅದನ್ನೆಲ್ಲ ಮಾಡಿದೀವಿ ಸರ್ ಅಮೆಂಡ್ಮೆಂಟ್. ಈಗ ಅಮೆಂಡ್ಮೆಂಟ್ ಗೆ ಅರ್ಜಿ ಹಾಕೊಂಡಿದ್ರಿ, ನಿಮ್ಮ ಅರ್ಜಿ ಅಲಾವ್ ಆಗಿದೆ? ಇಲ್ಲ ಸರ್, ಅದನ್ನೇ ಪೆಂಡಿಂಗ್ ಇದೆ ಸರ್, ಅಬ್ಜೆಕ್ಷನ್ ಹೋಗಿದೆ ಸರ್. ಮತ್ತೆ ಅಬ್ಜೆಕ್ಷನ್ ಹಾಕಿದ್ಮೇಲೆ ಅದು ನೀವು ಕೋರ್ಟ್ಗೆ ನೀವು ಮನಗಾಣಿಸಿ ನಿಮ್ಮ ಅರ್ಜಿ ಅಲಾವ್ ಆಗ್ಬೇಕಲ್ಲ? ಹೌದು ಸರ್, ಅದಾದ್ಮೇಲೆ ಕೆಲಸ ಅಂತೀರ ಅಲ್ವಾ ಸರ್? ಅಲ್ರಿ, ಮೊದಲು ನಿಮ್ಮ ಅರ್ಜಿ ಅಲಾವ್ ಆಗ್ಬೇಕ್ರಿ, ಅಲಾವ್ ಆದ್ಮೇಲೆ ನೀವು ನಿಮ್ಮ ಪ್ಲೇಂಟ್ ಅನ್ನ ತಿದ್ದುದು. ಅದೇ ಅಪ್ಲಿಕೇಶನ್ ಅಂತ ಹಾಕಿ ಅಪ್ಲಿಕೇಶನ್ ಹಾಕಿದಾರೆ ಸರ್ ನಮ್ಮ ಲಾಯರ್, ತಿದ್ದುಪಡಿ ಮಾಡಿನೇ ಹಾಕಿದಾರೆ. ತಿದ್ದುಪಡಿ ಮಾಡಿಲ್ಲ ರೀ, ತಿದ್ದುಪಡಿ ಮಾಡಿ ಕೋರಿ ಅರ್ಜಿ, ತಿದ್ದುಪಡಿ ಮಾಡಲು ಕೋರಿ ಅರ್ಜಿ ಹಾಕೊಂಡಿದ್ದು. ಇಂಥ ವಿಷಯಗಳನ್ನ ತಿದ್ದುಪಡಿ ಮಾಡಿ ಕೋರಲು ಅರ್ಜಿ ಹಾಕಿದ್ವಿ ಸರ್. ಕರೆಕ್ಟ್ ಸರ್. ನಿಮ್ಮ ಅರ್ಜಿ ಅಲಾವ್ ಆಗಿಲ್ಲ. ಹೌದು ಸರ್, ಹೌದು ಸರ್, ಆ ಸ್ಟೇಜ್ ಎಲ್ಲ ಇದೆ ಸರ್. ಅಬ್ಜೆಕ್ಷನ್ ಹಾಕ್ಬೇಕು, ನಿಮ್ಮ ಪರ ವಕೀಲರು ಅವ್ರ ಪರ ವಕೀಲರು ಆರ್ಗ್ಯುಮೆಂಟ್ ಮಾಡಬೇಕು, ಆರ್ಗ್ಯುಮೆಂಟ್ ಮಾಡಿ ಕೋರ್ಟ್ ಅದ್ರ ಮೇಲೆ ಒಂದು ಆದೇಶ ಮಾಡಬೇಕು, ನಿಮ್ಮ ಈ ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಅಲಾವ್ ಆಗಬೇಕು. ಅಂದಾಗ ಮಾತ್ರ ನೀವು ಅದನ್ನ ಪ್ಲೇಂಟ್ ಅನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದೆ. ಸರಿ ಸರ್, ಸರಿ ಸರ್. ಓಕೆ ಸರ್. ಅದು ಅಮೆಂಡ್ಮೆಂಟ್ ಆಗುತ್ತಾ ಸರ್ ಅಂತ ಕೇಳಿದ್ ನಾವು. ಅಮೆಂಡ್ಮೆಂಟ್ ಆಗುತ್ತಾ ಅದಕ್ಕೆ ನಾನು ಹೇಳಿದ್ದು, ನೀವು ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಶುಡ್ ಬಿ ಲಿಬರಲಿ ಕನ್ಸ್ಟಿಟ್ಯೂಡ್. ಓಕೆ ಸರ್. This amendment is very much necessary in the interest of justice and equity.
ಆ ತರನೇ ಮಾಡಿದ್ವಿ ಸರ್. ನೇಚರ್ ಆಫ್ ಶೂಟ್ ಏನ್ ಚೇಂಜ್ ಆಗಿಲ್ಲ, ಕೆಲವೊಂದು ಅಂಶ ಟೆಕ್ನಿಕಲಿ ಕೆಲವೊಂದು ಅಂಶ ಅಂತ ಸೇರಿಸಿದ್ವಿ ಸರ್, ಕೋರಿದ್ವಿ ಸರ್. ಅದನ್ನ ನ್ಯಾಯಾಲಯಕ್ಕೆ ನೀವು ಮನಗಾಣಿಸ್ಬೇಕು, ಇದು ತುಂಬಾ ಅವಶ್ಯ ಇದೆ, ಇದು ಇಲ್ಲಿ ನೀವು ಅಮೆಂಡ್ಮೆಂಟ್ ಮಾಡಿಲ್ಲ ಅಂದ್ರೆ ನಾವು ಪರ್ಪಸ್ ಆಫ್ ಫೈಲಿಂಗ್ ಆಫ್ ದಿ ಸೂಟ್ ವಿಲ್ ಬಿ ಫ್ರಸ್ಟ್ರೇಟೆಡ್. ಈ ತಿದ್ದುಪಡಿ ಅರ್ಜಿನ ಘನ ನ್ಯಾಯಾಲಯ ಮಂಜೂರು ಮಾಡಲಿಲ್ಲ ಅಂದ್ರೆ ನಮ್ಮ ದಾವೆ ಹಾಕಿದ್ದನ್ನು ವ್ಯರ್ಥ ಆಗ್ತದೆ. ಈ ದಾವೆಯ ನ್ಯಾಯಯುತ ತೀರ್ಮಾನಕ್ಕೆ ಈ ಅಮೆಂಡ್ಮೆಂಟ್ ಅವಶ್ಯಕತೆ ಇದೆ. ಮತ್ತು ಈ ಅಮೆಂಡ್ಮೆಂಟ್ ಅರ್ಜಿಗಳನ್ನ ಲಿಬರಲ್ ಆಗಿ ಅದನ್ನ ಕನ್ಸ್ಟಿಟ್ಯೂ ಮಾಡಬೇಕು, ಅಂದ್ರೆ ಅರ್ಥೈಸಬೇಕು. ಓಕೆ ಸರ್. ಓನ್ಲಿ ದಟ್ ಜಸ್ಟಿಸ್ ಶುಡ್ ನಾಟ್ ಬಿ ಡಿಫೀಟೆಡ್ ಆನ್ ಟೆಕ್ನಿಕಲ್ ಗ್ರೌಂಡ್ಸ್. ಓಕೆ ಸರ್. ಕೇವಲ ತಾಂತ್ರಿಕ ಕಾರಣಗಳನ್ನು ಆಧರಿಸಿ ನ್ಯಾಯ ವಿಫಲತೆ ಆಗಬಾರದು. ಓಕೆ ಸರ್. ಟು ಡೂ ದ ಕಂಪ್ಲೀಟ್ ಜಸ್ಟಿಸ್ ದಿಸ್ ಅಮೆಂಡ್ಮೆಂಟ್ ಇಸ್ ರಿಕ್ವೈರ್ಡ್. ಸಂಪೂರ್ಣ ನ್ಯಾಯ ಮಾಡಲು ಈ ತಿದ್ದುಪಡಿ ಅವಶ್ಯಕತೆ ಇದೆ ಅಂತ ನೀವು ನ್ಯಾಯಾಲಯಕ್ಕೆ ಮನಗಾಣಿಸಬೇಕು. ಹೌದು ಸರ್, ತಾವ್ ಹೇಳ್ದಂಗೆ ಒಬ್ರು ಸೀನಿಯರ್ ಈ ತರನೇ ತಾವೇನ್ ಹೇಳಿದಿರಿ ಅದೇ ತರ ಮಾಡಿದಾರೆ ಸರ್. ಅಪ್ಲಿಕೇಶನ್ ಹಾಕಿದ್ದಾರೆ, ಅಬ್ಜೆಕ್ಷನ್ ಹೋಗಿದೆ, ತಾವ್ ಹೇಳಿದ್ದು ಎಲ್ಲ ಕರೆಕ್ಟ್ ಇದೆ ಸರ್. ಅದೇ ತರನ ಹೋಗ್ತಾ ಇದೀವಿ ಸರ್. ಅಪ್ಲಿಕೇಶನ್ ಏನೋ ರಿಜೆಕ್ಟ್ ಆಯ್ತು ಅಂದ್ರೆ, ಅಮೆಂಡ್ಮೆಂಟ್ ಏನೋ ರಿಜೆಕ್ಟ್ ಆಯ್ತು ಅಂದ್ರೆ ಏನ್ ನೆಕ್ಸ್ಟ್ ಅಂತ ತಮ್ಮನ್ನ ಮೊರೆ ಹೋಗ್ತಾ ಇದೀನಿ ಸರ್. ಅದನ್ನ ಮತ್ತೆ ಚಾಲೆಂಜ್ ಮಾಡಿ. ಮತ್ತೆ ಚಾಲೆಂಜ್ ಮಾಡೋದು? ಹೈಕೋರ್ಟ್ ಅಲ್ಲ ಸರ್? ನೀವು ಅಪೀಲ್ ಮಾಡಿ. ಹೈಕೋರ್ಟ್ ಅಲ್ಲ ಸರ್, ಅಲ್ಲೇನಾ ಸರ್? ಯಾವ ಕೋರ್ಟ್ ಅಲ್ಲಿ ಇದೆ? ಟ್ರಯಲ್ ಕೋರ್ಟ್ ಅಲ್ಲಿ ಇದೆ ಸರ್. ಟ್ರಯಲ್ ಕೋರ್ಟ್ ಯಾವ ಕೋರ್ಟ್? ಸೀನಿಯರ್ ಕೋರ್ಟ್, ಜೂನಿಯರ್ ಕೋರ್ಟ್, ಸೀನಿಯರ್ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್? ಡಿಸ್ಟ್ರಿಕ್ಟ್ ಕೋರ್ಟ್ ಸರ್, ಬೆಂಗಳೂರು ಡಿಸ್ಟ್ರಿಕ್ಟ್ ಕೋರ್ಟ್, ಸೀನಿಯರ್ ಸಿವಿಲ್. ನೀವು ಹೈಕೋರ್ಟ್ ಅದನ್ನ ಚಾಲೆಂಜ್ ಮಾಡಿ. ಹೈಕೋರ್ಟ್ಗೆ ಏನು ಅಮೆಂಡ್ಮೆಂಟ್ ಇನ್ ಕೇಸ್ ಫೈಲ್ ಆಯ್ತು ಅಂದ್ರೆ ಅಮೆಂಡ್ಮೆಂಟ್ ಅಲ್ಲಿಗೆ ಚಾಲೆಂಜ್ ಮಾಡೋದಲ್ವ ಸರ್? ಆ ಆದೇಶನ ಚಾಲೆಂಜ್ ಮಾಡಬೇಕು. ಆ ವಿಷಯನ ಪ್ರಶ್ನೆ ಮಾಡ್ಬೇಕು. ಸರಿ ಸರ್. ಓಕೆ ಸರ್. ಒಂದು ಹೈಕೋರ್ಟ್ ಅಲ್ಲಿ ಒಪ್ಕೊಂಡಿದ್ದಾರೆ ಸರ್, ಯಾವ್ದೋ ಒಂದು ರಿಟ್ ಹಾಕಿದ್ವಿ, ಇಲ್ಲಿ ಟ್ರಯಲ್ ಕೋರ್ಟ್ ಅಲ್ಲಿ ಅದು ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹೈಕೋರ್ಟ್ ಪಾಯಿಂಟ್ ನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದಾರೆ ಸರ್ ನಮ್ಮ ಅಡ್ವೊಕೇಟ್. ಮಾಡ್ಕೊಳ್ಳಿ. 65B ಅಂತ ಹಾಕಿದೀವಲ್ಲ ಸೆಕೆಂಡರಿ ಎವಿಡೆನ್ಸ್ಗೆ, ಅದನ್ನ ಅವರು ಇಲ್ಲಿ ಟ್ರಯಲ್ ಕೋರ್ಟ್ ಅಲ್ಲಿ ಇಲ್ಲ ಅಂತಾರೆ, ಹೈಕೋರ್ಟ್ ಅಲ್ಲಿ ಒಪ್ಕೋತಾರೆ ಸರ್ ರಿಟ್ ಹಾಕಿದಾಗ. ಆ ಪಾಯಿಂಟ್ ನ ಅಲ್ಲಿ ಒಪ್ಕೊಂಡಿದ್ದಾರೆ. Now he is stopped from contending otherwise. He has admitted. Okay sir. He cannot rescind back. Okay. ಇಲ್ಲಿ ಮತ್ತೆ ಉಲ್ಟಾ ಹೊಡ್ಲಿಕ್ಕೆ ಬರೋದಿಲ್ಲ. Okay. He is stopped from contending otherwise. Okay sir. ಅರ್ಥ ಆಯ್ತು ಸರ್. According to Indian Evidence Act. Okay sir. ಅಂತ ನೀವು ಕೆಳ ನ್ಯಾಯಾಲಯಕ್ಕೆ ಮನಗಾಣಿಸಿ. ಓಕೆ ಸರ್. ಬಹಳ ಉಪಯುಕ್ತ ಆಯ್ತು ಸರ್. ಬಹಳ ಧನ್ಯವಾದಗಳು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರಶ್ನೆಗಳನ್ನು ಕೇಳಿ. ಪ್ರಶ್ನೆ ಕೇಳಿ. ಹೊಸಬ್ರಿಗೆ ಚಾನ್ಸಸ್ ಇದೆ, ಹೊಸಬ್ರಿಗೆ ಅವಕಾಶವನ್ನು ಕೊಡೋಣ. ಹೊಸಬ್ರು ಯಾರಾದ್ರೂ ಪ್ರಶ್ನೆ ಕೇಳಿ. ಹೊಸಬ್ರಿಗೆ ಕೇಳಿದವರು ಕೇಳಿದ ಪ್ರಶ್ನೆಕ್ಕಿಂತ ಹೊಸಬ್ರು ಏನಾದ್ರು ಪ್ರಶ್ನೆಗಳು ಕೇಳಿದ್ರೆ ಅವಕಾಶ ಇರುತ್ತೆ. ಯಮುನಾ ಅವರ ಪ್ರಶ್ನೆ ಕೇಳಿ. ನಮಸ್ತೆ ಸಾಹೇಬ್ರೆ. ನಮಸ್ತೆ ಹೇಳಿ. ನಾನು ಕೊಪ್ಪಳದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ಆಡಳಿತಾಧಿಕಾರಿ. ನನ್ಗೆ ತಮ್ಮ ಒಂದು ಸಲಹೆಗಳು ತುಂಬಾ ಖುಷಿ ಕೊಡುತ್ತೆ. ನಾನು ಸೋಷಿಯಲ್ ಬ್ಯಾಕ್ ಗ್ರೌಂಡ್, ಈಗ ಲಾ 6M ಓದ್ತಾ ಇದ್ದೀನಿ. ಮತ್ತೆ ಈಗ ನನ್ಗೆ ಬೇಕಾಗಿರೋ ಸಲಹೆ ಏನಂದ್ರೆ, ಈಗ ನನ್ನ ಹತ್ರ ಒಬ್ಬ ವಿದ್ಯಾರ್ಥಿನಿ ಅಂದ್ರೆ 22 ವರ್ಷದ ಒಬ್ಬ ಹುಡುಗಿಗೆ ನಾನು ಆಸ್ ಎ ಪ್ರೊಟೆಕ್ಷನ್ ಆಫೀಸರ್ ಆಗಿ ಸಪೋರ್ಟ್ ಮಾಡ್ಬೇಕು ಅಂತ ಅವಳಿಗೆ ಕರ್ಕೊಂಡ್ ಬಂದ್ರೆ, ಅವಳ ರೆಸ್ಕ್ಯೂ ಏನಿತ್ತು ಅಂದ್ರೆ, ರೆಸ್ಕ್ಯೂ ಟೈಮ್ ಅಲ್ಲಿ ಅವಳಿಗೆ ಕಾಲ್ ಮುರಿದಿತ್ತು, ಅವಳಿಗೆ ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ತಂದೆ ತೀರಿ ಹೋಗಿರ್ತಾರೆ, ತಾಯಿ ಇರ್ತಾಳೆ, ತಾಯಿ ಮತ್ತು ತಮ್ಮ ಸೋದರ ಮಾವನವ್ರು ಇರ್ತಾರೆ. ಅವ್ರು ಯಾರು ಅವಳ ಪ್ರೊಟೆಕ್ಟಿವ್ ಬಂದಿರಲ್ಲ. ಬಿಕಾಸ್ ಆಫ್ ಅವಳು ಒಂದು 6 ವರ್ಷದ ಹಿಂದ್ಗಡೆ ಒಂದ್ ಮನೆಯಲ್ಲಿ ದುಡ್ಡು, ಆಮೇಲೆ ಅಮೌಂಟ್, ಬಂಗಾರ ಅದೆಲ್ಲ ತಗೊಂಡು ಹೋಗಿ ಲವರ್ ಜೊತೆಗೆ ಹೋಗಿರ್ತಾಳೆ. ಸುಮಾರು ಒಂದ್ 5-6 ವರ್ಷ ಎಂಟರ್ಟೈನ್ ಮಾಡ್ತಾಳೆ. ಅದಾದ್ಮೇಲೆ ಅವನ್ಗೆ ಮದ್ವೆ ಆಗಿದೆ, ಮಕ್ಳಿದಾವೆ ಅಂತ ಗೊತ್ತಾದ್ಮೇಲೆ ಅವಳಿಗೆ ತಾನ್ ಮಾಡಿರೋದು ತುಂಬಾ ದೊಡ್ಡ ಥ್ರೆಡ್ ತಪ್ಪಾಗಿದೆ ಅಂತ ಹೇಳಿ ರಿಯಲೈಸ್ ಮಾಡ್ಕೊಂಡ್ ಮನೆಗೆ ಹೋದಾಗ ತಂದೆ ತಾಯಿ ಸೇರ್ಸ್ಕೊಳ್ಳೋದಿಲ್ಲ. ಆಮೇಲೆ ತಂದೆ ಕೂಡ ತೀರ್ಕೊಂತಾರೆ. ಆಗ ಅವಳಿಗೆ ಮತ್ತೆ ಒಂಟಿಯಾದ ಜೀವನ, ಹೇಗೂ ನಾನು ಜಾಬ್ ಮಾಡ್ಬೋದು ಅಂತ ಅವಳು ಏನ್ ಮಾಡ್ತಾಳೆ, ಧಾರವಾಡ, ಬೆಂಗಳೂರು ಕಡೆಗೆಲ್ಲ ಜಾಬ್ ಮಾಡ್ಲಿಕ್ಕೆ ಹೋಗ್ತಾಳೆ. ರೀಸೆಂಟ್ ಒಂದ್ 6 ತಿಂಗಳ ಹಿಂದ್ಗಡೆ ಒಂದ್ ಕಡೆ ಧಾರವಾಡದಲ್ಲಿ ಕೆಲಸ ಮಾಡುವಾಗ 2nd ಫ್ಲೋರ್ ಇಂದ ಅಂದ್ರೆ ಮನೆ ಮಾಳಿಗೆಯಿಂದ ಅವಳು ಕಾಲ್ ಜಾರಿ ಮೊಬೈಲ್ ನೋಡ್ತಾ ಬಿದ್ದಿರ್ತಾಳೆ. ಬಿದ್ದಾಗ ಅವಳ ಒಂದು ಎಡಗಾಲು ತೊಡೆ ಭಾಗ ಬ್ರೇಕ್ ಆಗಿರುತ್ತೆ. ಸೊ ಈಗ ಅವಳು ಓಡಾಡಕ್ ಆಗ್ಲಾರ್ದೆ, ಎಲ್ಲಿ ತೋರ್ಸ್ಕೊಳಕ್ ಆಗದೆ ಒಂದು ನರಪ್ರೇತ ಜೀವನ ಅಂತೀವಿ, ನಾನ್ ಕಣ್ಣಾರ ನೋಡಿದೀನಿ ಅದನ್ನ. ಅವಳು ಕುಂಡಿ ತೇವ್ಕೊಂಡು ಹೋಗುವಂತ ಒಂದು ಸಿಚುವೇಶನ್ಗೆ ಬಂದ್ ನಿಂತಿದ್ದಾಳೆ. ಹಾಗಾಗಿ ಅವಳು ಮಠಗಳಿಗೆ
ಅಪ್ರೋಚ್ ಮಾಡ್ತಾ ಇದ್ದಾಳೆ, ನನ್ಗೆ ಎಲ್ಲಾದ್ರೂ ಒಬ್ರು ಊಟ ಹಾಕಿದ್ರೆ ಸಾಕು ಅಂತ. ಹಾಗೆ ಗವಿಸಿದ್ದೇಶ್ವರ ಮಠಕ್ಕೆ ಆ ಹುಡುಗಿ ಬಂದಾಗ ನಮ್ಗೆ ಸ್ವಾಮೀಜಿ ಅವರು ರೆಫರ್ ಮಾಡ್ತಾರೆ, ಬನ್ನಿಮ್ಮ ಇವಳಿಗೆ ರಕ್ಷಣೆ ಮಾಡಿ ಅಂತ ಹೇಳಿ. ಅವಳನ್ನ ಕರ್ಕೊಂಬಂದ ಹಾಸ್ಪಿಟಲ್ಗೆ ನಾನು ಅಡ್ಮಿಟ್ ಮಾಡಿರ್ತೀನಿ ಸಾಹೇಬ್ರೆ. ಅಲ್ಲಿ ಏನಾಗ್ತದೆ ಅಂದ್ರೆ ಡಾಕ್ಟರ್ ಟೇಕ್ ಕೇರ್ ಇಲ್ಲ, ಸೊ ನಾನು ಸರ್ಜರಿ ಮಾಡೋದಿಲ್ಲ ಅಂತ ನನಗೆ ಹೇಳ್ತಾರೆ. ಸೊ ನಾನು ಅದನ್ನ JMFC ಕೋರ್ಟಿಗೆ ಅಪೀಲ್ ಮಾಡ್ತೀನಿ, ನ್ಯಾಯಾಲಯಕ್ಕೆ, ಸಿವಿಲ್ ಜಡ್ಜ್ ಅವರಿಗೆ. ಅಲ್ಲಿ ನಾನೇ ಸ್ವತಃ ಪಿಟಿಷನ್ ಹಾಕಿ ಒಪ್ಕೊಂಡಾಗ ಜಡ್ಜ್ ಸಾಹೇಬ್ರು ಒಂದು ಆದೇಶ ಹಾಕ್ತಾರೆ ಅಲ್ಲಿ ಇರುವಂತ ರೆಸ್ಪೆಕ್ಟಿವ್ ಡಾಕ್ಟರ್ಗೆ, ಅಂದ್ರೆ ಯಾರು ಎಲುಬು ಕೀಳು ಏನು ತಜ್ಞರು ಆರ್ಥೋಪೆಡಿಕ್ಗೆ, ಅವರು ಅದನ್ನ ಸರ್ಜರಿಗೆ ಒಪ್ಕೊಳ್ತಾರೆ ಕೋರ್ಟಿಂದ ಆದೇಶ ಆದ ತಕ್ಷಣ. ಸೊ ಈಗ ಏನ್ ಸವಾಲ್ ಬಂದಿದೆ ಅಂದ್ರೆ 1 ತಿಂಗಳಾಯ್ತು ಅವಳಿಗೆ ಸರ್ಜರಿ ಎಲ್ಲ ಆಗಿ, ಅವ್ರ ಕುಟುಂಬಸ್ಥರನ್ನ ನಾನು ಕರಿಬೇಕು, ನನ್ ಕೇಸ್ನ ಡಿಸಾಲ್ವ್ ಮಾಡ್ಕೋಬೇಕು, ಇದು ನನ್ಗಿರುವಂತ ಒಂದು ಸವಾಲು. ಬಟ್ ಅವಳು ಸತ್ತೋಗಿದ್ದಾಳೆ, ನಾವು ಕರ್ಕೊಂಡು ಹೋಗೋದಿಲ್ಲ, ನೀನೇನಾದ್ರೂ ಫೋರ್ಸ್ ಮಾಡಿ ಕರೆದ್ರೆ ನಿನ್ ಮೇಲೆ ಕೇಸ್ ಮಾಡ್ತೀನಿ, ಇಲ್ಲ ನಿನ್ನ ಕತ್ತರಿಸಿ ಹೋಗಿತೀನಿ ಅಂತ ನನ್ಗೆಲ್ಲ ಅವರು ಸೋದರ ಮಾವ ಬೈತಾ ಇದ್ದಾರೆ. ಒಂದು ಹುಡುಗಿ ತಾಯಿನ ನೋಡ್ಬೇಕು ಅಂತ ಇಷ್ಟ ಪಡ್ತಾ ಇದ್ದಾಳೆ, ಇದನ್ನ ನಾನು ಹೇಗೆ ಕೇಸ್ನ ಕ್ಲೋಸ್ ಮಾಡ್ಬೇಕು, ಮತ್ತೆ ತಾಯಿ ಜೊತೆಗೆ ಆ ಹುಡುಗಿನ ಸೇರಿಸ್ಬೇಕು, ಸ್ವಲ್ಪ ತಮ್ಮ ಸಲಹೆ ಬೇಕು. ತಾವು ಪ್ರಯತ್ನ ಮಾಡ್ತಾ ಇದ್ರಿ, ಮತ್ತೆ ಅವ್ರು ಒಪ್ಲಿಲ್ಲ ಅಂದ್ರೆ ಯು ಕಾಂಟ್ ಫೋರ್ಸ್ ದೇಮ್. ನೀವು ನಿಮ್ಮ ಪ್ರಯತ್ನವನ್ನು ತಾವು ಮಾಡಿದಿರಿ, ಇಟ್ ಇಸ್ ಹೈಲಿ ಅಪ್ರಿಸಿಯಬಲ್. ಬಟ್ ಅವರು ಒಪ್ಲಿಲ್ಲ ಅಂದ್ರೆ ಬಲವಂತ ಮಾಡಕ್ ಆಗಲ್ಲ. ನೀವು ಆ ಹೆಣ್ಮಗಳಿಗೆ ನೀವು ಸ್ಟೇಟ್ ಹೋಮ್ದಲ್ಲಿ ಇಡಬಹುದು ಫಾರ್ ಟೈಮ್ ಬಿ. ಈಗ ಸ್ಟೇಟ್ ಹೋಮ್ ಅಲ್ಲಿ ಬಿಟ್ಟಿದ್ದೀನಿ ಸಾಹೇಬ್ರೆ, ಇವತ್ತೇ ಹೋಗಿ ಸ್ಟೇಟ್ ಹೋಮ್ಗೆ ರೆಫರ್ ಮಾಡಿ ಬಿಟ್ ಬಂದಿದ್ದೀನಿ. ಬಟ್ ಚಿಕ್ಕ ವಯಸ್ಸು 22 ವರ್ಷ. ಸ್ಟೇಟ್ ಹೋಮ್ ಹೇಗಿರುತ್ತೆ ಅಂದ್ರೆ ಅಲ್ಲಿ ಆಲ್ರೆಡಿ ಮಾನಸಿಕ ಅಸ್ವಸ್ಥೆ ಮಹಿಳೆಯರು, ಲೈಫ್ಗೆ ಕೊನೆಗೆ ಹೋಗದೆ ಇರುವಂತ ಮಹಿಳೆಯರು ಇರ್ತಾರೆ. ಸೊ ಇವಳಿಗೆ ನಾವು ಇಂಡಿಪೆಂಡೆಂಟ್ ಆಗಿ ಹೊರಗ್ ಬಿಡ್ಬೋದಾ ಅನ್ನುವಂಥದ್ದು ಕೂಡ ಸವಾಲಿದೆ ನನಗೆ. ಇದು ಮೇಜರ್ ಅಲ್ಲ, ಸಿ ಇಸ್ ಅಬೌವ್ 18 years. ಈಗ ಸ್ಟೇಟ್ ಹೋಮ್ ಅಂದ್ರೇನು, ಅವಳಿಗೆ ಒಂದು ತಾತ್ಕಾಲಿಕವಾದ ನೆಲೆ ಅದು. ಅವಳಿಗೆ ಸ್ಟೇಟ್ ಹೋಮ್ದಲ್ಲಿ ಅವಳಿಗೆ ಇರ್ಲಿಕ್ಕೆ ಒಂದು ತಾತ್ಕಾಲಿಕವಾದ ನೆಲೆ ಇರ್ತದೆ. ಅಲ್ಲಿ ಅವಳಿಗೆ ಒಂಥರ ಹಾಸ್ಟೆಲ್ ತರ ಇರ್ತದೆ, ನಿಮ್ಗೆ ಗೊತ್ತಿದೆ ಸ್ಟೇಟ್ ಹೋಮ್ ಹೆಂಗಂತ. ಸೊ ಅಲ್ಲಿ ಅವಳಿಗೆ ಸ್ವಲ್ಪ ದಿವಸದ ಮಟ್ಟಿಗೆ ಅವಳಿಗೆ ಆಶ್ರಯ ಸಿಗ್ಲಿ. ಆಶ್ರಯ ಸಿಕ್ಕ ಮೇಲೆ ಅವಳಿಗೊಂದು ಯಾವ್ದಾದ್ರು ಒಂದು ಉದ್ಯೋಗ ಕಲ್ಪಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ. ಆಕೆಯ ವಿದ್ಯಾಭ್ಯಾಸ, ಆಕೆಯ ಪರಿಣಿತಿಯನ್ನು ಆಧರಿಸಿ ಅವಳಿಗೆ ಅವಳು ಯಾವ ಉದ್ಯೋಗವನ್ನು ಆಕೆ ಮಾಡಬಲ್ಲಳು ಅವಳು SLC ಓದಿದಳು ಸಾಹೇಬ್ರೆ. ಅಲ್ಲ, ಏನೋ ಅವಳ ಬದುಕಿಗೆ ಏನಾದ್ರು ಒಂದು ಶಾಪ್ ಅಲ್ಲಿನೋ ಹೋಟೆಲ್ದಲ್ಲಿನೋ ಏನೋ ಅವಳಿಗೆ ಏನ್ ಮಾಡಬಲ್ಲಳು ಅಂತ ಕೆಲಸವನ್ನ ಅವಳಿಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಹಾಗಾದ್ರೆ ಕೋರ್ಟ್ ಇಂದ ನಮ್ಗೆ ಕಾಂಪನ್ಸೇಷನ್ ಆತರ ಕೇಳ್ಬೋದಾ ಒಂದು, ಮತ್ತೆ ಕೇಸ್ ನ ಡಿಸಾಲ್ವ್ ಮಾಡಿ? ಕಾಂಪೆನ್ಸೇಷನ್ ಅಂದ್ರೆ ವಿಕ್ಟಿಮ್ ಕಾಂಪೆನ್ಸೇಷನ್ ಸ್ಕೀಮ್ ಅಂತ ಇದೆ ಕೋರ್ಟ್ ಅಲ್ಲಿ. ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ 1987 ಬಂದ ನಂತರ ವಿಕ್ಟಿಮ್ ಕಾಂಪೆನ್ಸೇಷನ್ ಸ್ಕೀಮ್ ಅಂತ ಇದೆ. ಅಲ್ಲಿ ಯಾರಾದ್ರೂ ಮರ್ಡರ್ ಆದ್ರೆ ಅಥವಾ ರೇಪ್ ಆದ್ರೆ ವಿಕ್ಟಿಮ್ಗೆ, ಮರ್ಡರ್ ಆದ್ರೆ ಅವರ ಡಿಪೆಂಡೆಂಟ್ಸ್ಗೆ ಅದರಲ್ಲಿ ಪರಿಹಾರನ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಇದರಲ್ಲಿ ಸೆಲ್ಫ್ ಇಂಜೂರ್ಡ್, ಇಟ್ ಇಸ್ ನಾಟ್ ಎ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸ್ or it is not a assault case, it is a self-injured case. So it is nothing but a misfortune. ಸೊ ಅವಳಿಗೆ ಈಗ ಸ್ಟೇಟ್ ಹೋಮ್ ಅಲ್ಲಿ ಅವಳಿಗೆ ಏನು ಪರಿಹಾರ ಸಿಗೋ ಸಾಧ್ಯತೆಗಳು ಏನಿಲ್ಲ. ಅವಳಿಗೆ ನೀವು ತಾತ್ಕಾಲಿಕ ಒಂದು ಆಕೆಗೆ ಆಶ್ರಯ ಸ್ಥಾನ ಅಂತ ಒಂದು ಸ್ಟೇಟ್ ಹೋಮ್ ದಲ್ಲಿ ಇಟ್ಟು ಅವಳ ಪರಿಣಿತಿಯನ್ನು ಆಧರಿಸಿ ಯಾವುದೇ ಒಂದು ಹೋಟೆಲ್ದಲ್ಲೋ ಅಥವಾ ಒಂದು ಅಂಗಡಿಯಲ್ಲೋ ಅವಳಿಗೆ ಒಂದು ದುಡಿಮೆಗೆ ಅವಕಾಶ ಮಾಡಿಕೊಡಿ. ಮತ್ತೆ ಅವಳು ಸ್ವಲ್ಪ ಆರ್ಥಿಕವಾಗಿ ಸಬಲೀಕರಣ ಆಗೋ ತನಕ ಆಕೆ ಸ್ಟೇಟ್ ಹೋಮ್ ಅಲ್ಲೇ ಕಂಟಿನ್ಯೂ ಆಗಿರಲಿ. ಸ್ಟೇಟ್ ಹೋಮ್ ಅಲ್ಲಿ ಏನು ಲಿಮಿಟೇಷನ್ ಇಲ್ಲ, ಎಷ್ಟು ದಿವಸ ಇರ್ಬೋದು. ಅವಳಿಗೆ ಒಂದು ಒಳ್ಳೆ ಆಶ್ರಯ ಸಿಗುವವರೆಗೆ ಸ್ಟೇಟ್ ಹೋಮ್ ಅಲ್ಲಿ ಏನ್ ಇಂಥ ಕಾಲಮಿತಿ ಏನಿಲ್ಲ. ಸ್ಟೇಟ್ ಹೋಮ್ ಅಲ್ಲಿ ನಿರ್ಗತಿಕರು, ನಿರಾಶ್ರಿತರು ಇರ್ತಾರೆ, ಅಲ್ಲಿ ಇಂಥ ಲಿಮಿಟೇಷನ್ ಏನೂ ಇಲ್ಲ. ಬಟ್ ಇವಳು ತನ್ನ ಕಾಲ ಮೇಲೆ ತಾನು ನಿಲ್ತಕ್ಕಂತ ಒಂದು ಆರ್ಥಿಕ ಭದ್ರತೆ ಮತ್ತು ಭರವಸೆ ಮತ್ತು ಸೆಕ್ಯೂರಿಟಿ ಅದು ಬರುವವರೆಗೆ ಅವಳು ಆ ಸ್ಟೇಟ್ ಹೋಮ್ ಅಲ್ಲೇ ಕಂಟಿನ್ಯೂ ಆಗಿರ್ಲಿ. ಮತ್ತೆ ಇದು ಕೋರ್ಟ್ ಕೇಸ್ ಡಿಸಾಲ್ವ್, ಈಗ ನಾನ್ ಪಿಟಿಷನ್ ಹಾಕಿರೋದ್ರಿಂದ ಅದು ಹಾಗೆ ಪೆಂಡಿಂಗ್ ನೀವು ಒಂದು ಮೆಮೊ ಹಾಕಿ ಹಿಂಗಾಗಿದೆ ಅಂತ. ಈ ತರ ಆಗಿದೆ ಮೆಮೊ ಹಾಕಿ ಮುಗಿತಲ್ಲ, ದಟ್ ಪರ್ಪಸ್ ಇಸ್ ಸರ್ವ್ಡ್ ಅಲ್ಲ. ನೀವು ಪಿಟಿಷನ್ ಹಾಕಿದ್ದಕ್ಕೆ ಅವಳು ತೊಡೆ ಮುರಿದಿತ್ತು, ಅದಕ್ಕೆ ಆಪರೇಷನ್ ಮಾಡ್ಬೇಕಾದ್ರೆ ನಿಮ್ ಪಿಟಿಷನ್ ಇತ್ತು, ದಟ್ ಪರ್ಪಸ್ ಇಸ್ ಸರ್ವ್ಡ್ ನೌ. ದಟ್ ಪರ್ಪಸ್ ಇಸ್ ಸರ್ವ್ಡ್ ಅಂಡ್ ಸಿ ಇಸ್ ಅ ಮೇಜರ್. ಸಿ ಇಸ್ ಅ ಮೇಜರ್. ಮತ್ತು ನೀವು ನಿಮ್ಮ ಇತಿಮಿತಿಯಲ್ಲಿ ತಮ್ಮ ಜುರಿಸ್ಟಿಕ್ಷನ್ ದಲ್ಲಿ ಏನ್ ಮಾಡಬಹುದು ಅದೆಲ್ಲ ಮಾಡಿದ್ರಿ. ಅಂಡ್ ಸಿ ಇಸ್ ಇನ್ ಎ ಕಂಫರ್ಟ್ ಝೋನ್, ದಟ್ ಈಸ್ ಸ್ಟೇಟ್ ಹೋಮ್. ಸ್ಟೇಟ್ ಹೋಮ್ ದಲ್ಲಿ ಇದ್ದಾಳೆ. ನೀವು ಅಷ್ಟು ಮೆಮೊ ಹಾಕ್ರಿ, ಅದಕ್ಕೆ ಪಿಟಿಷನ್ ಕ್ಲೋಸ್ ಆಗ್ತದೆ. ಥ್ಯಾಂಕ್ ಯು ಸರ್.
ಸಾಹೇಬ್ರೆ ತಾವು ಫ್ರೀ ಇದ್ರೆ ನಮ್ ಸಖಿ ಸೆಂಟರ್ಗೆ ಭೇಟಿ ನೀಡ್ಬೇಕು. ತುಂಬಾ ನಾನು ಆಸ್ ಎ ಮೆಂಬರ್, ಇನ್ಸ್ಪಿರೇಷನ್. ನಾನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ತುಮಕೂರಿನಲ್ಲಿ ಕೆಲಸ ಮಾಡಿದ್ದೀನಿ. ನಾನೆಲ್ಲ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಸಖಿ ಸೆಂಟರ್ ಇರ್ಬೋದು, ಮತ್ತು ಸ್ಟೇಟ್ ಹೋಮ್ ಇರ್ಬೋದು, ಅಥವಾ ಜೇಲ್ಸ್ ಇರ್ಬೋದು, ಪೊಲೀಸ್ ಠಾಣೆ ಇರ್ಬೋದು, ಅವೆಲ್ಲ ವಿಸಿಟ್ ಆಗಲೇ ನಾನು ಮಾಡಿ ಮುಗಿಸಿದ್ದೀನಿ ಅದನ್ನು. ಓಕೆ ಸಾಹೇಬ್ರೆ, ಥ್ಯಾಂಕ್ ಯು. ಸರ್ ಒಂದು ಪ್ರಶ್ನೆ ಇದೆ ಸರ್. ಏನು ಅಂದ್ರೆ, ನನ್ನ ಸ್ನೇಹಿತೆಯ ಮೇಲೆ ಆಕೆಯ ಗೆಳೆಯ 2 ವರ್ಷದ ಹಿಂದೆ ಕಾಲೇಜಿನಲ್ಲಿ ಓದ್ತಾ ಇರ್ಬೇಕಾದ್ರೆ ಹಲ್ಲೆ ಮಾಡಿರ್ತಾನೆ. ಕಾಲೇಜಿನ ಕಮಿಟಿಯವರು ಯಾವುದೇ ಆದೇಶವನ್ನ ಮಾಡಿರುವುದಿಲ್ಲ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದೇ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. 2 ವರ್ಷದ ಹಿಂದೆ CRPC ಅಲ್ಲಿ ಒಂದು 468 ಅಂತಕ್ಕಂಥ ಒಂದು ಕಲಂ ಇದೆ. 468ದಲ್ಲಿ ಯಾವ್ಯಾವ ಅಪರಾಧಗಳಿಗೆ ಯಾವ್ಯಾವ ಕಾಲಮಿತಿಯಲ್ಲಿ ಕಂಪ್ಲೇಂಟ್ ಅನ್ನ ಮಾಡಬಹುದು ಅಂತ ಹೇಳಿದೆ. ಸೊ ಯಾವುದೇ ಒಂದು ಅಪರಾಧ ಕೇವಲ ದಂಡ, ಓನ್ಲಿ ಪನಿಷಬಲ್ ವಿತ್ ಫೈನ್, ದಂಡ ಇದ್ರೆ 6 ಮಂತ್ ಒಳಗನೆ ಕಂಪ್ಲೇಂಟ್ ಅನ್ನ ಮಾಡಬೇಕು. ಮತ್ತೊಂದು ಯಾವುದೇ ಒಂದು ಅಪರಾಧ ಇಫ್ ಇಟ್ ಇಸ್ ಪನಿಷಬಲ್ ಅಪ್ ಟು 1 year, 1 ವರ್ಷದ ತನಕ ಶಿಕ್ಷೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದ್ರೆ 1 ವರ್ಷದ ತನಕ ಒಳಗನೆ ಕಂಪ್ಲೇಂಟ್ ಅನ್ನ ಮಾಡಬೇಕು. ಮತ್ತು ಯಾವುದೇ ಒಂದು ಅಪರಾಧ 3 ವರ್ಷದ ತನಕ ಶಿಕ್ಷೆ ಮಾಡಬಹುದಾಗಿದ್ರೆ ಅಂತ ಅಪರಾಧಕ್ಕೆ 3 ವರ್ಷದೊಳಗನೆ ಕಂಪ್ಲೇಂಟ್ ಮಾಡ್ಬೇಕಂತ ಇದೆ. ಮತ್ತು 3 ವರ್ಷಕ್ಕಿಂತ ಹೆಚ್ಚಿನ ಪನಿಷಬಲ್ ಅಫೆನ್ಸ್ ಇದ್ರೆ ಅದಕ್ಕೆ ಲಿಮಿಟೇಷನ್ ಇಲ್ಲ, ಯಾವಾಗಾದ್ರೂ ಮಾಡ್ಬೇಕಂತ ಇದೆ. ಬಟ್ ಈಗ ನೀವು ಹೇಳಿರ್ತಕ್ಕಂಥ ಉದಾಹರಣೆಯಲ್ಲಿ ಅಲ್ಲಿ ಆಕೆ ಮೇಲೆ ಹಲ್ಲೆ ಆಗಿದ್ದು 2 ವರ್ಷಗಳ ಹಿಂದೆ. ಸೊ ಆದ್ದರಿಂದ ಈಗಲೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಹೌ ಯು ಕಂಡೋನ್ ದ ಡಿಲೇ, ಯಾಕೆ ನೀವು ಇಷ್ಟು ತಡ ಮಾಡಿ ಬಂದ್ರಿ ಅಂತ ಹೇಳಲಿಕ್ಕೆ ನಿಮ್ಮಲ್ಲಿ ಯಾವುದೇ ಅಂತ ಕಾರಣಗಳು ಕಾಣ್ತಾ ಇಲ್ಲ. There are no reasonable grounds for which you have approached the concerned jurisdictional police station at a delayed dates. ಇಷ್ಟು ತಡ ಮಾಡಿ ನೀವು ಯಾಕೆ ಕಂಪ್ಲೇಂಟ್ ಕೊಟ್ರಿ ಅಂತ ಸಮರ್ಥಿಸಿಕೊಳ್ಳಿಕ್ಕೆ ನಿಮ್ಮಲ್ಲಿ ಯಾವುದೇ ಸಕಾರಣಗಳು ಇಲ್ಲ. ಮತ್ತು ಅಸಾಲ್ಟ್ ಆಗಿದ್ದಕ್ಕೆ ಯಾವುದೇ ಒಂದು ಮೆಡಿಕಲ್ ಡಾಕ್ಯುಮೆಂಟು ಇಲ್ಲ. ಸೊ ಆದ್ದರಿಂದ ಈ ಹಂತದಲ್ಲಿ ನಿಮ್ಮ FIR ಅನ್ನು ದಾಖಲಿಸೋದು ಪೊಲೀಸರು ನಿರಾಕರಿಸ್ತಾರೆ. ಧನ್ಯವಾದಗಳು ಸರ್. ಪ್ರಶ್ನೆಗಳನ್ನು ಕೇಳಿ. ಇನ್ನೊಂದು ಪ್ರಶ್ನೆ ಸಾಹೇಬ್ರೆ, ನನ್ನ ಮನೆಗೆ ಪೊಲೀಸ್ನವರು ಏಕಾಏಕಿ ಬಂದು ಪರಿಶೀಲನೆ ಮಾಡಿರ್ತಾರೆ. ಕಾನೂನಲ್ಲಿ ಇದಕ್ಕೆ ಅವಕಾಶವಿದೆಯೇ? ಏಕಾಏಕಿ ಪೊಲೀಸ್ನವರು ಮನೆಗೆ ನುಗ್ಬೋದಾ ಅಂತ. ಏಕಾಏಕಿ ಅಂದ್ರೆ ಪೊಲೀಸ್ನವರು ವಿತ್ ವಾರಂಟ್ ಬರಬೇಕು. ಸರ್ಚ್ ಅಂಡ್ ಸೀಸರ್ ಸಂಬಂಧಪಟ್ಟಂತಹ ಜುರಿಸ್ಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಕಡೆಯಿಂದ ಸರ್ಚ್ ಅಂಡ್ ಸೀಸರ್ ವಾರಂಟ್ ತಗೊಂಡವರು ಬಂದು ಮನೆ ಪ್ರವೇಶ ಮಾಡಲಿಕ್ಕಿದೆ. ಆದರೆ ಏನಾದರೂ ಇಂಥವ್ರ ಮನೆಯಲ್ಲಿ ಕಾಂಟ್ರಾಬ್ಯಾಂಡ್ ಮಟೀರಿಯಲ್ಸ್ ಅಂದ್ರೆ ನಿಷೇಧಿತ ವಸ್ತುಗಳು, ಗಾಂಜಾ ಇರಬಹುದು, ಅಫೀಮ್ ಇರ್ಬೋದು, ಅಥವಾ ಕೋಟಾ ನೋಟ್ ಇರ್ಬೋದು, ಅಥವಾ ವೆಪನ್ಸ್ ಇರ್ಬೋದು. ಸೊ ಇಂಥವು ಇದಾವೆ ಅಂತ ಪೊಲೀಸರಿಗೆ ಯಾವುದೇ ಒಂದು ನಂಬಲರ ಮೂಲಗಳಿಂದ ಅವರಿಗೆ ಮಾಹಿತಿ ಬಂದಿದ್ದರೆ, ಅದ್ರ ಬಗ್ಗೆ ಅವರಿಗೆ ಖಚಿತ ಮಾಹಿತಿ ಇದ್ದರೆ, ಪೊಲೀಸ್ have got all authority to enter without warrant because it is an emergent situation. ಇದು ಅತಿ ತುರ್ತು ಪರಿಸ್ಥಿತಿ ಇದೆ ಅಂತ ಪೊಲೀಸರಿಗೆ ಕನ್ವಿನ್ಸ್ ಆಗಿದ್ರೆ ಪೊಲೀಸರು ಆ ಮನೆಯನ್ನ ಸರ್ಚ್ ಮಾಡಲಿಕ್ಕೆ ಅವರಿಗೆ ಅವಕಾಶ, ಅಧಿಕಾರ ಇದೆ. ಧನ್ಯವಾದಗಳು ಸರ್. ಪ್ರಶ್ನೆಗಳನ್ನು ಕೇಳಿ. ಇನ್ನು ಕೇವಲ 2 ನಿಮಿಷ ಇದೆ. ಪ್ರಶ್ನೆಗಳನ್ನು ಕೇಳಿ. 8:15ಗೆ ನಾವು ಈ ಒಂದು ಕಾರ್ಯಕ್ರಮವನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನು ಕೇಳಿ. ಕೇಳ್ಬೋದಾ ಸಾಹೇಬ್ರೆ? ಕೇಳಿ ಪ್ರಶ್ನೆ ಕೇಳಿ. ಸರ್, ಒಂದು ಪುರಸಭೆಯಿಂದ 1985 ಅಲ್ಲಿ ಒಂದು ಮನೆ ಮಂಜೂರಾಗಿರುತ್ತೆ ಸರ್, ಅಂದ್ರೆ ಖಾಲಿ ನಿವೇಶನ. ಅದನ್ನ ಸುಮಾರು ಪುರಸಭೆಯವರು ಕಂದಾಯ ಕೂಡ ಕಟ್ಸ್ಕೊಂಡಿರ್ತಾರೆ. ಎಷ್ಟುವರೆಗೂ ಕಟ್ಸ್ಕೊಂಡಿರ್ತಾರೆ ಅಂದ್ರೆ 2014 ಕಂದಾಯ ಕಟ್ಸ್ಕೊಂಡಿರ್ತಾರೆ ಸಾಹೇಬ್ರೆ. ಆದ್ರೆ ಅದ್ರ ಮಧ್ಯದಲ್ಲಿ 1998 ಅಲ್ಲೇನೋ DC ಸಾಹೇಬ್ರು ಅದನ್ನ ಅದೇನಾಗಿದೆ ಅಂತ ಗೊತ್ತಿಲ್ಲ ಸಾಹೇಬ್ರೆ, ಅದನ್ನ ವಜಾ ಮಾಡಿರ್ತಾರೆ. ಅಂದ್ರೆ ತಾತ್ಕಾಲಿಕವಾಗಿ ಈ ನಿವೇಶನಗಳನ್ನ ವಜಾ ಮಾಡಲಾಗಿದೆ ಅಂತ ಮಾಡಿರ್ತಾರೆ. ಆದ್ರೆ ನಗರ ಪುರಸಭೆಯವರು 2014 ಕೂಡ ಕಂದಾಯ ಕಟ್ಸ್ಕೊಂಡಿರ್ತಾರೆ. ಅದು ಈಗ ಪುರಸಭೆಯವರೇ ಆ ಸೈಟ್ ಗಳನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಸಾಹೇಬ್ರೆ. ಇದನ್ನ ಯಾವ ರೀತಿ ಚಾಲೆಂಜ್ ಮಾಡೋದು ಅಂತ ಸರ್? DC ಆದೇಶನ ನೀವು ಪ್ರಶ್ನೆ ಮಾಡಿ. DC ಆದೇಶನ ಓಕೆ ಸರ್, ಎಲ್ಲಿ ಮಾಡ್ಬೇಕು ಸಾಹೇಬ್ರೆ ಅದನ್ನ? ಅಲ್ಲ, ನಿಮ್ಗೆ DC ಅವರ ಆದೇಶದಿಂದ ನಿಮ್ಗೆ ಅನಾನುಕೂಲ ಆಗಿದೆ. ಹೌದು ಸರ್. DC ಅವರ ಆದೇಶ ನಿಮ್ಮ ಹಿತಾಸಕ್ತಿಗೆ ಮಾರಕವಾಗಿದೆ. ಹೌದು ಸರ್. ಸೊ ನೀವು ಇದೇನು ಹೇಳಿದ್ರಲ್ಲ ಇದೆಲ್ಲ ಫ್ಯಾಕ್ಟ್ ಮಾಡಿ ನೀವು DC ಅವರ ಆದೇಶವನ್ನ ಪ್ರಶ್ನೆ ಮಾಡಿ.
ಅದು ಯಾವ ಕೋರ್ಟ್ ಅಲ್ಲಿ ಹಾಕ್ಬೇಕು ಸಾಹೇಬ್ರೆ? ಡಿ.ಸಿ.ಆರ್ ವಿರುದ್ಧ ಹೋದಾದ್ರೆ ನಾವು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಹಾಕಿ, ಕರ್ನಾಟಕ ಇಲ್ಲ ಅಪೀಲೇಟ್ ಹೈಕೋರ್ಟ್ ಟ್ರಿಬ್ಯುನಲ್ ಅಲ್ಲಲ್ಲ ಕರ್ನಾಟಕ ಹೈಕೋರ್ಟ್ ಅಪೀಲೇಟ್ ಅಲ್ಲಿ ಟ್ರಿಬ್ಯುನಲ್ ಹಾಕಿ. ಎಲ್ಲಿ ಬರುತ್ತೆ ಸಾಹೇಬ್ರೆ ಅದು? ಕರ್ನಾಟಕ ಅಪೀಲೇಟ್ ಟ್ರಿಬ್ಯುನಲ್ MS ಬಿಲ್ಡಿಂಗು ಬೆಂಗಳೂರು. MS ಬಿಲ್ಡಿಂಗ್ ಬೆಂಗಳೂರು. ಓಕೆ ಸಾಹೇಬ್ರೆ, ಓಕೆ ಸಾಹೇಬ್ರೆ, ಆಯ್ತು ಆಯ್ತು. ಕರ್ನಾಟಕ ಥ್ಯಾಂಕ್ ಯು. ಓಕೆ, ಅಪ್ಲೆಂಟ್ ಟ್ರಿಬ್ಯುನಲ್. ಓಕೆ ಸಾಹೇಬ್ರೆ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಸಹಕಾರ ಆಯ್ತು ಸಾಹೇಬ್ರೆ, ನಿಮ್ಮಿಂದ ಒಂದು 10 ವರ್ಷದ ನಾಲೆಡ್ಜ್ ಸಿಕ್ದಂಗ ಆಯ್ತು ನಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಈ ತರದ ಕಾರ್ಯಕ್ರಮಗಳು ಮಾಡ್ತಾ ಇರಿ, ಯಾಕಂದ್ರೆ ಎಲ್ಲರೂ ಕೂಡ ಲಾಯರ್ಗಳ ಹತ್ರನೇ ಹೋಗಿ ಕೇಳಕ್ ಆಗಲ್ಲ ಸಾಹೇಬ್ರೆ. ಆಮೇಲೆ ಅವ್ರು ಕೊಡೋ ಮಾಹಿತಿಗಳು ಕೂಡ ಪರಿಪೂರ್ಣವಾಗಿರಲ್ಲ, ಯಾರು ಕೆಲವು ಸೀಕ್ರೆಟ್ ಗಳನ್ನ ಬಿಟ್ಕೊಡಕ್ ರೆಡಿ ಇರಲ್ಲ. ಹಾಗಾಗಿ ನಿಮ್ಮಂತ ಒಂದು ಕಾರ್ಯಕ್ರಮಗಳು ಎಷ್ಟೋ ಜನರ ಜೀವನದ ಬೆಳಕಾಗುತ್ತೆ ಸಾಹೇಬ್ರೆ. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ ಪ್ರಶ್ನೆ ಕೇಳಿ. ನಮಸ್ತೆ. ಸರ್. ಇದು ನಾನು ಹಾಸನ ಜಿಲ್ಲೆಯವನು ಸರ್. ಇದು ಓಡದಿಂದ ಈ ಸೈಟ್ ಅಲಾಟ್ಮೆಂಟ್ಗೆ ಅಂದ್ಬಿಟ್ಟು ಅರ್ಜಿಗಳು ಕಾಲ್ ಮಾಡಿದ್ರು ಸರ್. ಇದು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಆಗ ನಾವೊಂದು ಅರ್ಜಿ ಹಾಕಿದ್ವಿ. ಬಟ್ ಅದು ಯಾವ್ದೇ ರೀತಿಯ ಸೈಟ್ ಅಲಾಟ್ಮೆಂಟ್ ಪ್ರೋಸೆಸ್ಗೆ ಇನ್ನೂ ಬಂದಿಲ್ಲ. ಅಂದ್ರೆ ಅದನ್ನ ನಾವು ಈಗ ನಮ್ದು ಅಮೌಂಟ್ ಕೂಡ ರೀಫಂಡ್ ಆಗಿಲ್ಲ. ನಾವು ಅದನ್ನ ಅದೊಂದು ರೈಟ್ ಲೈಫ್ ಅಲ್ವಾ ಸರ್? ನಮ್ಗೆ ಮನೆ ಇಲ್ದೇ ಇರೋ, ಸೈಟ್ ಇಲ್ದಿರೋ ಕಾರಣದಿಂದ ನಾವು ಇದಾಕಿದ್ವಿ. ನಾವು ಅದನ್ನ ಪರಿಹಾರ ಹೆಂಗ್ ಪಡ್ಕೋಬಹುದು ಸರ್? ಆದ್ರೆ ನಮ್ಗೆ ಎಲ್ಲಾದ್ರೂ ಸೈಟ್ ಕೊಡ್ಲೇಬೇಕು ಅನ್ನೋ ತರಕ್ಕೆ ನಾವು ಅದನ್ನ ಅಪ್ರೋಚ್ ಮಾಡಿದ್ವಿ ಕೋರ್ಟ್ಗೆ. ಅವ್ರಿಗೆ ಅರ್ಜಿ ಕೊಡಿ ನೀವು, ನಗರಾಭಿವೃದ್ಧಿ ಪ್ರಾಧಿಕಾರದವ್ರಿಗೆ. ಹಾ ಸರ್. ಅಲ್ಲ, ನಮ್ಗೆ ಸೈಟ್ ಅನ್ನ ಮಂಜೂರು ಮಾಡಿ ನಾವು ದುಡ್ಡು ಕಟ್ಟಿದೀವಿ ಅಂತ ಅವ್ರಿಗೆ ಅರ್ಜಿ ಕೊಡಿ, ರಿಮೈಂಡ್ ಮಾಡಿ, ಭೇಟಿಯಾಗಿ. ಅದೇ ಸರ್, ಅವರು ಅದು ಇರೋರ್ಗನೆ, ಇವರು ಇನ್ಫ್ಲೂಯೆನ್ಸ್ಡ್ ಪೀಪಲ್ಗನೆ ಅವರು ಇದ್ ಮಾಡ್ತಾ ಇದಾರೆ. ಸಾಮಾನ್ಯ ಜನಗಳಿಗೆ ಅವರು ಯಾವ್ದೇ ರೀತಿ ಇದು ಮಾಡಲ್ಲ. ಮಾಡಕ್ ಬರಲ್ಲ ಅವರು ಅದೆಲ್ಲ ಲಾಟ್ರಿ ಮೂಲಕ ಮಾಡ್ಬೇಕಾಗ್ತದೆ. ಈಗ ಲಭ್ಯವಿರ್ತಕ್ಕಂಥ ಸೈಟ್ಗಳು ಕಡಿಮೆ ಇದ್ದು ಆಕಾಂಕ್ಷಿಗಳು ಜಾಸ್ತಿ ಇದ್ರೆ ಲಾಟ್ರಿ ಎತ್ತಬೇಕಾಗ್ತದೆ. ಅವರು ಲಾಟ್ರಿ ಮೂಲಕ ಎತ್ತಿ ಮಾಡ್ಬೇಕು. ಮತ್ತೊಂದ್ ವೇಳೆ ಅವರು ಏನಾದ್ರು ಅನರ್ಹ ಫಲಾನುಭವಿಗಳಿಗೆ ಮಾಡಿದ್ದಾರೆ ಅಥವಾ ನಿಮಗೆ ಸಿಗ್ತಕ್ಕಂಥ ಸೈಟ್ ಅನ್ನು ವಂಚನೆ ಮಾಡಿದ್ದಾರೆ ಅಂದ್ರೆ ನೀವು ದಟ್ ಅಲಾಟ್ಮೆಂಟ್ ಅನ್ನ ನೀವು ಪ್ರಶ್ನೆ ಮಾಡಬಹುದು, ಆ ಲಿಸ್ಟ್ ಅನ್ನೇ ಪ್ರಶ್ನೆ ಮಾಡಬಹುದು. ಹಾ ಸರ್. ಸರ್ ಆಮೇಲೆ ಇನ್ನೊಂದು ಸರ್, ಸಿಂಪಲ್ ಆಗಿ ನಾನೊಬ್ಬ ಇದು ಈ ಹಂಚಿಕೆ ಈ ನಿಯಮಾವಳಿಗಳ ಪ್ರಕಾರ ಇಲ್ಲ, ಪಾರದರ್ಶಕವಾಗಿಲ್ಲ, ಲಾಟ್ರಿ ಮಾಡ್ಲಿಲ್ಲ, ಇವರು ಏನೋ ಕತ್ಲೆಯಲ್ಲಿ ಮಾಡಿದ್ದಾರೆ, ಇದರಲ್ಲಿ ಏನೋ ಅಕ್ರಮ ಆಗಿದೆ, ಅದರಿಂದ ಈ ನಿವೇಶನ ಹಂಚಿಕೆ ಪಟ್ಟಿಯನ್ನು ರದ್ದುಪಡಿಸಿ ಅಂತ ನೀವು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಒಂದು ರಿಟ್ ಅರ್ಜಿಯನ್ನು ಕೂಡ ಹಾಕ್ಲಿಕ್ಕೆ ಅವಕಾಶ ಇದೆ. ಓಕೆ ಸರ್. ಸರ್ ಆಮೇಲೆ ಇನ್ನೊಂದು ಆಕ್ಚುಲಿ ಸರ್, ಇದು ಎಲ್ಲಾ ಗ್ರಾಮ ಪಂಚಾಯತ್ ಒಂದು ಆಕ್ಟ್ ಇದಿದೆ ಸರ್, ಅದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ. ಅದೇ ಸ್ಥಾಯಿ ಸಮಿತಿ. ಅದರಲ್ಲಿ ನಮ್ದು ಸರ್, ನಾನು ಆಕ್ಚುಲಿ ಶೆಡ್ಯೂಲ್ ಕಾಸ್ಟ್, ಎಲ್ಲಾ ಶೆಡ್ಯೂಲ್ ಕಾಸ್ಟ್ ಬರುವಂತ 24% ಏನಿರುತ್ತೆ ಅದು ಫೈನಾನ್ಷಿಯಲ್ ಇಯರ್ ಅಲ್ಲಿ, ಅದನ್ನ ಇವರ ಉಪಸ್ಥಿತಿ ಅಂದ್ರೆ ಇವರ ಅಧ್ಯಕ್ಷತೆ ಸ್ಟ್ಯಾಂಡಿಂಗ್ ಕಮಿಟಿ ಪ್ರೆಸಿಡೆಂಟ್, SC/ST ಮೆಂಬರ್ ಇವ್ರನ್ನ ಇದ್ರಲ್ಲೇ ನಡೀಬೇಕು ಅಂತ ಒಂದು ಇದಿದೆ ಸರ್. ಆದ್ರೆ ಆ ತರದ್ ಎಲ್ಲೋ ಕಮಿಟಿಗಳೇ ಮಾಡ್ತಾ ಇಲ್ಲ. ಅದಕ್ಕೆ ರಿಟ್ ಅರ್ಜಿ ಹಾಕ್ಬೋದಾ ಸರ್? ಇಲ್ಲ ಈ ಲೋಕಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಅದಕ್ಕೆ ಏನಾದ್ರು PAL ಹಾಕ್ಬೋದಾ ಸರ್? ಅದಕ್ಕೆ ಕೆಲವು ಕಡೆ ಮಾಡಿರೋದು ಮಾಹಿತಿನೇ ಇರಲ್ಲ, ಅವ್ರಿಗೆ ಗೊತ್ತಿರಲ್ಲ. SC/ST ಮೆಂಬರ್ಸ್ ಇರ್ತಾರ, ಅವ್ರಿಗೆ ಗೊತ್ತಿರಲ್ಲ. ಅಲ್ಲ, ನೀವು ಅದನ್ನ ಸಂಬಂಧಪಟ್ಟಂತ ತಹಸೀಲ್ದಾರ್ ಇರ್ಬೋದು, SC ಇರ್ಬೋದು, DC ಇರ್ಬೋದು, ಅವ್ರ ಗಮನಕ್ಕೆ ತಗೊಂಬನ್ನಿ, ಉಸ್ತುವಾರಿ ಸಚಿವರ ಗಮನಕ್ಕೆ ತಗೊಂಬನ್ನಿ, ಸಂಬಂಧಪಟ್ಟಂತ ಶಾಸಕರ ಗಮನಕ್ಕೆ ತಗೊಂಬನ್ನಿ. ಅಲ್ಲ, ಅದನ್ನ ಮಾಡಿದ್ರೆ ಡೈರೆಕ್ಟ್ ಆಗಿ PAL ತರ ಏನಾದ್ರು ಹಾಕ್ಬೋದಾ ಸರ್? ಇವರು ಈ ತರದ್ದು ಅದು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಹಾಕ್ಬೋದು. ಅಂದ್ರೆ ಅದು ಬಂದು ಹೈಕೋರ್ಟ್ಗೆ ಹಾಕ್ಬೇಕಾ ಸರ್? ಇಲ್ಲ ಹಾಕ್ಬೇಕು ಸರ್? ಅಲ್ಲ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಯಾವಾಗಲೂ ಹೈಕೋರ್ಟ್ಗೆ ಹಾಕ್ಬೇಕು. ಹಾ ಓಕೆ ಸರ್, ಓಕೆ ಸರ್. ಅದೇ ಒಂದು ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಈಗ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಪೊಲೀಸ್ ಅಂದ್ರೆ ನನಗೆ ಭಯ. ಪೊಲೀಸ್ನವ್ರು ಕರೆದಾಗ ನಾವು ಹೋಗ್ಲೇಬೇಕಾ? ಯಾವ ಸಂದರ್ಭದಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಬಹುದು ಅಂತ ಕೇಳ್ತಿದ್ದಾರೆ ಸರ್. ಪೊಲೀಸರು ನಿಮ್ಮನ್ನ ನೋಟಿಸ್ ಕೊಟ್ಟು ಕರಿಬೇಕು. ನೋಟಿಸ್ ಕೊಡ್ಲಿಲ್ಲ ಅಂದ್ರೆ ನೀವು ನಿರಾಕರಿಸಬಹುದು. ಪೊಲೀಸರು ನಿಮ್ಮನ್ನ ಅರೆಸ್ಟ್ ಯಾವಾಗ ಮಾಡ್ತಾರೆ ಅಂದ್ರೆ ವೆನ್ ಯು ಕಮಿಟೆಡ್ ಎ ಕಾಗ್ನಿಸಿಬಲ್ ಅಫೆನ್ಸ್. ನೀವು ಕಾಗ್ನಿಸಿಬಲ್ ಅಫೆನ್ಸ್ ಅಂದ್ರೆ ಮರ್ಡರು, ರೇಪು, ದರೋಡೆ, ಕಿಡ್ನಾಪು, ಗಂಭೀರ ಸ್ವರೂಪದ ಅಪರಾಧಗಳನ್ನ ಮಾಡಿದ್ರೆ ದಟ್ ಇಸ್ ನೋನ್ ಆಸ್ ಎ ಕಾಗ್ನಿಸಿಬಲ್ ಅಫೆನ್ಸ್. ನೀವು ಕಾಗ್ನಿಸಿಬಲ್ ಅಫೆನ್ಸ್ ದಲ್ಲಿ ಏನಾದ್ರು ಇನ್ವಾಲ್ವ್ ಆಗಿದ್ರೆ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡಬಹುದು. ಅಥವಾ ಈ ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಇದ್ರೆ ನಿಮ್ಗೆ ಅವರು ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡ್ತಾರೆ. ಕಾಗ್ನಿಸಬಲ್ ಇದ್ರೆ ನೋಟಿಸ್ ಕೊಡ್ಬೇಕು ಅಂತ ಏನಿಲ್ಲ. ನೋ, ಪೊಲೀಸ್ ಕ್ಯಾನ್ ಅರೆಸ್ಟ್ ಯು ಡೈರೆಕ್ಟ್ಲಿ. ಕಾಗ್ನಿಸಬಲ್ ಇರ್ತದೆ ಅದು, ಪೊಲೀಸ್ ಕ್ಯಾನ್ ಅರೆಸ್ಟ್ ಯು ಡೈರೆಕ್ಟ್ಲಿ. ಅಲ್ಲ, ಆ ಸಂದರ್ಭದಲ್ಲಿ ಪೊಲೀಸರು ಬನ್ರಿ ಒಂದು ಕಂಪ್ಲೇಂಟ್ ಬಂದಿದೆ ಅಂತಾರೆ, ಅವಾಗ ನಾವು ಹೋಗ್ಬೋದಾ ಅಂತ? ನೋಟಿಸ್ ಕೊಡಿ,
ಅಲ್ಲ, ಕಾಗ್ನಿಸಿಬಲ್ ಅಫೆನ್ಸ್ ಇದ್ರೆ ಅವ್ರು ನಿಮ್ಮನ್ನು ಬಂದ ಏಕಾಏಕಿ ಅರೆಸ್ಟ್ ಮಾಡ್ಬೋದು. ಇಫ್ ಇಟ್ ಇಸ್ ಅ ಕಾಗ್ನಿಸಿಬಲ್ ಅಫೆನ್ಸ್. ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಇದ್ರೆ ಅವ್ರು ನೋಟಿಸ್ ಕೊಟ್ಟು ಕರೆಸ್ತಾರೆ. ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿ. ಇನ್ನೊಂದು ಪ್ರಶ್ನೆ ಇದೆ ಸಾಹೇಬ್ರೆ, ಏನಂದ್ರೆ ಕೌಟುಂಬಿಕ ದೌರ್ಜನ್ಯ ಪ್ರಕರಣದಲ್ಲಿ ಗಂಡನಿಗೆ ಶಿಕ್ಷೆ ಆಗುತ್ತದೆಯೇ? ಕೌಟುಂಬಿಕ ದೌರ್ಜನ್ಯ ಕೇಸ್ ಸಿವಿಲ್ ಸ್ವರೂಪದಾಗಿರುತ್ತದೆಯೇ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಅಲ್ಲ, ಕೌಟುಂಬಿಕ ದೌರ್ಜನ್ಯ ಅಂದ್ರೆ ಅದು ಇಟ್ ಈಸ್ ಬೋತ್ ಸಿವಿಲ್ ಅಂಡ್ ಕ್ರಿಮಿನಲ್. ಯಾಕಂದ್ರೆ ಅದರಲ್ಲಿ ಜೀವನಾಂಶ ಕೊಡ್ಲಿಕ್ಕೂ ಕೂಡ ಅವಕಾಶ ಇದೆ, ರೈಟ್ ಟು ರೆಸಿಡೆನ್ಸ್ ಕೊಡ್ಲಿಕ್ಕೂ ಕೂಡ ಅವಕಾಶ ಇದೆ. ಮತ್ತು ಅಲ್ಲಿ ಏನಾದ್ರೂ ಅವನು ಹಲ್ಲೆ, ಕ್ರೌರ್ಯ, ದೌರ್ಜನ್ಯ ಮಾಡಿದ್ದು ಸಿದ್ಧ ಆದ್ರೆ ದಟ್ ಇಸ್ ಅ ಪನಿಷಬಲ್ ಅಫೆನ್ಸ್. ಅದಕ್ಕೆ ಆವಾಗ ಗಂಡನ್ನ ಅಥವಾ ಗಂಡನ ಮನೆಯವರನ್ನ, ಅತ್ತೆ ಮಾವಂದ್ರನ್ನ, ಗಂಡನ ಕುಟುಂಬಸ್ಥರನ್ನ ಜೈಲಿಗೆ ಹಾಕ್ಲಿಕ್ಕೆ ಕೂಡ ಅವಕಾಶ ಇದೆ. ಅಲ್ಲ, IPC ಸೆಕ್ಷನ್ ಇನ್ವೋಕ್ ಮಾಡ್ತಾರೆ ಸಾಹೇಬ್ರೆ. ಪಿ ಸೆಕ್ಷನ್ ಬರ್ತದೆ. ಅವಾಗ ಈಗ ಅವನು ಹೊಡೆದಿರ್ತಾನೆ, ಬಡ್ದಿರ್ತಾನೆ, ಬೈದಿರ್ತಾನೆ, ಜೀವ ಬೆದರಿಕೆ ಹಾಕಿರ್ತಾನೆ, ವರದಕ್ಷಿಣೆ ಕೇಳಿರ್ತಾನೆ. 498A, 323, 324, 504, 506 ಆಫ್ IPC ಕೆಳಗೆ ಕ್ರಿಮಿನಲ್ ಕೇಸನ್ನು ಕೂಡ ಬುಕ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಲ್ಲ, DV ಕೇಸ್ ನಲ್ಲೇನೆ ಪನಿಷ್ಮೆಂಟ್ ಮಾಡ್ತಾರ ಅಂತ? ಮಾಡಬಹುದು. ದಟ್ ಇಸ್ ಅ ಪನಿಷಬಲ್ ಅಫೆನ್ಸ್. ಪನಿಷಬಲ್ ಅಫೆನ್ಸ್ ಅಂತ ಟ್ರಯಲ್ ನಡೀತದಲ್ಲ, ಟ್ರಯಲ್ ನಡೆದ ಅವನೇನಾದ್ರು ಪ್ರೂವ್ ಆಗಿ ಕನ್ವಿಕ್ಷನ್ ಆದ್ರೆ ಹಿ ವಿಲ್ ಬಿ ಸೆಂಟ್ ಟು ಜೈಲ್. ಸರಿ ಸಾಹೇಬ್ರೆ, ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ. ಸಿವಿಲ್ ಪ್ರಕರಣಗಳಲ್ಲಿ RFA, MFA, RSA, ರೆಗ್ಯುಲರ್ ಅಪೀಲ್ಗಳಂದ್ರೆ ಏನು? ಅವು ಯಾವಾಗ ಅವೆಲ್ಲ ಆಗ್ಬೇಕು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಈಗ RA ಅಂದ್ರೆ ರೆಗ್ಯುಲರ್ ಅಪೀಲು. ಈಗ ಒಂದು ಕೆಳ ನ್ಯಾಯಾಲಯ, ಈಗ ಸಿವಿಲ್ ಜಡ್ಜ್ ಕೋರ್ಟು ತೀರ್ಪು ಕೊಡ್ತು ಅಂದ್ರೆ ಅದ್ರ ಮೇಲೆ RA ಅಂತ ಹೋಗ್ತಾರೆ, ಸೀನಿಯರ್ ಸಿವಿಲ್ ಜಡ್ಜ್ ಕಡೆ ಹೋಗ್ತಾರೆ. ಸೊ ಅದು ಸೀನಿಯರ್ ಸಿವಿಲ್ ಜಡ್ಜ್ ಅಮೌಂಟ್ 10 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದ್ರೆ ದಟ್ ಡೈರೆಕ್ಟ್ ಇಟ್ ವಿಲ್ ಗೋ ಟು ದ ಹೈಕೋರ್ಟ್. ಅದಕ್ಕೆ RSA ಅಂತಾರೆ, ರೆಗ್ಯುಲರ್ ಸೆಕೆಂಡ್ ಅಪೀಲ್ ಅಂತಾರೆ ಅದು. ಮತ್ತು ಇದು MFA ಅಂದ್ರೆ ಮಿಸ್ಲೇನಿಯಸ್ ಫಸ್ಟ್ ಅಪೀಲ್. ಮಿಸ್ಲೇನಿಯಸ್ ಫಸ್ಟ್ ಅಪೀಲ್ ಅಂದ್ರೆ ಈಗ ನೀವು ಇಂಟ್ರೀಮ್ ಅರ್ಜಿಗಳ ಮೇಲೆ ಹೋಗಿರ್ತಾರಲ್ಲ, ಅವತ್ರ ಮೇಲೆ MFA ಹೋಗ್ಬೋದು. ಅಥವಾ ಅದರ್ ದೆನ್ OS, ಅದರ್ ದೆನ್ ಈ ಅಸಲು ದಾವೆಗಳ ಮೇಲೆಕ್ಕಿಂತ ಈಗ ಮೋಟರ್ ವೆಹಿಕಲ್ ಕೇಸ್ ಇರ್ತದೆ, ಅಥವಾ ಲ್ಯಾಂಡ್ ಎಕ್ವಿಷನ್ ಕೇಸ್ ಇರ್ತದೆ, ಅಥವಾ ಈ ಲೇಬರ್ ಕೋರ್ಟ್ ಕೇಸ್ ಇರ್ತದೆ. ಸೊ ಅಂಥವುಗಳನ್ನ ನೀವು ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರೆ ನೀವು ಮಿಸ್ಲೇನಿಯಸ್ ಫಸ್ಟ್ ಅಪೀಲ್ ಮೂಲಕ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತು ನೀವು ಹೈಕೋರ್ಟ್ ತೀರ್ಪು ನಿಮಗೆ ಸಮಾಧಾನ ತಂದಿಲ್ಲ ಅಂದ್ರೆ ನೀವು ಸುಪ್ರೀಂ ಕೋರ್ಟ್ಗೆ SLP ಮುಖಾಂತರ ಹೋಗ್ಲಿಕ್ಕೆ ಅವಕಾಶ ಇದೆ. SLP ಅಂದ್ರೆ ಸ್ಪೆಷಲ್ ಲೀವ್ ಪಿಟಿಷನ್ ಅಂತ ಕರೀತಾರೆ ಅದಕ್ಕೆ. RFA ಬಗ್ಗೆ ಹೇಳಿಲ್ಲ ಸಾಹೇಬ್ರೆ. RFA ಅಂದ್ರೆ ರೆಗ್ಯುಲರ್ ಫಸ್ಟ್ ಅಪೀಲ್ ಅಂತ. ಈಗ ಜಿಲ್ಲಾ ನ್ಯಾಯಾಲಯದಿಂದ ಒಂದು ಸಿವಿಲ್ ಕೇಸಲ್ಲಿ ಆದೇಶ ಆಗ್ತದೆ. ಸೊ ಅದನ್ನು ನೀವು ಪ್ರಶ್ನೆ ಮಾಡಿ ಮಾನ್ಯ ಹೈಕೋರ್ಟ್ಗೆ ಹೋಗ್ತೀರಿ. ಸೊ ಅಲ್ಲಿ ಅದು RFA ಆಗ್ತದೆ, ರೆಗ್ಯುಲರ್ ಫಸ್ಟ್ ಅಪೀಲ್ ಅಂತ ಆಗ್ತದೆ. ಸರಿ ಸರ್. ಸಿವಿಲ್ ಮಿಸಲೇನಿಯಸ್ ಕೇಸ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಸಿವಿಲ್ ಮಿಸ್ಲೇನಿಯಸ್ ಕೇಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಕೆಳ ನ್ಯಾಯಾಲಯದಲ್ಲಿ ಡಿಸ್ಮಿಸಲ್ ಫಾರ್ ಡಿಫಾಲ್ಟ್ ಅಥವಾ ಡಿಸ್ಮಿಸಲ್ ಫಾರ್ ನಾನ್ ಪ್ರಾಸಿಕ್ಯೂಷನ್, ನೀವು ಕೋರ್ಟ್ಗೆ ಹಾಜರಾಗಿರೋದಿಲ್ಲ, ಕೇಸ್ ನಡೆಸಿರೋದಿಲ್ಲ, ಹಂಗೆ ನೀವು ವಜಾ ಆಗಿರ್ತದೆ. ಅದನ್ನ ನೀವು ರಿಸ್ಟೋರ್ ಅಂತ ಮಾಡ್ಬೇಕಂತೀರಿ. ಅದನ್ನ ನ್ಯಾಯಾಲಯದಲ್ಲಿ ತಗೋಬೇಕು, ಅದನ್ನ ಬೋರ್ಡ್ ಮೇಲೆ ತಗೋಬೇಕು, ಮತ್ತೆ ಅದನ್ನ ಕೇಸನ್ನ ಪುನರ್ ಪ್ರತಿಷ್ಠಾಪಿಸಿ ರಿಸ್ಟೋರ್ ಮಾಡಿ ಅಂತ ಹೇಳಿದ್ರಿ. ಅವಾಗ ನೀವು ಮಿಸ್ ಕೇಸ್ ಹಾಕಿ ನನಗೆ ಆ ದಿವಸ ಬರಕ್ಕಾಗಿರ್ಲಿಲ್ಲ, ಐ ಹ್ಯಾವ್ ಬೀನ್ ಪ್ರಿವೆಂಟೆಡ್ ಫ್ರಮ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ದಟ್ ಐ ಕುಡ್ ನಾಟ್ ಅಪಿಯರ್ ಫಾರ್ ದ ಕೋರ್ಟ್. ಆ ದಿವಸ ನನಗೆ ನ್ಯಾಯಾಲಯಕ್ಕೆ ಬರಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ, ಹಿಂಗಾಗಿ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಆಗಿದೆ ಅಂತ ನೀವು ಮಿಸ್ಲೇನಿಯಸ್ ಕೇಸ್ ಹಾಕ್ಲಿಕ್ಕೆ ಕೂಡ ಅವಕಾಶ ಇದೆ. ಸರಿ ಸರ್. ಇನ್ನೆರಡು ಪ್ರಶ್ನೆ ಕೇಳಿದ್ರು ಸಾಹೇಬ್ರೆ. ಸಿವಿಲ್ ಪ್ರಕರಣಗಳಲ್ಲಿಯೂ ಆರೋಪಿಗಳನ್ನ ಜೈಲಿಗೆ ಕಳಿಸ್ಬೋದಾ? ಈಗ ಫಾರ್ ಎಕ್ಸಾಂಪಲ್ ಈಗ ರಿಕವರಿ ಆಫ್ ಮನಿ ಸೂಟ್ ಇದ್ರೆ, ಆ ಮನಿ ಸೂಟ್ ಡಿಕ್ರಿ ಆದ್ರೆ ಅಲ್ಲಿ ಡಿಫೆಂಡೆಂಟ್ ಈಸ್ ಅ ಜಜ್ಮೆಂಟ್ ಡೆಟರ್, ಅವನು ತೀರ್ಪು ಋಣಿ. ಮತ್ತೆ ಅಲ್ಲಿ ಪ್ಲೇಂಟಿಫ್ ಡಿಕ್ರಿದಾರ, ಮತ್ತೆ ತೀರ್ಪು ಋಣಿ ಆ ದುಡ್ಡನ್ನ ಕಟ್ಟಬೇಕು. ಅವನೇನಾದ್ರು ಡಿಫಾಲ್ಟರ್ ಆದ್ರೆ ಹಿ ಕುಡ್ ಬಿ ಸೆಂಟ್ ಟು ಸಿವಿಲ್ ಪ್ರಿಸನ್, ಅವನಿಗೆ ಸಿವಿಲ್ ಜೈಲಿಗೆ ಕಳಿಸ್ಲಿಕ್ಕೆ ಅವಕಾಶ ಇದೆ. ಇಲ್ವ ಈ ಇಂಜೆಕ್ಷನ್ ಸೂಟ್ ಅಲ್ಲಿ ಅದು ತಾತ್ಕಾಲಿಕ ಇಂಜೆಕ್ಷನ್ ಇರ್ಬೋದು ಅಥವಾ ಖಾಯಂ ಪರ್ಮನೆಂಟ್ ಇಂಜೆಕ್ಷನ್ ಇರ್ಬೋದು. ಆ ಇಂಜೆಕ್ಷನ್ ಆದೇಶವನ್ನ ಆತ ಪಾಲನೆ ಮಾಡಲಿಲ್ಲ ಅಂದ್ರೆ, ಉಲ್ಲಂಘನೆ ಮಾಡಿದ ಅಂದ್ರೆ, ಅದು ನ್ಯಾಯಾಲಯದಲ್ಲಿ ಸಿದ್ಧ ಆತಂದ್ರೆ ಹಿ ಕುಡ್ ಬಿ ಸೆಂಟ್ ಟು ಸಿವಿಲ್ ಪ್ರಿಸನ್.
ಸಿವಿಲ್ ಪ್ರಿಸನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಸಿವಿಲ್ ಪ್ರಿಸನ್ ಹಾಕಿದ್ರೆ ಒಂದೇ ಒಂದು ವಿಶೇಷ ಸಂಗತಿ ಏನಪ್ಪಾ ಅಂದ್ರೆ, ಈಗ ಕ್ರಿಮಿನಲ್ ಕೇಸ್ಗಳಲ್ಲಿ ಆರೋಪಿಗೆ ಜೈಲಿಗೆ ಕಳಿಸಿದ್ರೆ ಸರ್ಕಾರ ಆತನಿಗೆ ಊಟ ಕೊಡ್ತದೆ. ಆದ್ರೆ ಸಿವಿಲ್ ಕೇಸಲ್ಲಿ ಆತನನ್ನ ಜೈಲಿಗೆ ಕಳಿಸಿದ್ರೆ ಆತ ಯಾರು ಡಿಕ್ರಿದಾರ ಇರ್ತಾನೆ ಅವನಿಗೆ ಸಬ್ಸಿಸ್ಟೆನ್ಸ್ ಅಲೌನ್ಸ್ ಕೊಡ್ಬೇಕು. ಅವನಿಗೆ ಅಲ್ಲಿ ಜೈಲಲ್ಲಿ ಊಟ ಹಾಕ್ಲಿಕ್ಕೆ ಇವನು ಭತ್ತ ಕಟ್ಟಬೇಕು. ಇವನು ಎಷ್ಟು ದಿವಸಕ್ಕೆ ಭತ್ತ ಕಟ್ತಾನೆ ಅಷ್ಟು ದಿವಸ ಅವನನ್ನ ಅಲ್ಲಿ ಇಡಬಹುದು. ಸಪೋಸ್ 1 ತಿಂಗಳಿಗೆ ಅವನಿಗೆ ಊಟಕ್ಕೆ ಕೊಟ್ಟ ಅಂದ್ರೆ ಅವನನ್ನ ಅಲ್ಲಿ 1 ತಿಂಗಳ ತನಕ ಇಡಬಹುದು. ಇಟ್ಸ್ ಎ ಸಿವಿಲ್ ಪ್ರಿಸನ್. ಧನ್ಯವಾದಗಳು ಸಾಹೇಬ್ರೆ. ಕೊನೆಯದಾಗಿ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಈ ಮಿಲಿಟರಿ ವಿಚಾರವಾಗಿ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಮಿಲಿಟರಿಲಿ ಒಬ್ಬ ವ್ಯಕ್ತಿಯನ್ನು ಕೊಲ್ಲಲು ಸಂವಿಧಾನದಲ್ಲಿ ಉಲ್ಲೇಖವಿದೆಯೇ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಅಲ್ಲ, ಯಾರನ್ನು ಕೊಲ್ಲಕ್ಕೆ ಎಲ್ಲೂ ಉಲ್ಲೇಖ ಇಲ್ಲ. ಯಾಕೆ ಸಂವಿಧಾನದಲ್ಲಿ 21ನೇ ಕಲಂನಲ್ಲಿ ರೈಟ್ ಟು ಲೈಫ್ ಅಂತ ಇದೆ. ರೈಟ್ ಟು ಲೈಫ್ ಮೀನ್ಸ್ ನಾಟ್ ಮಿಯರ್ ಅನಿಮಲ್ ಎಕ್ಸಿಸ್ಟೆನ್ಸ್, ಟು ಲಿವ್ ವಿತ್ ಆಲ್ ಡಿಸೆನ್ಸಿ ಅಂಡ್ ಡೆಕೋರಮ್. ಜೀವಿಸುವ ಹಕ್ಕು ಅಂತಿದೆ. ಬದುಕುವ ಹಕ್ಕು ಅಂದ್ರೆ ಪ್ರಾಣಿಗಳಂತೆ ಬದುಕೋದಲ್ಲ, ಮಾನವ ಸಹಜ ಘನತೆ ಗಾಂಭೀರ್ಯದಿಂದ ಬದುಕೋದು. ಹಾಗಾಗಿ ಯಾರ ಜೀವವನ್ನ ತೆಗಿಲಿಕ್ಕೆ ಅವಕಾಶ ಇಲ್ಲ. ಇಟ್ ಶುಡ್ ಬಿ ವಿತ್ ಡ್ಯೂ ಪ್ರೋಸೆಸ್ ಆಫ್ ಲಾ. ಕಾನೂನಿನ ಪ್ರಕಾರವೇ ಮಾಡಬೇಕು. ಈಗ ಕಸಬ್ ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿ ಆತ ರೆಡ್ ಹ್ಯಾಂಡ್ ಆಗಿ ಸಿಕ್ಕರೂ ಕೂಡ he could be executed only through the due process of law. ಆತನನ್ನ ಏಕಾಏಕಿ ನೇಣಿಗೆ ಹಾಕ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಂಗೆ ಇಲ್ಲಿ ಮಿಲಿಟರಿಯಲ್ಲಿ ಯಾರನ್ನ ಕೊಲ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಏನಾದ್ರೂ ಇನ್ನೊಬ್ಬ ಸೈನಿಕ ಕೊಂದ ಅಂದ್ರೆ ಅಲ್ಲಿ ಮಾರ್ಷಲ್ ಕೋರ್ಟ್ಸ್ ಅಂತ ಇರ್ತದೆ. ಆ ಮಾರ್ಷಲ್ ಕೋರ್ಟ್ಸ್ ಅಲ್ಲಿ ವಿಚಾರಣೆ ಆಗಿ ಇವನು ಉದ್ದೇಶಪೂರ್ವಕ ಕೊಂದಿದ್ದಾನೆ ಅಂತ ಏನಾದ್ರೂ ಪ್ರೂವ್ ಆದ್ರೆ ಆ ಕೋರ್ಟಿಂದ ಅವನಿಗೆ ಶಿಕ್ಷೆ ಆಗ್ತದೆ. ಸಿವಿಲಿಯನ್ಸ್ ಕೊಲ್ಲುವಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಯಾವ ತರ ಮಾರ್ಷಲ್ ಕೋರ್ಟ್ ಅಪ್ಲೈ ಆಗ್ತದ ಅಂತ? ಅಲ್ಲ, ಸಿವಿಲಿಯನ್ ಕೊಲ್ಲಿಕ್ಕೆ ಸಾಕಷ್ಟು ಕಾರಣ ಇತ್ತು, ದಂಗೆ ಇತ್ತು ಅನ್ನೋದನ್ನ ಅವರು ಸಿದ್ಧಪಡಿಸಬೇಕು. ದೇ ಶುಡ್ ನಾಟ್ ಮಿಸ್ಯೂಸ್ ದೇರ್ ಪವರ್ ಅಂಡ್ ಪೊಸಿಷನ್. ಸೊ ಅಂತ ಸಂದರ್ಭ ಬಂತು, ಕೈ ಮೀರಿದ ಪರಿಸ್ಥಿತಿ ಇತ್ತು, ಪರಿಸ್ಥಿತಿ ಉದ್ವಿಗ್ನ ಆಗಿತ್ತು, ಪರಿಸ್ಥಿತಿ ಹತೋಟಿ ಮೀರಿತ್ತು. ಇಲ್ಲದೆ ಹೋದ್ರೆ ಅವರೇ ನಮಗೆ ಕಲ್ಲು ಹೊಡೆದು ಸಾಯಿಸ್ತಿದ್ರು. ಸೊ ಈ ರೀತಿ ಸೆಲ್ಫ್ ಡಿಫೆನ್ಸ್ ಅಂತ ಸಂದರ್ಭ ಇತ್ತು ಅಂತ ಅವ್ರು ಪ್ರೂವ್ ಮಾಡ್ಬೇಕಾಗ್ತದೆ. ಟೆರರಿಸ್ಟ್ ಅನ್ನ ಕೊಲ್ಲಬಹುದು ಸರ್. ಟೆರರಿಸ್ಟ್ ಅನ್ನ ಕೊಲ್ಬಹುದು. ಟೆರರಿಸ್ಟ್ ಮತ್ತು ಅವರು ಮುಗ್ಧ ಜನರನ್ನ ಕೊಲ್ತಾರೆ, ಜನಸಾಮಾನ್ಯರನ್ನ ಕೊಲ್ತಾರೆ, ಮಿಲಿಟರಿ ಅವ್ರನ್ನ ಕೊಲ್ತಾರೆ. ಅವ್ರನ್ನ ಕೊಲ್ಲೇಬೇಕು. ಟೆರರಿಸ್ಟ್ನ ಕೊಲ್ಬೇಕು. ನಮ್ಮ ವೈರಿ ರಾಷ್ಟ್ರದ ಸೈನಿಕರು ನಮ್ಮ ಮೇಲೆ ಏನಾದ್ರು ಗುಂಡಿನ ಚಕಮಕಿ ಮಾಡಿದ್ರೆ ಅವ್ರನ್ನೂ ಕೊಲ್ಬೇಕು. ದಟ್ ಇಸ್ ಸೆಲ್ಫ್ ಡಿಫೆನ್ಸ್. ಮತ್ತೊಂದು ರಾಷ್ಟ್ರ ರಕ್ಷಣೆ. ನಂದು ಇನ್ನೊಂದು ಪ್ರಶ್ನೆ ಇದೆ, ಕೇಳ ಸರ್? ಕೇಳಿ ಮೇಡಮ್, ಕೇಳಿ. ಥ್ಯಾಂಕ್ ಯು ಸರ್, ಕೊನೆ ಅವಕಾಶ ನನ್ಗೆ ಕೊಟ್ಟಿದ್ದಕ್ಕೆ. ಸರ್, ಈಗ ನನ್ಗೆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಸ್ ಅಂದ್ರೆ ಒಬ್ಬ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಹುಡುಗ ಹುಡುಗಿ ಇಬ್ರು ಒಂದೇ ಪೊಲೀಸ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಅವರಿಬ್ಬರಿಗೆ 4 ವರ್ಷಗಳಿಂದ ಗಂಡ ಹೆಂಡತಿ ತರ ರಿಲೇಶನ್ಶಿಪ್ ಅಲ್ಲಿ ಅವರಿಬ್ರು ಜೀವನ ಮಾಡ್ತಾರೆ. ಅಂದ್ರೆ 4 ಗೋಡೆ ಮಧ್ಯದಲ್ಲಿನೇ ಅವಳನ್ನ ಇಷ್ಟಪಟ್ಟು ತಾಳಿ ಕಟ್ಟಿ ವೈವಾಹಿಕ ಜೀವನವನ್ನ ಶುರು ಮಾಡಿರ್ತಾನೆ. ಬಟ್ ಈಗ ಒಂದು 3 ತಿಂಗಳ ಹಿಂದೆ, 4 ವರ್ಷದ ಹಿಂದೆ ಯಾವುದೂ ನಡೆದಿಲ್ಲ, ಅವಳು ನನ್ನ ಹೆಂಡತಿ ಅಲ್ಲ ಅಂತ ಹೇಳಿ ಬೇರೊಬ್ಬ ಯುವತಿಯನ್ನ ಮದ್ವೆ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದನ್ನ ಪ್ರಶ್ನೆ ಮಾಡಿ ಏನ್ ಜೀವನ ಮಾಡಿದ್ಲು ಇವಳು ತಾನು ಸಪರೇಟ್ ಆಗಿ ಪರ್ಸನಲ್ ಆಗಿ ಫೈಟ್ ಮಾಡ್ಲಿಕ್ಕೆ ಸ್ಟೇಷನ್ ಅಲ್ಲಿ CPI ಅವರಿಗೆ ಮತ್ತು PSI ಅವರಿಗೆ ಪ್ರಶ್ನೆ ಮಾಡಿದಾಗ ಅವಾಗ ಅಲ್ಲಿ ಕೂಡ ಈ ತರ ಯಾವುದೇ ಘಟನೆಗಳು ನಡೆದಿಲ್ಲ, ನನ್ನ ಸಂಬಂಧ ಇಲ್ಲ ಅನ್ನುವಂತ ಹೇಳಿಕೆ ಕೊಟ್ಟು ಹೋದಾಗ ಯುವತಿ ತಾಯಿ ಅಥವಾ ತಮ್ಮನವರ ಅಣ್ಣಂದ್ರು ಕೂಡ ಅವಳ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಅವರು ಕೂಡ ಈ ಹುಡುಗನಿಗೆ ರಮಿಸ್ಬಿಟ್ಟು ತನ್ನ ತಂಗಿಯನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ತಾರೆ. ಬಟ್ ಈ ಹುಡುಗಿಗೆ ನಾನು ಅವನನ್ನ ಪತಿ ಅಂತ ಸ್ವೀಕರಿಸಿರೋದ್ರಿಂದ ನಾನ್ ಮತ್ತೆ ಬೇರೆಯವ್ರನ್ನ ಊಹೆ ಮಾಡ್ಕೊಳಕ್ ಆಗಲ್ಲ, ನನ್ಗೆ ಲೀಗಲಿ ಅವನ ಜೊತೆಗೆ ಮದ್ವೆ ಆಗ್ಬೇಕು, ದಯವಿಟ್ಟು ನನ್ಗೆ ಜಸ್ಟಿಸ್ ಕೊಡಿ ಅಂತ ಹೇಳಿ ಸಖಿ ಸೆಂಟರ್ಗೆ ಬಂದಿದ್ದಾಳೆ ಸಾಹೇಬ್ರೆ. ಇದನ್ನ ನಾನು SP ಅವರಿಗೆ ಅಂದ್ರೆ ರೆಸ್ಪೆಕ್ಟಿವ್ ಡಿಸ್ಟಿಕ್ಗೆ ಬೇರೆ ಡಿಸ್ಟಿಕ್ ಆಗಿರೋದ್ರಿಂದ ಅವರಿಗೆ ರೆಫರ್ ಮಾಡ್ತೀನಿ. ವರ್ಕಿಂಗ್ ವುಮೆನ್ ಇದರಲ್ಲಿ ಇರೋ ಥ್ರೆಡ್ಸ್ ಆಗಿರೋದ್ರಿಂದ ಸೆಕ್ಸುವಲ್ ಹರಾಸ್ಮೆಂಟ್ ಅದರ ಅಂಡರಲ್ಲಿ ಪಾಶ್ ಕಮಿಟಿಯಲ್ಲಿ ನೀವು ಡಿಸಿಷನ್ ತಗೊಳ್ಳಿ ಅಂತ ಹೇಳಿ. ಆಗ SP ಸಾಹೇಬ್ರು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇರೋದ್ರಿಂದ ಇದು ಹಾಗೆ ಮುಂದೂಡ್ತಾ ಇದೆ. ಬಟ್ ಅವನು ಇನ್ನೊಂದು ಮದ್ವೆ ಆಗ್ತಾ ಇದ್ದಾನೆ. ಈಗ ಅವಳಿಗೆ ಯಾವ ರೀತಿ ನಾನು ಸಹಾಯ ಮಾಡ್ಬೋದು? ಮತ್ತೆ ಅವಳಿಗೆ ಲೈನ್ ಅಲ್ಲಿ ಇದ್ದಾಳೆ ಸರ್ ನಮ್ಮಲ್ಲಿ, ಅವಳು ಈ ಪ್ರಶ್ನೆ ಕೇಳಲಿಕ್ಕೆ ಎದುರ್ಕೊಳ್ತಾ ಇದ್ದಾಳೆ, ನನ್ನ ಮೂಲಕ ಕೇಳಿದ್ರು.
ಸೊ ಅವಳಿಗೆ ನೀವು ಹೇಳ್ಬೋದು ನೇರವಾಗಿ. ಇದು ದಿಸ್ ಇಸ್ ನಥಿಂಗ್ ಬಟ್ ಎ ಲಿವ್ ಇನ್ ರಿಲೇಶನ್ಶಿಪ್ ಇದು. ಸೊ ಅವರು ಒಂದ್ರೆ ಮದುವೆ ಆಗ್ಬೇಕಾಗಿದ್ರೆ ಅವ್ರು ಮೊದಲೇ ಅವ್ರ ಶಾಸ್ತ್ರದ ಪ್ರಕಾರ ಎರಡೂ ಕುಟುಂಬದವ್ರನ್ನ ಒಪ್ಪಿಸಿ ಮದುವೆ ಆಗ್ಬೇಕಾಗಿತ್ತು. ಅಥವಾ ಅವ್ರು ಲವ್ ಮ್ಯಾರೇಜ್ ಮಾಡ್ಕೊಂಡ್ರು ಆ ಮ್ಯಾರೇಜ್ ಅನ್ನ ಅವರು ರಿಜಿಸ್ಟ್ರೇಷನ್ ಮಾಡ್ಬೇಕಾಗಿತ್ತು. ಬಟ್ ಅವ್ರು ಇದನ್ನೇನು ಮಾಡಲೇ ಇಲ್ಲ. ಅವರು ಈ ಸಂಪ್ರದಾಯವನ್ನು ಪಾಲಿಸಲಿಲ್ಲ, ಕಾನೂನನ್ನು ಪಾಲಿಸಲಿಲ್ಲ. ಅವರೇನೋ ತಮ್ಮ ವೈಯಕ್ತಿಕ ಆಶಾ ಆಕಾಂಕ್ಷೆಗಳನ್ನ ಅವರು ಕದ್ದು ಮುಚ್ಚಿ ಮಾಡ್ಕೊಂಡಿದ್ದಾರೆ. ಅದನ್ನ ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ಯಾವುದೇ ಕಾನೂನು ಮಾನ್ಯತೆನೂ ಕೂಡ ಇರೋದಿಲ್ಲ. ಯಾಕಂದ್ರೆ ಅವರು ಎರಡೂ ಕುಟುಂಬದವ್ರನ್ನ ಒಪ್ಪಿಸಿ ಮದುವೆಯಾಗಿ ಸಂಸಾರ ಮಾಡ್ಬೇಕಾಗಿತ್ತು, ಅದನ್ನೂ ಮಾಡ್ಲಿಲ್ಲ. ಇಲ್ಲಿ ಅವ್ರಿಬ್ರು ಪರಸ್ಪರ ಪ್ರೀತಿಸಿದ್ರೆ ಅದನ್ನ ಅವರು ಮ್ಯಾರೇಜ್ ಅನ್ನ ರಿಜಿಸ್ಟರ್ಡ್ ಮ್ಯಾರೇಜ್ ಆಗ್ಬೇಕಾಗಿತ್ತು, ಅದೂ ಮಾಡಲಿಲ್ಲ. ಸೊ ದಿಸ್ ಇಸ್ ನಥಿಂಗ್ ಬಟ್ ಲಿವ್ ಇನ್ ರಿಲೇಶನ್ಶಿಪ್. ಬಟ್ ಇದಕ್ಕೆ ನಾವು ಒಂದು ಲೀಗಲ್ ಸ್ಯಾಂಕ್ಟಿಟಿ, ಇದಕ್ಕೆ ಕಾನೂನು ಬದ್ಧತೆಯನ್ನ ಕೊಡಲಿಕ್ಕೆ ಆಗುದಿಲ್ಲ. ಸೊ ಅದು ಅವರಿಬ್ಬರ ವೈಯಕ್ತಿಕ ಬದ್ಧತೆಗೆ ಬಿಟ್ಟಿದ್ದು. ಅವರಿಬ್ಬರ ಬದ್ಧತೆ ಮತ್ತು ಅವರ ಇಬ್ಬರ ಪ್ರಾಮಾಣಿಕತೆ ಮತ್ತು ಅವ್ರ ಮುಂದಿನ ಭವಿಷ್ಯ ಅದಕ್ಕೆ ಬಿಟ್ಟಿದ್ದು. ಸೊ ಅವರಿಬ್ರು ಈ ಹಂತದಲ್ಲೂ ಕೂಡ ಅವರಿಬ್ರು ಅವನು ಒಪ್ಕೊಂಡ್ರೆ ಅದನ್ನ ಮದುವೆ ಮಾಡ್ಕೊಂಡು ಅವ್ರ ಜೊತೆ ಸಂಸಾರ ಮಾಡ್ಬೋದು. ಅವನೇನಾದ್ರೂ ಕೈ ಕೊಟ್ಟ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಚೀಟಿಂಗ್ ಕೇಸ್ ಹಾಕ್ಬೋದು ಅಷ್ಟೇ. ನೀವು he has cheated you, he has misused you in the name of marriage. ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವಳನ್ನ ದೈಹಿಕವಾಗಿ ಬಳಸಿಕೊಂಡ ಅಂತ ನೀವು ಚೀಟಿಂಗ್ ಕೇಸನ್ನ ಹಾಕ್ಬೋದು ಅವನ ಮೇಲೆ. ಬಟ್ ಅವ್ರು ಇನ್ನೊಂದು ಮದ್ವೆ ಆಗ್ತಾ ಇರೋದನ್ನ ತಡೆ ಹಿಡಿಲಿಕ್ಕೆ ಸಾಧ್ಯತೆ ಇದೆಯಾ ಇವರು? ಅಲ್ಲ, ಇನ್ನೊಂದು ಮದುವೆ ಆಗ್ಲಿಕ್ಕೆ ತಡೆ ಹಿಡಿಬೇಕಾದ್ರೆ ಯು ಮಸ್ಟ್ ಬಿ ಎ ಲೀಗಲಿ ವೆಡೆಡ್ ವೈಫ್. ನೀವು ಇನ್ನೊಂದು ಮದುವೆ ಆಗಬಾರಂತ ನೀವು ಇಂಜೆಕ್ಷನ್ ಸೂಟ್ ಹಾಕ್ಬೋದು. ಅದ್ ಹಾಕ್ಬೇಕಾದ್ರೆ ಯು ಮಸ್ಟ್ ಬಿ ಎ ಲೀಗಲಿ ವೆಡೆಡ್ ವೈಫ್. ಕಾನೂನುಬದ್ಧ ಹೆಂಡತಿಯ ಇರ್ಬೇಕು ನೀವು. ಕಾನೂನುಬದ್ಧ ಹೆಂಡತಿಯ ಸ್ಥಾನಮಾನ ಇರಬೇಕು. ಅದಕ್ಕೆ ನಾ ಆಗಲೇ ಹೇಳಿದ್ದು, ನೀವು ಎರಡೂ ಕುಟುಂಬನ ಒಪ್ಪಿಸಿ ಸಂಪ್ರದಾಯವಾಗಿ ಮದುವೆನೂ ಮಾಡ್ಕೊಳ್ಳಿಲ್ಲ. ನೀವು ಲವ್ ಮಾಡಿದ್ರೆ ಅದನ್ನ ರಿಜಿಸ್ಟರ್ಡ್ ಮ್ಯಾರೇಜು ಮಾಡಲಿಲ್ಲ. ನೀವು ಏನೂ ಮಾಡ್ಲಾರ್ದ್ರೆ ನೀವು ಕದ್ದು ಮುಚ್ಚಿ ಸಂಸಾರ ಮಾಡಿದ್ರಿ. ಸೊ ಅದನ್ನ ಸಮಾಜನೂ ಒಪ್ಪೋದಿಲ್ಲ, ಕಾನೂನು ಒಪ್ಪೋದಿಲ್ಲ. ಈಗ ನಿಮ್ಗೆ ಲೀಗಲಿ ವೆಡೆಡ್ ವೈಫ್ ಅನ್ನೋ ಸ್ಟೇಟಸ್ ಇಲ್ಲ. ಇಟ್ ಇಸ್ ನಥಿಂಗ್ ಬಟ್ ಎ ಲಿವ್ ಇನ್ ರಿಲೇಶನ್ಶಿಪ್ ಅಷ್ಟೇ ಇದು. ಸೊ ಅದನ್ನ ಸಿ ಕೆನಾಟ್ ಕ್ಲೇಮ್ ಆಸ್ ಅ ಮ್ಯಾಟರ್ ಆಫ್ ರೈಟ್. ಭಾಳ ಆದ್ರೆ ಅವನು ನನಗೆ ವಂಚನೆ ಮಾಡಿದಾನೆ, ಮೋಸ ಮಾಡಿದಾನೆ ಅಂತ ಕೇಸ್ ಮಾಡ್ಬೋದು ಅಷ್ಟೇ. ಅವಳಿಗೆ ಒಂದು ಧೈರ್ಯ ಮಾತು ನೀವು ಕೊನೆಗೆ ಲೈನ್ ಅಲ್ಲಿ ಇರೋದ್ರಿಂದ ಅವರಿಗೆ ಕಂಪ್ಲೇಂಟ್ ಮಾಡ್ತಾನೆ. ಅಲ್ಲ, ಅವನಿಗೆ ಮೊದಲು ಮದುವೆ ಆಗ್ಲಿಕ್ಕೆ ಮನವೊಲಿಸಿ ಅವನು ಅಷ್ಟಕ್ಕೂ ದಾರಿಗೆ ಬಂದಿಲ್ಲ ಅಂದ್ರೆ ಅವನು ಕಂಪ್ಲೇಂಟ್ ಮಾಡಿ. ಮತ್ತಿದು ರೇಪು ಆಗಲ್ಲ, ಔಟ್ರೀಚಿಂಗ್ ದ ಮಾಡೆಸ್ಟಿ ಆಫ್ ವುಮನ್ ಆಗಲ್ಲ. ಇಟ್ ಇಸ್ ನೈದರ್ ರೇಪ್ ನಾರ್ ಔಟ್ರೀಚಿಂಗ್ ದ ಮಾಡೆಸ್ಟಿ ಆಫ್ ವುಮನ್. ಇವನ್ ಇಟ್ ಇಸ್ ನಾಟ್ ಎ ಸೆಕ್ಷುವಲ್ ಹರಾಸ್ಮೆಂಟ್ ಎಟ್ ವರ್ಕಿಂಗ್ ಪ್ಲೇಸ್. ಪಾಶ್ ದಲ್ಲೂ ಬರಲ್ಲ ಇದು. ಯಾಕಂದ್ರೆ there is a consent. ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮನ್ ಆಗ್ಬೇಕಾದ್ರೆ ಇಟ್ ಮಸ್ಟ್ ಬಿ ಅಗೇನ್ಸ್ಟ್ ಹರ್ ವಿಲ್, ವಿದೌಟ್ ಹರ್ ಕನ್ಸೆಂಟ್ ಅಂಡ್ ಅನ್ವೆಲ್ಕಮ್ ಅಡ್ವಾನ್ಸ್. ಆಕೆಯ ಇಚ್ಛೆ ಇಲ್ಲದೆ, ಆಕೆಯ ಒಪ್ಪಿಗೆ ಇಲ್ಲದೆ, ಆಕೆಯ ಇಚ್ಛೆ ವಿರುದ್ಧವಾಗಿ ಅನ್ವೆಲ್ಕಮ್ ಅಡ್ವಾನ್ಸ್, ಅನಪೇಕ್ಷಿತ ಆತ ಲೈಂಗಿಕ ದುಸ್ಸಾಹಸ ಮಾಡಿದ್ರೆ ಪಾಶ್ ಕಮಿಟಿಲಿ ಬರ್ತಿತ್ತು. ಅದು ಬರಲ್ಲ ಇದು, ಬಿಕಾಸ್ ದೇರ್ ಇಸ್ ಅ ಕನ್ಸೆಂಟ್. ಇಲ್ಲಿ ಬರೋದು ಓನ್ಲಿ ಚೀಟಿಂಗ್ ಮಾತ್ರ, ವಂಚನೆ. ಬಟ್ ನೀನು ಡಿಮೋಟಿವೇಟ್ ಮಾಡಿದ್ದೆ ನಾನು ಸಾಹೇಬ್ರೆ, ಪ್ರಮೋಟ್ ಮಾಡಿ ನನ್ ವೈಫ್ ನೀನ್ ಬಿಟ್ರೆ ಬೇರೆಯವ್ರ ಮದ್ವೆ ಆಗಲ್ಲ ಹಾಗೆಲ್ಲ ಹೇಳಿದ್ರು. ಅದೆಲ್ಲ ಹೇಳ್ತಾರೆ. ಮತ್ತೆ ಹಂಗೆ ಯಾಕೆ ರಿಜಿಸ್ಟ್ರೇಷನ್ ಮ್ಯಾರೇಜ್ ಯಾಕೆ ಮಾಡ್ಲಿಲ್ಲ ಅವರು? ಇಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಬೋತ್ ಆರ್ ಎಜುಕೇಟೆಡ್, ಬೋತ್ ಆರ್ ಮೇಜರ್, ಇಬ್ರು ಕಾನೂನು ಗೊತ್ತಿದೆ. ಯಾಕೆ ಅವ್ರು ಸಸ್ಪೆಂಡ್ ಮಾಡಿಸ್ಬೋದಾ ಸಾಹೇಬ್ರೆ? ಅವ್ರನ್ನ ಸಸ್ಪೆಂಡ್ ಮಾಡಿಸ್ಬೋದಾ? ಸಸ್ಪೆಂಡ್ ಅಲ್ಲ, ಅವ್ನು ಡಿಸ್ಮಿಸ್ ಮಾಡಿಸ್ಬೋದು. ಡಿಸ್ಮಿಸ್ ಅಲ್ಲ, ಅವ್ನು ಜೈಲಿಗೆ ಕಳಿಸ್ಬೋದು. ಹೇಗೆ ಸಾಹೇಬ್ರೆ? ಅವನ ಮೇಲೆ ಒಂದು 420 IPC ಕೇಸ್ ಹಾಕಿ, ಅದು 7 year ಪನಿಷಬಲ್ ಕೇಸು. ಮತ್ತೆ ಅವನ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗ್ತದೆ. He will be dismissed from service. ನಾವು ಒಂದು ಹೆಣ್ಣಿನ ಜೀವನ ಜೊತೆ ಆಟ ಆಡಿದಾನೆ. ಇದು ಮೋಸ, ವಂಚನೆ ಆಗ್ತದೆ. ನಿಮ್ಗೆ ಅಷ್ಟು ಗಟ್ಟಿ ನಿರ್ಧಾರ ಇದ್ರೆ ಈ ಕ್ರಮ ಕೈಗೊಳ್ಬಹುದು. ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನ ತಾವು ಮಾಡಿಕೊಟ್ರಿ. ಒಂದು ಗಾದೆ ಇದೆ, ಏನು ಅಂತಂದ್ರೆ ಡೋಂಟ್ ಆಸ್ಕ್ ಎ ಫಿಲಾಸಫರ್, ಆಸ್ಕ್ ಎನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂತ ಹೇಳಿ. ಯಾವುದೇ ಒಬ್ಬ ವೇದಾಂತವನ್ನ ಹೇಳುವಂತ ವ್ಯಕ್ತಿನ ಕೇಳೋದಕ್ಕಿಂತ ಒಬ್ಬ ಎಕ್ಸ್ಪೀರಿಯನ್ಸ್ ವ್ಯಕ್ತಿನ ಕೇಳಿ ಅಂತ ಒಂದು ಗಾದೆ ಇದೆ. ಈ ನಿಟ್ಟಿನಲ್ಲಿ
ಡಾಕ್ಟರ್ ಬಾಬಾ ಸಾಹೇಬ್ ಜಿನಾಲ್ಕರ್ ಸಾಹೇಬ್ರು ಸೊ ಈ ನಿಟ್ಟಿನಲ್ಲಿ ಪ್ರತಿ ಭಾನುವಾರ ಸಂಜೆ 8 ಗಂಟೆಯಿಂದ 9:30ವರೆಗೂ ನಾವು ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಮುಂದಿನ ಭಾನುವಾರ ನಾವು ಆ ವಿಚಾರವನ್ನ ನಾವು ಮಾತಾಡೋಣ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಟ್ಟಂತಹ ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನಾಲ್ಕರ್ ಸಾಹೇಬ್ರಿಗೆ ನಾವು ವಂದನೆಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.